ಎಂಗ್ಲ ಕುರುನಾಡದ ಸೋಮನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವಡ್ಲ ಯಶಸ್ವಿ ಅಧ್ಯಕ್ಷೆ ಅದು ಆ ಬ್ರಹ್ಮಕಲಶೋತ್ಸವವನ್ನು ಭಾರಿ ಪೊರ್ಲು ಮಲ್ತುಕೊರ್ದು ಹುಷಾರಿಜ್ಜಿಂಡಲ ಮುರಂದ ಗೋವರ್ಧನೋತ್ಸವಡಿಯನ್ನ ಬೆರಿಸಾಯದೊಂದು ಆ ಗೋವರ್ಧನೋತ್ಸವ ಯಶಸ್ವಿ ಅವಡಂಡ ರಾಜೇಶನ ಮಲ್ಲ ಐಟೊಂಜಿ ಕಾಣಿಕೆ ಉಂಡು ಅಂಜನೆ ಎಂಗ್ಲ ಊರ್ದ ಅರಸು ಮುಂಡಿತ ಕ್ಷೇತ್ರದ ಆಡಳಿತ ಮುಕ್ತೇಶ್ವರದು ಎಲ್ಲಿಯ ಪ್ರಾಯಡೆ ಆ ದೈವಸ್ಥಾನದ ಬೇಲೆಯನ್ನು ಭಾರಿ ಪುರ್ಲುಡು ನಡಪೊಂದು ಬೈದನ ಎಡ್ಡ ವ್ಯಕ್ತಿತ್ವದ ರಾಜೇಶ್ ಶೆಟ್ಟಿ ಈ ವೇದಿಕೆಡುಲ್ಲಿರು ಅರಣ್ಯನ ಹಾರ್ದಿಕವಾದ ಸಭೆಗೆ ಸ್ವಾಗತ ಮಲ್ತೊಂದುಲ್ಲ ಸಮಿತ್ ಪೌಲ ಮೇರೆ ಮೋಕಿಡೆ ಎತ್ಕೊನೋಡು ರಾಜೇಶ್ ಶೆಟ್ಟಿ ಈ ಕ್ಷೇತ್ರ ಜೀರ್ಣೋದ್ಧಾರ ಕಾರ್ಯ ಶುರುವಾನಗನೆ ಪ್ರಥಮ ತರಗತಿ ಅರ್ನ ಎಂಗ್ಲಿಗೆ ಒಂಜಿ ಕ್ಷೇತ್ರ ಜೀರ್ಣೋದ್ಧಾರ ಎಂಚ ಒಟ್ಟು ಮಲ್ಪಡು ಬಂದು ಎಂಗ್ಲಿಗೆ ಕ್ಲಾಸ್ ಕೊರ್ದು ಪೋಯಿನಾರು ದೈವ ದೇವಾನುಗ್ರಹದ ಎಂಚ ಉಂಡು ಬಂದಂಡ ಕೋಟೆ ಮಹಾವಿಷ್ಣು ದೇವಸ್ಥಾನದ ಬ್ರಹ್ಮಗಳ ಸಂದರ್ಭಡು ಅವರಿಗೆ ಎಲ್ಲಿ ಒಂಚೂರು ನರತ ಸಮಸ್ಯೆ ಅದು ಕೋಮಾ ಸ್ಥಿತಿಗೆ ಬೋದು 11 ದಿನ ಏರ್ಲಾ ಪಾತಿರದಾಂತಿನ ಸ್ಥಿತಿ ತಲುಪುನಲ್ಲ ದೈವ ದೇವರ ಅನುಗ್ರಹಟ್ಟು ಕೂಡ ದೇವರೇ ನಮ್ಮ ಕೈದಲ್ಲಿ ಕಡಬಿಡ್ದಿರಿ ಈ ಹುಷಾರಾದ ಇಡೇನೆ ಬರೋಡು ಬಂದು ಎಂಜಿತ್ತಿ ಮಮಲ್ಲ ಸೇವೆ ಮಲ್ಪಿನಾರು ಆರು ವಕೀಲೆ ಕಲ್ತಿದ್ದೀರಿ ಅಂಡ ಕ್ಷೇತ್ರದ ಬೆನ್ಪು ನಡೆದವರ ಈ ಕ್ಷೇತ್ರದ ಬೆನ್ನೊಂದುಲ್ಲೇರು ನಾನಾತೀರದ ಸೇವೆಗಳಿಗೆ ಬೋರ್ಡ್ ಸರ್ ಇವರಿಗೆ ಸ್ವಾಗತ ಅಂಜನೆ ನನರಿ ಬಿನ್ನೆ ಎನ್ನ ಹಿರಿಯರಾಯನ ಪ್ರಶಾಂತ್ ಕಾಜವೇರು ಮೇರ್ಲಂಜನೆ ರಾಜಕೀಯಡು ಅತ್ತಂಡ ಧಾರ್ಮಿಕ ಅದಪ್ಪು ಅತ್ತಂಡ ಸಾಮಾಜಿಕ ಒವ್ವೆ ಒಂಜಿ ಸಂಘ ಸಂಸ್ಥೆ ಬತ್ತಂಡಲ ಬಾರಿ ಮಲ್ಲ ಮನಸ್ಸಡು ಅಕ್ಲನ ಬೆರಿ ತಟ್ಟದು ಪ್ರತಿಯೊಂಜಿ ಸಂಘ ಸಂಸ್ಥೆ ಅದಪ್ಪು ಅತ್ತಂಡ ದೇವಸ್ಥಾನ ಅದಪ್ಪು ಎಂಗ್ಲ ಊರುಡು ಎಂಚಿನ ನಡಪುಡ ಐಟ್ ಮಾತಾಡ್ಲ ಮುಂಚೂಣಿಡು ಉಂದುದು ಐನ ಅಂಚತ್ತ ಇಂಚ ಮಲ್ಪಡು ಮನ್ಪುಣ ಒಂಜಿ ದೃಷ್ಟಿಡು ಬಾರಿ ಬೆರಿ ಬಟ್ಟುದು ಉಂದು ಮಲ್ಪುನಾರು ಕರಿನ ಗೋವರ್ಧನೋತ್ಸವಡ್ಲ ಅಂಚನೆ ಎಂಕೆ ಬೆರಿ ಬಟ್ಟುದು ಈ ಜಗ್ಗ ಈ ಆ ಬೇಲೆಯನ್ನು ಮುಂದುವರಿಸಲ ನಿನ್ನ ಕಾರ್ಯ ಯಶಸ್ವಿ ಆಗ್ಬಿಡು ನಿಂಗೆ ಸುರುಗು ಧೈರ್ಯ ಕೊರ್ನಾರು ಪ್ರಶಾಂತ್ ಕಾಜವೇರು ಅಂಜನೆ ಪೂರ ಕ್ಷೇತ್ರಡ್ಲ ಜನಕುಲ್ನ ಪಾಪದಾಕ್ಲಿಗೆ ಮಾತರೆಗಳ ಒಂಜಿ ಬಾರಿ ಸಹಕಾರಿ ಆಪಣಂಚಿನ ವ್ಯಕ್ತಿತ್ವ ಎತ್ತನ ಪ್ರಶಾಂತ್ ಕಾಜವೇರು ಈ ವೇದಿಕೆಡುಲ್ಲಿರು ಆರೆ ನಮ್ಮ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಾರ್ಯ ನಿರ್ವಹಣೆ ಮಲ್ತೊಂದುಲ್ಲಿರು ಅಂಜಿನ ಪ್ರಶಾಂತ್ ಕಾಜವೇರು ವೇದಿಕೆ ಬೈದರು ಅರಣ್ಯನ ಹಾರ್ದಿಕವಾದ ಸ್ವಾಗತ ಮಲ್ತೊಂದು ಮೋರ್ಲ ಶಾಲ್ ಪಾಡ್ದು ಸ್ಮರಣಿಗೆ ಹೊಡೆದು ಮಾನದಿಗೆ ಮಲ್ಪಡು ಪ್ರಶಾಂತ್ ಕಾಜವೇರ್ನ ಒಂಜಿ ಪೊರ್ಲುದಾದಕ್ಕೆ ಶಿಸ್ತು ಬದ್ಧ ಜೀವನ ವೈಟ್ಲ ಕಾಂಪ್ರಮೈಸ್ ಜರ್ನ ಆ ಒಳ್ಳೆ ಕಾರ್ಯ ಅಂತ ನನ್ನ ಕೊಂಚ ಶಿಸ್ತು ಉಂಡು ಒಂಜಿ ಬದ್ಧತೆ ಉಂಡು ಕಂಬಳ ನಡಪಾನ ಕಡಿಮೆ 25 ವರ್ಷದ ಕಂಬಳ ನಡಪಾನ ಕೀರ್ತಿ ಅರ್ನ ಕುಟುಂಬದ ಅರ್ನ ಪೊಪ್ಪನೊಟ್ಟಿಗೂ ಅರ್ನ ಕುಟುಂಬದ ಬತ್ತಿನ ನರ್ತನ ಬತ್ತಿನ ಕಂಬಳ ನಡಪಾನ ಕೂಡ ಒಂಜಿ ಕೌಟುಂಬಿಕ ಜೀವನಡು ಒಂಜಿ ಪೊಪ್ಪದ ಕಮ್ಮನ ಎಂಚ ತೂವಡು ಬಂದು ಎನಿಕ್ಲ ಈ ಪ್ರಾಯಡ್ಲ ಎಂಚ ತೂಪಿರ್ ಬಂದು ಅರೆನ್ನು ತೂದು ಕಲ್ಪನ ಮಸ್ತ್ ವಿಷಯ ಉಂಟು ಅಂಜನೆ ನನರಿ ಬಿನ್ನೆ ನಮ್ಮನೆ ಊರ್ದಾರೆ ರತ್ನಾಕರ ಶೆಟ್ಟಿ ಮೋರ್ಲ ದೂರದ ಮುಂಬೈಡ್ ವಕೀಲ ವೃತ್ತಿನ ಮಲ್ತಂದು ನಮ್ಮ ಊರದ ಅಪ್ಪೆನ ಮೋಕೆನೆ ಬೊಂಬಾಯಿಡಿತ್ತಂಡಲ್ಲ ದೀವೊಂದು ಈ ಕ್ಷೇತ್ರ ಬತ್ತದ ಅಪ್ಪೆನ ಸೇವೆನ ಮಲ್ತದೆ ತನ್ನ ಏತು ತೀರ್ಣ ಆತ ಸಹಕಾರನು ಈ ಅಪ್ಪೆನ ಒಂಜಿ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಕೊರ್ದು ಊರ್ದ ಪ್ರತಿಯೊಂಜಿ ಎಡ್ಡ ಬೇಲ ಪುಂಡಲೈಕ್ ಸಹಕಾರ ಕೊರ್ಪುನ ಮಲ್ಲ ಮನಸ್ಸದ ಬೊಂಬಾಯಿಡಿತ್ತನ ರತ್ನಾಕರ ಶೆಟ್ಟಿ ವೇದಿಕೆಡುಲ್ಲಿರು ಅರೇನೆ ಹಾರ್ದಿಕವಾದ ಈ ಸಭೆಗೆ ನಾನು ಸ್ವಾಗತ ಮಲ್ತೊಂದನ್ನು ಅಡ್ವೊಕೇಟ್ ಜನರಲ್ ಬೆನ್ನಿನಾರು ಎಂಗ್ಲ ಕ್ಷೇತ್ರಗಳ ಜೋಯಿಸಾದಿಗೆ ಮಲ್ಲ ಕೊಡುಗೆ ಕೊರ್ನಾರು ಪ್ರಚಾರ ಬಯಸನ್ನಾರು ಅರೆಗೆ ಗಿರೀಶ್ ಆಳುವ ಮೋರ್ಲ ಶಾಲು ಪಾಡ್ದು ಸ್ಮರಣಿಗೆ ಕೊರ್ದು ಮಾನಾದಿಗೆ ಮನ್ಪಡ್ದಕ್ಕೆ ಅನ್ನೋದು ಈ ಕ್ಷೇತ್ರ ಕೊರ್ದು ಇನಿ ದೇವಸ್ಥಾನ ಈತು ಪೊರ್ಲು ನಿರ್ಮಾಣ ಅವಡಂಡ ಆರ್ನಲೊಂಜಿ ಬಾರಿ ಮಲ್ಲ ಸೇವೆಂಡೊಂದು ಈ ಸಮಯದ ಪನ್ಯರನ್ನು ಇಷ್ಟಪಡಬೆ ನಾವು ಪಂಚಾಮೃತ ಅಂತ ಸ್ವೀಕಾರ ಮಾಡ್ತೇವೆ ಒವ್ವೇ ಒಂಜಿ ಭಿನ್ನಾಭಿಪ್ರಾಯ ಇದ್ದರೆ ಮಾತ ಒಬ್ಬ ನಾಯಕರಾದಪ್ಪು ಕಾರ್ಯಕರ್ತರಾದಪ್ಪು ಅಂದ ಮಾತಾಡಲ್ಲ ಮುಂಚೆ ಮಕ್ಕಳ ದೃಷ್ಟಿಗೆ ಭಾರಿ ಮಲ್ಲ ಮನೋಭಾವ ಇದ್ದಾರೆ ಪವಿತ್ರನ್ನೇ ಅನ್ನ ಕೆಟ್ಟ ಮನಸ್ಸಿಗೆ ದೇವರು ನನಾತರಿಗೆ ಕೆಟ್ಟ ಅವಕಾಶ ಕೊಡುವರು ಆ ಚಿತ್ರ ನನಗೆ ನಾನು ಎನ್ನಾಳ ಮಕ್ಕಳ ದೃಷ್ಟಿಗೆ ಸಭೆಗೆ ಆರ್ಥಿಕವಾದ ಸ್ವಾಗತ ಮಾಡ್ತಾರೆ ಹಿರಿಯ
ಒಂಜಿ ಕೊಡುಗೆ ಎಂಜಿನದ ಮಂಡ ನಮ್ಮ ಐನ ನಾಟಕ ತೂದು ಐನ ಅಪಗ ಆಸ್ವಾದಿಸಂಡಲ ಐಟಿತ್ತಿನ ಒಂಜಿ ಎಡ್ಡ ಗುಣಗಳನ್ನು ನಮ್ಮ ಕಾರಣ ಸೇವೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಈ ಬಾರಿ ಮಲ್ಲ ಹೆಮ್ಮೆದ ವಿಷಯ ಅಂಚಿನ ಮಹಾನ್ ವ್ಯಕ್ತಿತ್ವದ ದೇವದಾಸ್ ಕಾಪಿಗಾಡ್ ಆಲಿಕೋಡಿ ಆರು ಡಾಕ್ಟರ್ ದೇವದಾಸ್ ಕಾಪಿಕಾಡ್ರಿಗೆ ಶಾಲು ಪಾಡ್ದು ಕಾಪಿಕಾಡ್ ಕಾಲಿ ತಿಳಿಪೋಣ ಮಾತ್ರದ್ದು ಅರ್ನ ಈರು ದೂರದ ಆ ಕಡೆಯಿಂದ ದೃಶ್ಯ ಇನಿಕ್ಕಲ ಪೂರ ಪಂಪಿನ ಒಂಜಿ ಸಂಭಾಷಣೆ ನಮ್ಮ ಕಣ್ಣೀರು ಬರ್ಪಂಜಿನ ಕಥೆಯನ್ನು ಕೊಡ್ತೇವೆ ಅಜ್ಞರನ್ನು ಸಾಧನೆ ಕೊಡ್ಪಂಜಿನ ಡಾಕ್ಟರೇಟ್ ಪದವಿ ಪುರಸ್ಕೃತ ಡಾಕ್ಟರ್ ಕಾಪಿಕಾಡ್ರೆ ಎರಿಗೆ ಸೋಲ್ಮೀರು ಒಡಿಯೂರು ಸ್ವಾಮೀಜಿಗಳು ಬರದಲ್ಲಿ ಪ್ರತಿಯೊಂಜಿ ನೆಟ್ಲ ಬಾರಿ ಮಲ್ಲ ಬೇಲೆ ಮಲ್ಪನವರು ಒಡಿಯೂರು ಸ್ವಾಮಿಲು ಅಂಚಿನ ಮಹಾನ್ ಸ್ವಾಮಿಲು ನಮ್ಮ ಈ ಸಭೆಗೆ ಬೈದಿರು ಅರೇನೆ ಆರ್ಥಿಕವಾದ ಕಾರ್ಗ ಅಡ್ಡ ಬುಡ್ದು ಮಾತನ್ನ ಪರವಾದಲ್ಲ ಯಾನ ಸ್ವಾಗತ ಮಲ್ತದಲ್ಲ ವೇದಿಕೆಡೆ ನಮ್ಮ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶ್ವರ ಸ್ವಾಗತ ಬಲ್ತದ್ದು ಶಶಿಧರ್ ಶೆಟ್ಟಿ ಬೆಳಿಗ್ಗೆ ಎದುರುಗು ಬರೋಡು ಅರೆಲ್ನೆ ಬಾರಿ ಮಲ್ಲ ಈ ದೇವಸ್ಥಾನ ಕೊಡುಗೆ ಕೊಡ್ನಾರು ಅಂಚನೆ ಅದು ಊರ್ದಾಗಲ್ನ ಬೆರಿಸಾಯದ ಬೇಲೆ ಮಲ್ಪನಾರು ಶಶಿಧರ್ ಶೆಟ್ಟಿ ಇತ್ತ ತೂದಿ ಎಂಕರೇನೆ ನಿಜವಾದ ಗುರ್ತ ಮರತು ಹೋದನು ಶಶಿಯನ್ನೇ ತುಂಬು ಟ್ರಾನ್ಸ್ಪೋರ್ಟ್ ಉದ್ಯಮಡು ಆ ಒಂಜಿ ದೈವ ದೇವರನ್ನ ಬೇಲೆನ್ ಪೂರ ಮುಂಚೂಣಿಡು ಉಂತದು ಆ ಕುಟುಂಬದಾಗಲೇನು ಪೂರ ಸಂಬಂಧಪಟ್ಟದನೆಂದು ಮನೆಯರು ಬಾರಿ ಇಷ್ಟಪಡಿಪೆ ಅಂಚ ಕೊಡುಗೈ ದಾನಿಯಾದ ದೇವರು ಆರಿಗೆ ಮಲ್ತೇರು ಅಂಚ ಮಲ್ಲ ವ್ಯಕ್ತಿತ್ವದ ಶಶಿಯನ್ನೇ ಆನಂದ ಪೂಜಾರಿ ಸರ್ ಕೂಡ ಶಾಲು ಪಾಡ್ದು ಸ್ಮರಣೆಗೆ ಕೊರ್ದು ಮಾನಾದಿಗೆ ಮಾಡ್ಕೊಂಡು ಕೆಲವೊಂದು ಗೋವರ್ಧನೋತ್ಸವನ ಉಂತಾಯಿರವಲ್ಲಿ ಈಗ ಬೆರಿಸಾಯದ ಎಂಕಲುಲ್ಲ ಅಂಚ ಬಾರಿ ಎಂಗ ಧೈರ್ಯ ಕೊರ್ದು ಆ ಗೋವರ್ಧನೋತ್ಸವದ ಯಶಸ್ಸಿಗೆ ಸಾಧಾರಣ 100% ಸತೀಶಣ್ಣನ ಕೊಡುಗೆಂಡು ಬನ್ನಿರ ಹಿಂಗೆ ಬಾರಿ ಹೆಮ್ಮೆ ಆಗ್ಬಿಡು ಹೂವೇ ಒಂಜಿ ಧಾರ್ಮಿಕ ಕ್ಷೇತ್ರ ಅದಕ್ಕೂ ಅತ್ತನ ಹೂವೇ ಒಂಜಿ ನೆಟ್ಟು ಪೂರೆಟ್ಲ ಮುಂಚೂಣಿಡುಂತದು ಐನ ಒಂಜಿ ಬಾರಿ ಪೊರ್ಲುಡು ನಡಪವನ ಮಲ್ಲ ಚಾಕಚಕ್ಯತೆ ಆ ಪ್ರಾಮಾಣಿಕತೆ ಸತೀಶಣ್ಣಡುಂಡು ಆರೆಗಿಲ್ಲ ಆರ್ನ ರಾಜಕೀಯ ಭವಿಷ್ಯ ಉಜ್ವಲ ಆವಡ ಬಂಡದ ಅಪ್ಪೆಡ ಪ್ರಾರ್ಥನೆ ಮಲ್ತದೆ ಅರೆನೆ ಹಾರ್ದಿಕವಾದ ಸ್ವಾಗತ ಮಲ್ತಂದಲ್ಲ ಉಮೇಶ್ ನಾಯಕ್ ಮೆರ್ಲ ಬೈದೇರಿ ಮೇರೇನೆ ಮೇರ್ಲಂಜನೆ ಈ ದೇವಸ್ಥಾನಕ್ಕೂ ಬಾರಿ ಮಲ್ಲ ಕೊಡುಗೆ ಕೊರ್ನಾರೆ ಅಂಜನೆ ಬಾರಿ ಮಲ್ಲ ಭಕ್ತಿ ಬೇರೆ ಕೊರ್ನಂಚಿತನ ಸೇವೆನ ಅಪ್ಪೆ ಸಂತೋಷಡು ಸ್ವೀಕಾರ ಮಲ್ತದೆ ಅರೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಮಲ್ತದೆ ಈ ಕ್ಷೇತ್ರಗೂ ನನಾತು ಸೇವೆ ಮಲ್ಪಂಜ ಮಲ್ಲ ಸೌಭಾಗ್ಯನ ಕೊರಡು ಬಂಡದು ಹಾರ್ದಿಕವಾದ ಹರಣಿ ಸಭೆಗೆ ಸ್ವಾಗತ ಮಲ್ತಂದಲ್ಲ ಅವಿವೇಕ ಅಂಧಾನುಕರಣೆಡೆ ದುಂಬದ ನಮ್ಮ ಪೀಳಿಗೆ ತಿಕ್ಕರ್ಲೆ ಖಾತ್ರಿ ಆಯ್ದ ಬಲ್ಲಿ ಶ್ರೀ ಗುರುದೇವ ದತ್ತ ಸಂಸ್ಥಾನ ಕಟ್ಟುವಂತ ತಂದೆ ಆಧ್ಯಾತ್ಮಿಕ ಕೇಂದ್ರ ವಿದ್ಯಾ ಕೇಂದ್ರ ಸಾಂಸ್ಕೃತಿಕ ಕೇಂದ್ರ ಸಮಾಜ ಸೇವಾ ಕೇಂದ್ರ ಗ್ರಾಮಾಭಿವೃದ್ಧಿ ಕೇಂದ್ರವಾದ ಬುಳೆಪೈನ ತುಳುನಾಡು ಮಾತ್ರ ಕಡಲು ದಂಚಿದ ವಿದೇಶಗಳ ಭಕ್ತರನ್ನು ಪಡೆಯಿನ ಭಕ್ತರಿಗೆ ಎಡ್ಡೆ ಸಾರಿ ತೋಜಾಯಿನ ಸ್ವಾಮಿಲು ನಮ್ಮ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಲು ಈ ಕ್ಷೇತ್ರದ ಭಕ್ತರು ಬುಳ್ಳಿ ಸನ್ನೈತ ಮಲ್ತಿನ ದಿನ ಇದು ಬರ್ತದು ಭಕ್ತರಿಗೆ ಕಾರ್ಯಕರ್ತರಿಗೆ ಹೊಸ ಉತ್ಸಾಹ ವಿಶ್ವಾಸ ಲೆಕ್ಕ ಮಲ್ತೇರೆ ಇವ್ರನ್ನ ಅನುಗ್ರಹದಿಂದ ಪಾತಿರ ಇನಿ ಸಾರ್ಥಕ ಆಗ್ತದೆ ಮಹಾಮಾಯಿನ ದೇವಸ್ಥಾನ ಬ್ರಹ್ಮಕಲಶಾಲ ಆಂಡು ಇನಿ ಕೂಡ ಸ್ವಾಮೀಜಿಲು ನಂಗೆ ಎಡ್ಡ ಅನುಗ್ರಹದಿಂದ ನುಡಿಕೊರಡು ಪಡೆದು ಭಕ್ತರಿನ ಪ್ರಾರ್ಥನೆ ಈ ಭಾಗಕ್ಕೆ ಬಂಡ ಎಂಕೊಂತೆ ಸಂತೋಷ ಎನಿಪಿನವು ದಿಂಜಿದ ಬೈದನು ಬಣ್ಣರೆ ಆಪಣೆ ಈ ಹೊಸ ಬಳಿಕೆ ಅತ್ತನ ಹೊಸ ಶಾಂತಿ ಬಳಿಕೆ ಇಂಚಿನ ಮಾತ ಪನಡು ಅಂಡ ನೆತ್ತ ಪಿರವುಡು ತುಳುತ ಶ್ರೀಕಾಂತ್ ಅಣ್ಣ ಉಳ್ಳೇರು ಐತ ಬಗಿಟ್ಟು ಧರ್ಮಲೇಸದ ಇಸೈದಿಂಜವನ ಸಂಗತಿ ಎರಡುಂಟು ಅವ್ರು ಬಾರಿ ಪೊರ್ಲ ಕಂಟು ಪಾತಿರು ಬೇರೆ ನಿಗ್ಲೆ ಮನಸ್ಸಿಗೆ ಎತ್ತವನು ಇರ್ತೀರು ಒಪ್ಪವನು ಇರ್ತೀರ ಏನು ಪಾತಿರು ಬೇರೆ ಹೆಂಗೆ ಕಾರಣ ಬಗಿಟ್ಟು ಗೊತ್ತುಂಡು ಯಾರು ಒಂಜಿ 2-3 ಕಾರ್ಯಕ್ರಮ ಒಟ್ಟಿಗೆ ಇತ್ತ ಮೆಲ್ಲ ಪಣ್ಪೇರಾಕ್ಲಿ ಸ್ವಾಮಿ ಲೊಂಜಿ ಪಾತಿರಡು ಬೊಕ್ಕ ಯಾನ್ ಪಾತಿರಬೇ ಅವಾರನ ಮಲ್ಲತನ ಧಾರ್ಮಿಕ ಉಪನ್ಯಾಸ ಬಂಡ ಐತೆ ಪಿರಾಡ ಉಂಡು ಸಂಸ್ಕಾರ ಸಂಸ್ಕೃತಿದ ಪೊರ್ಲು ಪೊಳಬು ಅರಡ ಉಂಡು ನೇನು ತಿರಿಯೊಂಡೆ ಒಂಜಿ ವಿಚಾರ ಇಡೆ ಬಂದಾಗ ಹೆಂಗೆ ಗೊತ್ತಾಂಡು ಮೂಳು ಧರ್ಮದ ಆವರಣ ಆಗ್ತದೆ ಸಂಸ್ಕೃತಿದ ಅನಾವರಣ ಆತನದು ರಡ್ಡಲತ್ತು ಓಡುಂದಾಂಡ ಶಾಂತಿ ಪಳಿಕೆಗೆ ಬಳೆಯನ್ನು ತೋಜ್ಬಾನ ನಿಗ್ಲೆಗೆ ಉಡಲ್ದಿನ ಎಡ್ಡೆ ಪುಣ್ಣ ಬಾಯಕ್ಕೆ ಒಂದುಳ್ಳೆ ಸಂಪತ್ತು ಏತೆ ಉಪ್ಪಾಡು ಆಂಡ ಶಾಂತಿ ಪಳಿಕೆಗೆ ಬಣ್ಣಗ ರಡ್ಡು ಸಂಪತ್ತು ದಕ್ಲೇನ ತುಯರೆಗೆ ಆಪಣ ಇದೈದ ಲೌಕಿಕವಾದ ಸಂಪತ್ತುಲ ಮುಳುತುವಳಿ ಅಲೌಕಿಕವಾದ ಸಂಪತ್ತುಲ ಮುಳ್ಪತ್ತುವರೆಗೆ ಸಾಧ್ಯತೆ ಆಪಣ ಎಡ್ಡೆ ಒಂಜಿ ಸಂದರ್ಭಡು ಅಪ್ಪೆನ ಮಹಾಮಾಯೆ ಎಂದು ನಮ್ಮಲ್ಲಿಪ್ಪ ಮಹಾ ಎನಿಪಿನಕ್ಕೆ ಮಲ್ಲ ಬ್ರಹ್ಮ ಎಂದಲ ನೆನಂಜಿ ಪುದಾರುಂಡು ಮಾಯೆ ಎನಿಪಿನವು ಅಪ್ಪೆನ ನೆನಂಜಿ ರೂಪ ಐಕ್ ಮಹಾಮಾಯೆ ಎಂದು ಪಂಡೇರಿ
ಬ್ರಹ್ಮನ ಬುಡ್ತಿಜಿರಿಗೆ ಈ ಮಾಯೆ ಆವರಣ ಮಂತುನತೆ ಬ್ರಹ್ಮದೇವರನ್ನ ಬುಡ್ತಿಜಿಗೆ ಮಾಯೆ ಮುಚ್ಕುದುನು ಅಂತ ಪನ್ಪೇರು ಅಂಡ ಆ ಒಂಜಿ ಐದು ಪಿದೇ ಬರಡುದನ್ನೆಲ್ಲ ಕೆಲಸವನ್ನು ಅಪ್ಪೇನೆ ತೋಯ್ಪವಳು. ಭಾರತ ದೇಶ ಭಾರಿ ಶ್ರೇಷ್ಠವಾಯಿನವು. ಭಾರತ ನಮ್ಮ ಹೊರತುಂಡ ಯಾರು ಭಾರತದ ಉಡಲು ಒಂದು ಕೆಂಡವು ಆಧ್ಯಾತ್ಮಗೆ ಆಧ್ಯಾತ್ಮದ್ದು ಭಾರತ ಆತನ್ರಿ ದಾಯ ಭಾರತ ಅಂದ್ರೆ ಪೇರನ್ ಕೆಂಡ ಬಾಯಿ ಎಂದರೆ ಬೆಳಕು ಒಂದರ್ಥ ರಥ ಎಂದರೆ ಕೂಡಿರುವುದು ಒಂದರ್ಥ ಬಾಯಿ ನಿಪಿನ ಆಧ್ಯಾತ್ಮದ ಬೋಳ್ಪಡ್ದು ಭಾರತ ಆತನು ಅವು ಜಗದ್ಗುರು ಭಾರತ ಆತನನ್ನು ಪಣ್ಯಾರೆ ಸಂತೋಷ ಪಡೆಯ ಒಂದುಲ್ಲೆ ವಿಶ್ವಗೆ ಒಂದು ಮಾರ್ಗದರ್ಶಿ ಅದು ಉಂಡು ಒಂದಂಡ ಅವು ಭಾರತ ಅನ್ಪಂತೇವೆ. ಪೊರ್ಲುಡು ಇಹ ಪರದ ಸುಖಕ್ಕೆ ಒಂದು ದಾರಿ ಇದ್ದರೆ ಅದು ಧರ್ಮ ಅಂದ್ಪಂಡೇರಿ. ಈಯರಿಗಿಲ್ಲ ಆಯರಿಗಿಲ್ಲ ಆಯರಿಂದ ಗೊತ್ತುಜಿ ಪೋತನಗದಾಳ ಮೆಸೇಜ್ ಗೊತ್ತುಜರ್ ನಂಗೆ ಸೌಖ್ಯಡುಲ್ಲ ಅಂದ್ ಆಂಡಲ್ಲ ಒಂಜಿ ರೀತಿ ನಮ್ಮ ನಂಬಿಕೆ ಹಿಡಿತನಾಗ್ಲಿ ಮರಟ್ಟು ಒಂಜಿ ಪಕ್ಕಿ ಬತ್ತದು ಕುಳ್ಳುಂಡು ಅವು ಪೊಳಿದು ಕಿರ್ತು ಬೂರು ಪಕ್ಕಿ ದಾನೆ ಮಂತು ರಾದು ಬೋಣು നമ്മുടെ ವಿಶ್ವಾಸ ಓಳುಪುಣೆ ಆ ಗೆಲ್ಲದ ಮಿತ್ತತ್ತು ಪಕ್ಕಿಗೆ ವಿಶ್ವಾಸ ಓಳುಂದು ಕೆಣ್ಣ ತನ್ನ ರೆಂಕ್ಯದ ಮಿತ್ತು ವಿಶ್ವಾಸ ಎತ್ತುಂಡು ಆ ಆತ್ಮವಿಶ್ವಾಸ ಎತ್ತು ಹಿಡಿದವರು ನೆನಂಜು ಮರಟ್ಟು ಕುಳ್ಳರಿಗೆ ಸಾಧ್ಯತೆ ಆತನು ಪೊಳ್ಳಿಂದ ಪೊಳಿಯಾಡು ನೆನಂಜು ಗೆಲ್ಲಡು ಕುಳ್ಳು ಎನಿಪಿನ ವಿಶ್ವಾಸಡು ಅವೈತನು. ನಮ್ಮ ಬದುಕದ ಲಂಚನೆ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಆತ್ಮವಿಶ್ವಾಸದಿಂದ ಅವನಿಟ್ಟು ಬಾರಿ ಎತ್ತರಡು ಉಂಡು ಪಣ್ಯರ ಅವ್ನು ನೆನಲ ಸಂತೋಷ ಅವೊಂದುಂಟು. ಇವು ನಮ್ಮ ಆತ್ಮವಿಶ್ವಾಸದಿಂದ ಅವನು ನಮ್ಮ ಇಂಚಿನ ಶ್ರದ್ಧಾ ಕೇಂದ್ರಗಳು ಬಾರಿ ಪೊರ್ಲದ ದೇವರಲ್ಲೇ ಕಟ್ಟೊಂದು ಯಾನಾನಿ ಬರ್ತದೆ ಬೊಳ್ಳಿ ಮಾತ ಸಮರ್ಪಣೆ ಮಾಡ್ಪಣ ಪೊರ್ತುಗು ಕೆಲವು ವಿಚಾರವನ್ನು ಮಾತ ಪಟ್ಟದ ನಮ್ಮ ಮುಲ್ಪ ಅಂಡ ಈಗ ಆತು ಬೇಗನೆ ಶೀಘ್ರವಾದ ಒಂದು ಸಾಕಾರ ಆತನ ಅಂಡ ಅಪ್ಪೆನ ಮಹಿಮೆದಾದ ಅಂದು ನಂಗೆ ಗೊತ್ತಾವು. ಮೂಳು ದಾಲ ಬೇದದ ಅಂತ ಎಂಕ ತೋಜಿನ ಯಾನೊಂಜಿ ಮುಲ್ಪದ ಜವಣೆರೆಗೆ ಒಂಜಿ ಎಡ್ಡೆಪ್ಪುಣು ಬೈಕೊಡು ಒಂದು ತಾಟಿ ಪಾಡೋಡು ಜವಣೆರೊಂಜಿ ಶಕ್ತಿಗೊಂಜಿ ತಾಟಿ ಪಾಡೋಡು ನೆನ ಅಪ್ಪೆಲ್ಲ ಕುಟ್ಟಗಳೊಂಜಿ ತಾಟಿ ಪಾಡೋಡು ಮಾತ ಸ್ವಚ್ಛತೆ ನೊಂಜಿ ಮಲ್ತನಕ್ಲೆ ತಾಟಿ ಪಾಡೋಡು ಎಲ್ಲ ಕಿನ್ನೆ ಜೋಕ್ಲು ಪೋಣ ಕೇಳಿದ್ರು ಸ್ವಾಮಿಲಿ ನೆನ್ಪಂಡಿಜಾರು ಈಜ ಆ ಕಿನ್ನೆ ಜೋಕ್ಲೆ ನಾವು ದುಂಬದ ಪೀಳಿಗೆ ಐಕ್ ಪ್ರೋತ್ಸಾಹ ಉಂಡತೆ ಐಕ್ಲೆಗಳೊಂಜಿ ತಾಟಿ ಪಾಡೋಡು ಇನಿ ಚಾವಡಿ ಹಿಡ್ದು ಈ ತಾರ ಹಿಡ್ದು ಆ ತಾರೆ ಮುಟ್ಟ ತುನಗ ಬೊಳ್ಳಿ ಅಂದಂದಂದಂದಂದು ಅರಿನ್ ಪನಡು ಕಾಪೆ ಗಟ್ರನ್ ಪಣ್ಣಗ ಏನ ಒಂಜಿ ತೆಲಿಕೆ ಬರ್ಪುಣತೆ ಏತು ತಿಳಿಪಾಬೇರ ಆತೇ ಬುಳ್ಪಬೇರ ಮಾರ್ರೆ ಆತೆ ಬುಳಿಪಾಬೇರು ಅಂಚಿನ ಒಂಜಿ ಈತ ಪಣ್ಣೋದಿತ್ತೇರಿ ಅನ್ ಬಣ್ಣಗ ಡೈಲಾಗ್ಸ್ದ ಬಗ್ಗೆ ಪಣ್ಣೋದಿತ್ತೇರಿ ಅರ್ನ ಪುದರ್ ದೀತಿಜಿ ಅದ್ರ ಕೇಳಿಗೆ ಪುದರ್ ದೀತಿಜಿ ಎಂಡ ಬತ್ತು ಕೇಳಿರಿ ಸ್ವಾಮಿಲೆ ನಾಟಕ ಪುದರ್ ದೀತಿಜಿ ದಾದಾನ್ ದೀಕಾನ್ ಅವೇನೇ ಜಿಲ್ಲೆ ಅಂತ ಬಂಡೇನು ಪುದರ್ ದೀತಿಜಿ ಅವು ಇಂಚಾಂಡದ ಅರಡೆ ಕೇನುಡು ಆರು ಪನೋಡು ಇತ್ತರಣ್ಣ ಕೇಳ್ಬೇರು ಸ್ವಾಮಿಲೆ ಪುದರ್ ದೀತಿಜಿ ನನ್ನ ದೀವಳಿ ಅತೆ ನನಂಜಿ ಸುರುವಣ್ಣ ದೀವಳಿ ಅಂಡ ಒಟ್ಟು ಒಂದು ರೀತಿ ನಾಟಕ ರಂಗಡು ಹೇಗೆ ಪಂಪೇರಿ ಜೀವನವೆಂದರೆ ಅಭಿನಯವಲ್ಲ ಅವು ನಾಟಕದ ಅಭಿನಯ ಜೀವನವೆಂದರೆ ಅಭಿನಯವಲ್ಲ ಅದು ಅನುಭವ ಅಂತ ಪಂಡೇರು ಬದುಕಿ ನಿಂಪಿನ ಅಂಚೆಗೆ ಶಾಲೆನ ಮತ ಪಾಠ ಮನ್ಪೇರಿ ಎಂಗ್ಲ ಮಾಸ್ಟರ್ ಬತ್ತದಿಲ್ಲ ಕೊಡೆನ ಮನೆ ಪಾತ ಇದ್ದಾನೆ ಅಲ್ಪ ಶಾಲೆನ ಮತ ಇಂಚನ್ಗೆ ಸುರುಟು ಪಾಠ ಮನ್ಪೇರಿ ಬೊಕ್ಕ ಪ್ರಶ್ನೆ ಪತ್ರಿಕೆ ಬರ್ಬಿಟ್ಟು ಉತ್ತರ ಬರೆಯೋಡು ಅಂಡ ಬದುಕಡ ಅಂಚದು ಸುರುಟೆ ಪರೀಕ್ಷೆ ಬೊಕ್ಕ ಪಠ್ಯದಾರ ಅಪ್ಪಣೆ ಹಾಗೆ ಮಾಡಬಾರ್ದಿತ್ತು ಹೀಗೆ ಮಾಡಬಹುದಿತ್ತು ಅಂತ ಬಂತೇವೆ ದಾನ ನಮ್ಮ ಬದುಕಡು ಎಡ್ಡೆಪ್ಪದಂಚಿ ಸಾಗೋಡು ಒಂದಂಡ ಪೋಡು ಒಂದಂಡ ನಂಗೆ ಇಂಜಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಬೋಡು ಖಾಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಇತ್ತನ ಯಾರಂದೆ ಅಲ್ಪ ಧಾರ್ಮಿಕ ಶಿಕ್ಷಣ ನಂಗೆ ತಿಕ್ಕೊಡು ಅಪಗ ಪೊರ್ಲುದ ಸಾಧಿ ನಮ್ಮ ನೇರ್ಪಾಯರಿಗೆ ಸಾಧ್ಯತೆ ಉಂಡು ಒಂದು ಈ ಸಂದರ್ಭದ ಪಂಡು ಹೆಚ್ಚಿಗೆ ಪಾತಾರಂತೆ ಸಮಯ ಬಳಿತದಂದ್ರೆ ಈ ದಿಂಜಿನ ಸಭೆ ಎನ್ನ ಕೈತಲ ಸ್ವಾಮಿ ಉಳ್ಳೇರು ಯುವಶಕ್ತಿಲಿ ಅಪಲ ಬೋಡು ನಮ್ಮ ಒಟ್ಟಿಗೂ ಒಂದು ಎಡ್ಡೆ ಪ್ರೇರಣೆ ಉಂಡು ಒಂದು ರೀತಿಯ ಪ್ರೋತ್ಸಾಹ ಉಂಡು ಜನಗಳ ಒಟ್ಟಿಗೆ ಸೇರು ನಂಚು ಗುಣ ಉಂಡು ಇಂಚಿನ ಮಾತ ಇತ್ತನಂದ ಅಂಡ ಅವನಿಗೆ ಸಾಧಕಗ ಅವು ಮಾನ್ಯತೆ ಎಂದಿಲ್ಲ ಅರ್ಥ ಇನಿ ಚಾವಡಿಯಿಂದ ದಿಂಜಾದೇರು ಎರಡು ಕಣ್ಣದಲ್ಲ ಕೆಂಗ್ಲೇನು ಕುಳ್ಳಾದೇರು ಕಣ್ಣದ ದಿಟ್ಟಿ ಒಂಜಿ ಅತ್ತ ಹೊರ ಇಂಚ ಬೇರೆ ಆಪಿಜತ್ತ ದಿಟ್ಟಿ ಒಂಜೆ ಅಂಡ ಲೋಕದ ಹಿತವನ್ನು ಕಾತೋನಂಚಿನ ಜವಾಬ್ದಾರಿ ಒಂಜಿ ಸಾಧಕನ ಮಿತ್ತು ಉಂಡು ಒಂದು ಸಾಧಕನೆಂದರೆ ಸಮಾಜದ ಸೊತ್ತು ಒಂಜಿ ಸಮಾಜದ ಸೊತ್ತಿಗೆ ಸಾಧಕೆ ಅಂತ ಬಂಡ ಅಂಡ ಸಮಾಜ ಸಾಧಕನ ಸುತ್ತಲ ಅಂದೆ ಸಾಧಕೆ ಸಮಾಜದ ಸುತ್ತಲ ಅಂತ ರಡ್ಡಲ್ಲ ಒಟ್ಟೊಟ್ಟಿಗೆ ಪೋಂಡ ಮಾತ್ರ ಬದುಕಡಿ ಎಡ್ಡೆಪಾಯರ ಸಾಧ್ಯತೆ ಉಂಡು ಒಂದು ಪಂಡೊಂದು ಈ ಒಂಜಿ ಸಂದರ್ಭಡು ಈ ಒಂಜಿ ಲೇಸ್ ಮತ ಅಟ್ಟನೆ ಅದು ಬಾರಿ ಸಂಭ್ರಮಡು ಅಪ್ಪೆಗೆ ಸಂಭ್ರಮ ಮಲ್ತೊಂಡಮ್ಮ ಬ್ರಹ್ಮ ಕಲಶ ಮಲ್ತೊಂಡನಮ್ಮ ಇದು ಮಾತ್ರ ದಾಯನಿಕೆ ದೇವರಿಗೆ ಹತ್ತು ನಂಗೆ ಮಲ್ತೊಂಡೆ ನಮ್ಮನ್ನು ಸ್ವಚ್ಛ ಮಂತರು ನಂಗೆ ಕೊಂಚ ಅವಕಾಶ ಕೊಡ್ತೇರಿ ಪರಿಶುದ್ಧವಾಯಿನ ಮನಸ್ಸು ಉಂಡು ಅಂದಾಂಡ ಭಗವಂತ ಅಲ್ಪನ ಆಸ್ತಿತ್ತೋಡು ಉಪ್ಪು ಎನಿಪಿನ ಒಂಜಿ ನೆಲೆಯನ್ನು ಪಂಡೊಂದು ಒಂಜಿ ಸೆಲೆಯನ್ನು ಪಂಡೊಂದು ಈ ಒಂಜಿ ಪೊರ್ಲ ಗಂಟದಲ್ಲಿ ಹೆಸರು ಮಸ್ತ್ ಜನ ಯಾನು ಏರೇನು ಪಂಡ್ಪುಣಿಂದ ಆಪಿಜೆ ಇಂದು ಮಾತ ನಮ್ಮ ಮಕ್ಳಿಂದೇ ತೋಜುನು ಇಂಕು ಮರ ಆರು ಮೇಲಿನ ಪಂಡ್ಪುಣ ಬೋಡ್ಚಿ ತೋಜುನು ನಮ್ಮ ಮಕ್ಳನ್ನ ಪಂಡ ಒಂಜೇ ಪಾತ್ಯಾರ ಸಂದುಣು ತೋಜುನು ಮುಳ್ಪಡ್ದಾರ ಎಣ್ಣು ಪಂಡು ಮುರಂಟಿಕ್ಕನಾರು
ಆಪೆದಾರೆ ಎಣ್ಪಾಡು ನೆನೋರು ಎಣ್ಪಾಡು ಬಾಲಕೃಷ್ಣ ನನ್ ಬಿಟ್ರೆ ಆಪಜಿ ಇಂಕಿ ಬಾಂಬೆ ಬಡಾರ್ನ ಇಲ್ಲಡೆಪ್ಪು ನಾನು ಒಂತೆ ಆತ ವ್ಯವಸ್ಥೆ ಅಂತೊಂಡು ಬೇರೆ ಅಲ್ಪ ಅಂಚಂದ ಅಲ್ಪ ಆಪಣಂಚಿನ ಮಾತ ಎಂಚಿನೊಂಡ ಪ್ರಿಂಟಿಂಗ್ ದಾಲ ವಸ್ತು ಇತ್ತಿನ ಆರ ಐನ್ ಮಂತ್ ಕೊಡ್ಬೇರೆ ಅಲ್ಪ ಪ್ರಾಡಕ್ಟ್ ಆಯ್ತು ಉಂಡ ಅಲ್ಪದ ಐಕ್ ಮತ್ತೆ ಪ್ಯಾಕಿಂಗ್ ಆದ ನಾನಿ ಅಂಚೆ ಎಡ್ಡ ರೀತಿಯ ಅನುಭವ ಪಟ್ಟೊಂಚಿನ ವಿಚಾರಗಳು ಉಂಟು ಈ ಒಂಜಿ ಸಂದರ್ಭಡು ಮಾತರಿಗಳ ನಡುತ್ತ ಅಂಚೆ ಅರೆಣ್ಣ ಅಣ್ಣೇರ ಪನ್ನಡು ನೆನೋರಿಯನ್ ಪನ್ನಡು ನೆನೋರಿನ ಪನ್ನಡು ಆ ತರೇಕ್ ಮುಟ್ಟ ಎತ್ತೋಡೆ ಓಳು ಬುಡ್ಪುಣ ಎಂದು ಗೊತ್ತಾಪಿಜೆ ಇಂಕ್ ಈ ತರೇಟ್ ಒಂತೆ ಕಪ್ಪಾತನ ಗಡ್ಡ ಆ ತರೇಟ್ ಒಂತೆ ಬೊಲ್ದಾತನ ಗಡ್ಡ ಐದು ಅಂಚಿ ಬಣ್ಣ ಕೂಡ ಕಪ್ಪಾತನ ಗಡ್ಡ ನೋತ ಬುಳೆಚಿಲ್ದ ಸಂಗತಿಗಳು ಅತೆ ಜಗತ್ತುಂಡು ಮತ್ತೆ ಎಂಚುಂಡು ತೋಡಿ ಪರಿವರ್ತನೆಯೇ ಜಗತ್ತಿನ ನಿಯಮ ಅಂದುಂಡು ಈ ಸಂದರ್ಭಡು ಹೆಚ್ಚಿಗೆ ಅನ್ ಪಾತ್ಯಾರಂದೆ ಸೇರ್ನಂಚಿನ ಮಾತರಿಗಿಲ್ಲ ಒಂಜಿ ಆತೆ ರಾಮಣ್ಣಗೆ ಅನ್ ಪನುಡಾರ್ನ ಬಗೆಟ್ಟು ಆರು ಪಾತಿರ್ನಗ ಆರು ಮುಳು ನಡಪುನಗ ಆನ ಸಜ್ಜನಿಕೆ ಸರಳತನ ತುಂಡು ನನ್ನ ಕೆಲಸದ ಕಡಕ್ಕೆ ಪಾತಿರ್ಬೇಕು ಅವು ಸರಿಯಾರೆ ಹೊಡೆದು ಪಾತಿರ್ನ ಬುಕ್ಕದಲ್ಲ ದೀಪ ರಟ್ಟವಣೆ ದೀಪಡು ಕರಿನ ರಟ್ಟವಣೆ ಏನೋ ಪೊಳ್ದು ಬೊಡ್ಪಾಯಿರ ಓಡಾದು ಅಂಚಿನ ಒಂಜಿ ಗುಣಕ್ಲೇನು ತೂತಾನೆ ನೇನ ಹರೀಶರನ್ನೇ ಅನ್ ಪನ್ನೊಂಡು ನೆಟ್ಟು ಬೇತೆ ಬೇತೆ ಕೂಟದಾಕ್ಲು ಪುದರ್ ಪಂಡೊಂದು ಪಂಡ ಹೆಚ್ಚ ಉದ್ದ ಸಮಯ ಪೋಪುಂಡು ಎಲ್ಲ ತಪ್ಪು ತೆರೆಯಡೆ ಈ ಕೂಟದಾಕ್ಲೆ ಮಾತ್ರ ದೇವರ ಎಡ್ಡೆ ಪುದಿ ಪಾವಡು ದೇವರ ಪ್ರಾರ್ಥನೆ ಮಂತೊಂದು ಜವಾಬ್ದಾರಿ ಒಂದು ಹೆಚ್ಚಾಂಡು ನಮ್ಮ ಜನಕ್ಲಿಗೆ ಜವಾಬ್ದಾರಿ ಹೆಚ್ಚಾಂಡು ಒರಿತೊಂದು ಬರ್ಪಣ ನಡಪ ಒಂದು ಬರ್ಪಣ ಜವಾಬ್ದಾರಿ ಹೆಚ್ಚಾತನ ಈ ಸಂದರ್ಭ ಪಂಡೊಂದು ದೀಪ ಬತ್ತದ ಆತದ ಎಣ್ಣೆ ಕುಟುಂಬ ಒಂಜಿ ಕೆಲಸ ಖಂಡಿತವಾದಲ್ಲ ಮಲ್ಪೋಡು ಈ ಸಂದರ್ಭ ಪಂಡೊಂದು ಎಣ್ಣೆ ಕುಟುಂಬ ಏನು ಪಂಡ ಆ ಪರ್ತಿದ ತುಂಡುಲ ಪಕ್ಕ ಮುಗಿದು ಬಾರಿಗೆ ಬಲ್ಲಿ ಉಪನಿಷತ್ತು ಒಂಜಿ ಪಾತ್ರ ಉಂಡು ಒಂಜಿಗೆರೆ ಪಂಡದೆ ಅನು ಉಂತವೆ ಧರ್ಮಾನಂದ ದೀಪ ಧರ್ಮಾನಂದ ದೀಪ ಭಕ್ತಿ ಭಾಮಿತೋ ದೆಣ್ಣೆ ಆಜರೆಗೆ ಬಲ್ಲಿ ಕತ್ತಲೆದ ಸುಳಿ ಕರಿದು ಬೊಲ್ಪುದಡೆ ನಡ ಪೆರೆಗೆ ಅಸತ್ಯದ ಗುರಿ ಬಿಡುದು ಸತ್ಯನು ನಾಡೆರೆಗೆ ಮರಣೊಡ್ದು ಅಮೃತತ್ವದ ಪೊರ್ಲ ಚಾವಡಿಗೆ ಬೊಲ್ಪು ಕೊರ್ಪಿಂಚಿ ಸಾನದಿಗೆ ನಿಲಿಕೆ ಭಕ್ತಿ ಭಾವಾರ್ಥೋದೋ ಎಣ್ಣೆ ದಿಂಜಾವಡು ಧರ್ಮಾನಂದ ದೀಪ ಭಕ್ತಿ ಭಾಮಿತೋದೆಣ್ಣೆ ಆಜರೆಗೆ ಬಲ್ಲೆ ಉಪನಿಷತ್ತದ ಸಾರವನ್ನು ತುರುಟು ಬಂಡೆ ಮಾತೆರಲು ಎತ್ತುನು ನಾನು ತಿರಿಯೊಂಡು ಸಾಧ್ಯ ಅಂಡ ತುಡಾರು ಅರಲ್ಪಗ ನಮ್ಮ ಬೊಳ್ಪು ಅಂತೊಂಡುಗ ಆ ಮೂಲಕ ಜಗತ್ತಿಗಳ ಒಟ್ಟು ಬೊಳ್ಪು ಹಾಪಣ ಈ ಸಂದರ್ಭಡು ಪಂಡೊಂದು ಪೂರೇ ಎಡ್ಡೆ ಪುದಿ ಪಾವಡು ಅಪ್ಪೆನ ಚಾಕಿರಿ ನಾವು ಮಾತ ಸೇರಿದ ಮಲ್ಪುಗ ಎಂಚಾದಾನೆಂದತ್ತೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಕೊರ್ಬಿಂಚಿ ಅಪ್ಪೆ ನಮ್ಮನ್ನು ಮಾತ ದುಮ್ಮು ನಡಪಾವಡು ದೇವರ ಪ್ರಾರ್ಥನೆ ಮಲ್ತೊಂದು ಎನ್ನರೆಡ್ಡ ಪಾತ್ಯರು ಅಂತವೆ ಅವಧೂತ ಚಿಂತನ್ ಗುರುದೇವದತ್ತ ಅಲ್ಲಿ ಕಡಲೆ ಮಿಠಾಯಿ ಕಂಡಾಗ ನನಗೆ ಅದು ಬೇಕು ಅಂತ ಹೇಳ್ತಾರೆ. ಅಮ್ಮ ಹೇಳ್ತಾರಲ್ಲ ಇದಕ್ಕಿಂತ ಒಳ್ಳೇದು ಮುಂದೆ ಇದೆ ಅಂತ. ಐಸ್ ಕ್ರೀಮ್ ಕಾಣುವಾಗ ಐಸ್ ಕ್ರೀಮ್ ಬೇಕು ಅಂತ ಮಗು ಹಠ ಮಾಡ್ತದೆ. ಅಮ್ಮ ಮೆಲ್ಲ ಉಪಾಯದಿಂದ ಮುಂದಿನ ಅಂಗಡಿಯಲ್ಲಿದೆ ಅಂತ ಹೇಳ್ತಾರೆ. ಆ ಕಡೆ ಹೋದಾಗ ಕಲ್ಲಂಗಡಿ ಬಚ್ಚಂಗಡಿ ಹಣ್ಣಿನ ನನಗೆ ಇದು ಬೇಕು ಅಂತ ಹೇಳ್ತಾರೆ. ಅಮ್ಮ ಮಲ್ಲ ಮುಂದೆ ಹಾಕ್ತಾರೆ. ಹೀಗೆ ಕೇಳಿ 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 ಬಹಳ ವಸ್ತುಗಳನ್ನೆಲ್ಲ ಕೇಳ್ತಾ ಅಲ್ಲಿ ತೊಟ್ಟಿಲಾಡ್ತಾವೆ. ನನಗೆ ಅದರಲ್ಲಿ ಕೂತ್ಕೊಳಿಸ್ಬೇಕು ಅಂತ ಹೇಳ್ತಾರೆ. ಅಮ್ಮ ಹೇಗೆ ಕೂತ್ಕೊಳಿಸಿದೆ? ಹಠ ಮಾಡ್ತಾ ಜಾತ್ರೆಯ ನುಗ್ಗಲಲ್ಲಿ ಮಗು ಮತ್ತು ಅಮ್ಮ ಕೈ ಸಡಿಲಾಗಿ ಮಗು ಒಂದು ದಿಕ್ಕಲ್ಲಿ ಅಮ್ಮ ಒಂದು ದಿಕ್ಕಲ್ಲಿ ಆಯ್ತು. ಈಗ ಅಮ್ಮ ಬೇರೆ ಮಗು ಬೇರೆ ಆಯ್ತು. ಆ ಸಮಯದಲ್ಲಿ ಮಗು ಜೋರಾಗಿ ಅಳುತ್ತದೆ. ಅಮ್ಮ ಒಂದು ದಿಕ್ಕಿನಲ್ಲಿ ಹುಡುಕ್ತಾ ಇದ್ದಾಳೆ ತನ್ನ ಮಗುವಿಗಾಗಿ. ಮಗು ಇನ್ನೊಂದು ದಿಕ್ಕಲ್ಲಿ ಅಳ್ತಾ ಹೋಗ್ತಾ ಉಂಟು. ಅಲ್ಲೇ ಇದ್ದೊಂದಿಷ್ಟು ಮಾನವೀಯತೆ ತೋರಿಸಿ ಒಂದಿಷ್ಟು ಜನ ಆ ಮಗುವನ್ನು ಹಿಡಿದು, ಏನು ಮಗು, ಯಾರ ಮಗು ಅಂತ ಒಂದೇ ಮಗು ಅಳುವುದು ಮಾತ್ರ, ಯಾವ ಅಡ್ರೆಸ್ಸೂ ಹೇಳುವುದಿಲ್ಲ, ಬೇರೆ ಯಾವುದು ಮಾತಾಡೋದಿಲ್ಲ. ಆಗ ಆ ಮಗುವಿನ ಅಳುವೊಮ್ಮೆ ನಿಲ್ಲಿಸ್ಬೇಕಲ್ಲ, ಅದಕ್ಕಾಗಿ ಪಕ್ಕದಲ್ಲಿದ್ದಂತಹ ಐಸ್ ಕ್ರೀಮ್ ಅಂಗಡಿಗೆ ಕೋರಿ ಹೇಳ್ತಾರೆ, ನೋಡು ಮಗು, ಈಗ ನಿನಗೆ ಐಸ್ ಕ್ರೀಮ್ ತಗೋ. ಅದು ಅಳುವುದು ಬಿಟ್ರೆ, ಅಮ್ಮ ಅಂತ ಹೇಳೋದು ಬಿಟ್ರೆ ಐಸ್ ಕ್ರೀಮ್ ಬೇಡ. ಅಲ್ಲಿ ಬೇರೆ ಕಲ್ಲಂಗಡಿ ಬಚ್ಚಂಗೈ ಹಣ್ಣು ಅದನ್ನು ತುಳಿದದ್ದು ಬೇಡ. ಹಲವು ಅಂಗಡಿ ಅದು ಬೇಡ. ಇನ್ನೇನು ಜ್ಯೂಸ್ ಉಂಟು ಅದು ಬೇಡ. ಯಾವುದೆಲ್ಲ ಮಗು ಮೊದಲು ಹಠ ಮಾಡಿ ಅದು ಬೇಕು ಅಂತ ಕೇಳ್ತಿತ್ತು, ಅದೆಲ್ಲ ಈ ಕಾರ್ಯಕರ್ತರು ತೋರಿಸಿದ್ರು. ಅಮ್ಮ ಇಲ್ಲದ ಕಾರಣದ ಯಾವುದು ಬೇಡ ಈ ಮಗುವಿಗೆ. ತೊಟ್ಟಿಲಲ್ಲಿ ಕುಳಿಸಿ ಹಾಗಾದ್ರೆ ಅವಳು ನಿಲ್ಲಿಸುವ ನನಗೆ ತೊಟ್ಟಿಲೂ ಬೇಡ. ಮಗುವಿಗೆ ಅಮ್ಮ ಮಾತ್ರ ಬೇಕು. ಅಮ್ಮ ಸಿಕ್ಕಿದಾಗ ಮಗುವಿಗೆ ಅಳು ನಿಂತು ಹೋಯ್ತು.
ಮಗುವಿಗೆ ಯಾವುದೂ ಬೇಕು ಅಂತ ಅಮ್ಮನೇ ಸಿಕ್ಕಿತು ಅಂತ ಅಮ್ಮನನ್ನೇ ಅಬ್ಬಿ ತಬ್ಬಿ ಮುದ್ದಾಡ್ತಾರೆ. ಹಾಗೆ ನಮ್ಮ ಬದುಕಿನಲ್ಲಿ ನಮ್ಮ ಜೊತೆಗೆ ಅಮ್ಮ ಇದ್ದಾಳೆ. ಹಾಗಾಗಿ ನಮ್ಗೆ ಲೋಕದಲ್ಲಿ ಕಾಣುವುದು ಎಲ್ಲ ಬೇಕು. ಯಾವತ್ತಾದ್ರೂ ಅಮ್ಮ ಸ್ವಲ್ಪ ನಮ್ಮಿಂದ ದೂರ ಆಯಿತು ಅಂದಾದಾಗ ಬೇರೆ ಬೇರೆ ಸಮಸ್ಯೆ ಕಷ್ಟ ಎಲ್ಲ ಬರ್ತದೆ. ಆವಾಗ ನಾವು ಅಮ್ಮನೇ ಬೇಕು, ಇನ್ನು ಈ ಲೋಕ ಎಲ್ಲ ಸುಮ್ಮನೆ ಅಂತ ನಮ್ಗೆ ಗೊತ್ತಾಗುತ್ತದೆ. ಹಾಗಾಗಿ ನಾವು ಸ್ವಲ್ಪ ತಿಳಿದವರು, ನಾವೆಲ್ಲ ಅಮ್ಮನನ್ನು ಇಟ್ಟುಕೊಂಡೇ ಎಲ್ಲ ಯೋಚನೆ ಮಾಡೋಣ. ಅಮ್ಮ ಇದ್ರೆ ಎಲ್ಲ ಇದೆ. ಅದೇ ಅಮ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದವಳು, ಎಲ್ಲವೂ ಅವಳದೇ ಕೊಡುಗೆ. ಇಲ್ಲಿರುವುದೆಲ್ಲ ಅವಳದೆಂದಾದ ಮೇಲೆ ಅವಳನ್ನು ಸಂತೋಷಪಡಿಸುವುದಾದ್ರೂ ಹೇಗೆ? ಯಾಕೆ ಸಂತೋಷಪಡಿಸಬೇಕು? ಒಂದು ಮುದ್ದು ಮಗು ತನ್ನ ಮಡಿಲಲ್ಲಿ ತಾಯಿಯ ವಾತ್ಸಲ್ಯವನ್ನು ಅನುಭವಿಸ್ತಾ ಬೆಳೆಯುತ್ತದೆ. ಅಮ್ಮ ಮನೆಯಲ್ಲಿದ್ದಂತಹ ಒಂದು ತುಂಡು ಕಲ್ಲು ಸಕ್ಕರೆಯನ್ನ ಮಗುವಿಗೆ ಕೊಡ್ತದೆ. ಮಗು ಅದನ್ನು ಆಸ್ವಾದಿಸಿ ಆಸ್ವಾದಿಸಿ ತಿಂತಾ ಇರುತ್ತೆ. ಆ ಮಗು ಖುಷಿಯಲ್ಲಿರುವಾಗ ಅಮ್ಮ ಮೆಲ್ಲ ಕೈ ಚಾಚ್ತಾಳೆ. ಆಗ ಮಗು ಎಲ್ಲಾದ್ರೂ ತಿನ್ನುವ ಆ ಕಲ್ಲು ಸಕ್ಕರೆಯನ್ನ ಚಾಚಿದ ಅಮ್ಮನ ಕೈಗಿಟ್ರೆ ಅಮ್ಮನಿಗೇನು ಖುಷಿ ಆಗಬಹುದು. ತಾನೇ ಕೊಟ್ಟದ್ದು, ಕೊಟ್ಟ ಡಬ್ಬದಲ್ಲಿ ತುಂಬ ಇದೆ. ಆದರೆ ಅಮ್ಮ ಆ ಮಗು ಕೊಟ್ಟಾಗ ಅಮ್ಮನಿಗೆ ಎಲ್ಲಿಲ್ಲದ ಖುಷಿ. ಮಗುವನ್ನ ಅಮ್ಮ ತಗೊಳ್ಳು ಕಲ್ಲು ಸಕ್ಕರೆ ಅಮ್ಮ ತಿಂತಾಳೆ, ಅಮ್ಮ ತಿನ್ನೋದಿಲ್ಲ. ಅಮ್ಮ ಏನು ಮಾಡ್ತಾರೆ, ತಾನು ಕೈ ಚಾಚಿದಾಗ ತಾನು ಕೊಟ್ಟ ಆ ಕಲ್ಲು ಸಕ್ಕರೆಯನ್ನು ತನಗೆ ಕೊಟ್ಲಲ್ಲ ಮಗು. ಅದಕ್ಕಾಗಿ ಆ ಮಗುವಿನ ಮೇಲೆ ವಾತ್ಸಲ್ಯ ಉಕ್ಕಿ ಹರಿದು ಮಗುವನ್ನು ಅಪ್ಪಿ ತಬ್ಬಿ ಮುದ್ದಿಸಿ ಆ ಕಲ್ಲು ಸಕ್ಕರೆಯನ್ನು ಮಗುವಿನ ಬಾಯಿಯೊಳಗೆ ಹಾಕಿ ಬಿಡ್ತಾರೆ. ಹೀಗೆ ನಮ್ಮ ಬದುಕಿನಲ್ಲಿ ನಮಗೆಲ್ಲ ಜಗನ್ಮಾತೆ ಕೊಟ್ಟಿದ್ದಾಳೆ. ಆ ಅಮ್ಮ ಕೊಟ್ಟದ್ದನ್ನ ನೋಡಿ, ಇಂತಹ ಅಭಿವೃದ್ಧಿ ಕಾರ್ಯದಲ್ಲಿ ಅಮ್ಮ ಹೀಗೆ ಕೈ ಚಾಚಿದು ಅಂತ ತಿಳ್ಕೊಳ್ಬೇಕು. ನಾವು ಅಮ್ಮನಿಗೆ ಕೊಟ್ಟಾಗ ನಮ್ಮ ಸಂಪತ್ತೆಲ್ಲ ಅಮ್ಮ ಅದನ್ನು ಸ್ವೀಕರಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ವಾತ್ಸಲ್ಯದಿಂದ ನಮಗೆ ಅನುಗ್ರಹಿಸ್ತಾಳೆ. ಹಾಗಾಗಿ ಅಂತಹ ಅನುಗ್ರಹೀತವಾದ ಸಂಪತ್ತು ಇಲ್ಲಿ ಈ ದೇವರ ಕಾರ್ಯದಲ್ಲಿ ತೊಡಗಿಸಿಕೊಂಡದ್ದಾಗುತ್ತದೆ. ಈ ನಿಟ್ಟಿನಲ್ಲಿ ದೇವರ ನಂಬಿಕೆಯ ಭಕ್ತಿ ವಿಶ್ವಾಸದ ಭಾವನೆ ಜಾಗೃತಿ ಆಗುವುದೇ ದೊಡ್ಡ ಸಂಪತ್ತು ನಮಗೆ. ಅಂತಹ ಒಳ್ಳೆಯ ಭಾವನೆ ಯಾರಿಗಿದೆಯೋ ಅವರಿಗೆ ಯಾವ ಕಷ್ಟ ಬಂದರೂ ದೇವರು ಇದ್ದಾರೆ, ನನ್ನನ್ನು ರಕ್ಷಿಸ್ತಾರೆ ಎಂಬ ಭರವಸೆ ಇರುತ್ತದೆ. ಈ ನಿಟ್ಟಿನಲ್ಲಿ ಭಾರತ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಅಂತಹ ಭಾರತದ ಇಂತಹ ಧಾರ್ಮಿಕ ಆಚಾರ ವಿಚಾರಗಳು ಕೇವಲ ಭಕ್ತಿ ಪೂಜೆಗೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಒಂದು ಒಳ್ಳೆಯ ಭಾವನೆ ಜಾಗೃತಿ ಮಾಡುವಂತಹ ಕಾರ್ಯ ಈ ಧಾರ್ಮಿಕ ಕೈಂಕರ್ಯದಿಂದ ನಮ್ಮಲ್ಲಿ ರೂಪಿಸಲ್ಪಡ್ತದೆ. ಇಂತಹ ಭಾವನೆಯಿಂದ ನಾವು ಆತ್ಮವಿಶ್ವಾಸಿಗಳಾಗಿ ಸಾಧನೆ ಮಾಡ್ತೇವೆ ಮಾತ್ರವಲ್ಲ, ಸಮಾಜದಲ್ಲಿ ದೀನರ ದುಃಖಿಗಳ ಸೇವೆ ಮಾಡುವಂತಹ ಕಾರ್ಯವನ್ನೂ ಮಾಡ್ತೇವೆ. ಹೀಗೆ ಒಂದು ನಾಣ್ಯಕ್ಕೆ ಬೆಲೆ ಬರಬೇಕಾದ ಎರಡೂ ಮುಖಗಳಿರುವಂತೆ ಒಂದು ಧಾರ್ಮಿಕ ಕೇಂದ್ರವೆಂದರೆ ತನ್ನ ಅಂತರಂಗದ ಬೆಳಕನ್ನು ಜಾಗೃತಿ ಮಾಡುವುದಲ್ಲದೆ ಸಮಾಜದಲ್ಲಿರುವಂತಹ ಈ ಜೀವರಾಶಿಗಳ ಕಡೆ ಕರುಣೆ ತೋರಿಸುವಂತಹ ಹೃದಯವಂತಿಕೆಯೂ ಅಲ್ಲಿ ಮೂಡಬೇಕು. ದೀನರ ದುಃಖಿಗಳ ಸೇವೆಯ ಜೊತೆಗೆ ದೇವರ ಭಕ್ತಿ, ದೇವರಿಗೆ ಅಲಂಕಾರ ಮಾಡುವುದರಲ್ಲಿ, ದೇವರ ಕ್ಷೇತ್ರ ನಿರ್ಮಾಣ ಮಾಡುವ ಇತ್ಯಾದಿ ಕಾರ್ಯಗಳೆಲ್ಲ ನಮ್ಮಲ್ಲಿ ಅಂತಹ ಒಳ್ಳೆಯ ಭಾವನೆ ಜಾಗೃತಿಯಾಗಬೇಕು. ಆ ಜಗನ್ಮಾತೆ ಅಂತಹ ಒಂದು ಒಳ್ಳೆಯ ಪರಿಸರವನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾಳೆ. ಆಗಲೇ ನಮ್ಮ ರಾಮಣ್ಣವರು ಹೇಳಿದರು, ಇಲ್ಲಿ ಯಾವುದೇ ರೀತಿಯ ಸಂಕಟ ಬಂದಾಗ ಇಲ್ಲಿ ದೇವರಿಗೆ ಹರಕೆ ಕೊಟ್ಟರೆ ಸಾಕು, ಹರಕೆ ಹೇಳಿದ್ರೆ ಸಾಕು, ಕೊಡುದು ಮತ್ತೆ ಕೂಡಲೇ ಎಲ್ಲ ಪರಿಹಾರ ಆಗ್ತದೆ. ಅಂತಹ ಕಾರಣೀಕ ಕ್ಷೇತ್ರವಿದು ಅಂತ. ಹಾಗಾಗಿ ಇಂತಹ ದೇವರು ನಮಗೆ ರಕ್ಷಣೆಗೆ ಜೊತೆಗೆ ಇದ್ದಾರೆ ಎಂಬ ಭರವಸೆ ಅದು ಯಾವ ಸೂಪರ್ ಮಾರ್ಕೆಟ್ ಅಲ್ಲೂ ಸಿಗುವುದಿಲ್ಲ. ಅದು ದೇವಸ್ಥಾನದಲ್ಲಿ ಇಂಥ ಸನ್ನಿಧಿಯಲ್ಲಿ ಮಾತ್ರ ಸಿಗುವುದು. ಈ ನಿಟ್ಟಿನಲ್ಲಿ ದುಃಖದಲ್ಲಿ ಸಂಕಟದಲ್ಲಿ ಬೀಳದಂತೆ ಬಿದ್ದವರನ್ನು ಉದ್ಧರಿಸಲಿಕ್ಕೆ ಬೇಕಾದ ಏಕೈಕ ಕೇಂದ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರ. ಅಂತಹ ಶ್ರದ್ಧಾ ಕೇಂದ್ರ ಇವತ್ತು ಬೆಳಗಿದೆ. ಇದಕ್ಕಾಗಿ ತೊಡಗಿಸಿಕೊಂಡ ಪ್ರತಿಯೊಬ್ಬರಿಗೂ ಇಲ್ಲಿಯ ಮಹಾಮಾಯೆ ಅನುಗ್ರಹಿಸಲಿ. ಮುಂದೆಯೂ ಧಾರ್ಮಿಕ ಕೈಂಕರ್ಯದ ಮೂಲಕ ದೀನರ ದುಃಖಿಗಳ ಸೇವೆ ಮಾಡುವ ಮೂಲಕ ನಮ್ಮ ಸನಾತನ ಧರ್ಮದ ಸಂಸ್ಕಾರವನ್ನು ನಮ್ಮ ಮುಂದಿನ ಪೀಳಿಗೆಗೆ ಹರಿಸುವ ಮೂಲಕ ನಿಜವಾದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಇದು ಬೆಳಗಲಿ. ಶ್ರಮಪಟ್ಟವರಿಗೆ ಎಲ್ಲರಿಗೂ ಮಂಗಳವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣಮಸ್ತು. ತುಳುನಾಡದ ಶಕ್ತಿ ಆರಾಧನೆದ ಬಗ್ಗೆ ಒಂಜಾತ ವಿಚಾರವನ್ನು ನಿಖಿಲ ದಂಪತಿಕ್ಕಿದಿವರೆ ಬಯಕುವೆ.
ಪೂಜ್ಯ ಸ್ವಾಮಿಲು ಬಾರಿ ಪುರ್ಲುಡು ಅಪ್ಪನ ಮಹತ್ವದಾದ ಅಂದು ಬಂಡಿರಿ. ಜಗತ್ತರ ಬೇದ ಮಸ್ತ್ ಮಾತ ಮದನಂಬಿಕೆಲು ಮಾತ ಉಲ್ಲ ಐಟ್ ದೇವೇರಿ ಏರಿಗೆ ಏನಂದ ಒಂಜಿ ಆನನ ಸ್ವರೂಪ ಕೊಡ್ತು ಏರಿ ಅಂಡ ಜಗತ್ತಡು ಆದಿಮಾಯ ಪರಾಶಕ್ತಿ ಬಂದು ಆ ದೇವರಿನೇ ಪುಟ್ಟಾಗಿ ನಂಚಿತ್ನ ಅಪ್ಪೆ ಬನ್ಪು ನಂಚಿತ್ನ ಒಂಜಿ ಮಾನ್ಯತೆಯನ್ನು ಕೊಡ್ತು ಮಾತೃಶಕ್ತಿಗೆ ಒಂಜಿ ಗೌರವ ಕೊರ್ನಿಂಚಿತ್ನ ಪರಂಪರೆವಾಂಡಿತ್ತಿಂದ ಅವು ನಮ್ಮನ ಸನಾತನವಾಯಿನ ಹಿಂದೂ ಧರ್ಮ ಭಾರತದ ಸಂಸ್ಕೃತಿ. ವಿಶ್ವ ಸಂತತಿಯೆಲ್ಲ ನಿನ್ನ ಪುಣ್ಯೋದರದ ಹಸುಗೂಸುಗಳು ಎಂದು ಹಾಲುಣಿಸಿದೆ. ಒಂದೇ ತೊಟ್ಟಿಲೊಳಿಟ್ಟು ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ. ಸೂರ್ಯ ಚಂದ್ರರಿಗಿಲ್ಲಿ ಪ್ರಭೆಯಿನಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು. ಮೇಘ ಮಂಡಲವೇರಿ ವಿಜಯವೀರ ಧ್ವಜವು ಸ್ವಾತಂತ್ರ್ಯ ಸಂಭ್ರಮದಿ ಸಂಚರಿಸಿತು. ಬಂದು ನಮ್ಮನ ಗಡಿನಾಡದ ಹೋರಾಟಗಾರೆ ಕೈಯಾರ ಕೆಂಜನ್ನ ರೈಕುಲು ಬರೆಯರು ಅಪ್ಪ ಭಾರತೀಯ ಸ್ತುತಿ ಮಲ್ತೀರು. ನಮ್ಮ ಈ ಮಣ್ಣನ್ನು ತುದೆ ನೀರು ಪ್ರತಿ ಒಂಜೆಲ್ಲ ಅಪ್ಪನ ರೂಪಡು ಇನಗುಲು ದಯಕೇಣಂದಾಂಡ ಈ ಜಗತ್ತಡೆ ನಮ್ಮ ಮಾರಿವಲ್ಲ ಮಾನ್ಯತೆ ನೀರೇ ಗುರುಪಡಿಗೇಣಂದಾಂಡ ಅಪ್ಪೆಗೆ ಈ ಸಾಮಾಜಿಕವಾದ ಕಟ್ಟುಪಾಡುಲೆಲ್ಲ ಮದ್ನ ಆಣ ಕೊಂಜಿ ಪುಣ್ಣ ಕೊಂಜಿ ಆಣ ಮದ್ನೆ ಅಗಲೇ ಬೋಡಾಪುನ ಜೋಕುಲು ಐಟೊಂಜಿ ಸಂಸಾರವನ್ಪುನ ಚಿಂತನೆ ನಮ್ಮ ಇತ್ತಿನಂದಾಂಡಲ ಆದಿಮೂಲದ ನಮ್ಮ ಒಂಜಿ ಪರಂಪರೆಗೆ ಜತ್ತಂದಾಂಡ ಮನುಷ್ಯ ಕಾಡುಗುಡ್ಡೆಡು ಪ್ರಾಣಿಲೆಕ್ಕ ಜೀವನ ಮಲ್ಪುನ ಕಾಲುಡು ಸಾಮಾಜಿಕವಾದ ಕಟ್ಟುಪಾಡು ಜಿ ಲೈಂಗಿಕ ಸ್ವೇಚ್ಛಾಚಾರಗಳು ಇತ್ತಿನ ಕಾಲುಡು ಒಂಜಿ ಪುಟ್ಟಿನ ಬಾಲೆಗೆ ಅಮ್ಮ ಏರಂದಿದ್ದೀವಿ ಆ ಬಾಲೆಗೆ ಗುರ್ತೈತಿನಂದಾಂಡ ಅವು ಅಪ್ಪನ ಮಾತ್ರ ಅಂಚಾದೆ ಮಾತೃ ಮೂಲದ ಸಂಸ್ಕೃತಿಲು ಮಾತ ಅರಳೊಂದು ಪೋಯ ಇಲ್ಲಿ ತುಳುನಾಡಿಡ್ದು ಬರ್ತದೆ ಈಶಾನ್ಯ ರಾಜ್ಯಲು ಮುಟ್ಟ ನಮ್ಮ ಬುಡಕಟ್ಟು ಟ್ರೈಬಲ್ ಕಮ್ಯುನಿಟಿ ಇருந்து ಪಂಪ ಆ ಪ್ರತಿ ಒಂಜೆ ಇಟ್ಲ ಇಪ್ಪು ನಂಚಿದ್ನ ಆಚರಣೆ ಕೇಳಿದಾಂಡ ಅವು ಮಾತೃ ಪ್ರಧಾನವಾಗಿ ನಂಚಿದ್ನ ಕುಟುಂಬ ಪದ್ಧತಿ. ನಮ್ಮ ಮನೆಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಲ್ತದ್ದು ದೈವಗೂ ನೇಮೋತ್ಸವ ಮಲ್ತಂದ ಅಂಡಲ ಕಾಡೆ ಒಂಜಿಗಿಂಡೆ ಪೇರುದೆ ನೋಡಿ ಎರಡು ಕೇಳಿದಾಂಡ ಇಲ್ಲಡು ಆ ಚಾವಡಿತ್ತಿನ ಅಪ್ಪನ ಕೈಟು ಒಂಜಿಗಿಂಡೆ ಪೇರನ್ನು ಆ ದೈವಲು ಮಾತ ಸ್ವೀಕಾರ ಮಲ್ಪ ಅಂಚಾದೆ ಆ ಅಪ್ಪೆಗೊಂಜಿ ಮಾನ್ಯತೆಯನ್ನು ಕೊರ್ನಿಂಚಿನ ಪರಂಪರೆ ನಮ್ಮನ ತುಳುನಾಡದ ಪರಂಪರೆ. ನಮ್ಮನ ತುಳುನಾಡದ ಒಂಜಿ ಧರ್ಮ ದೈವಲ್ಲ ಒಂಜಿ ಇತಿಹಾಸನ ಇತ್ತು ತಿಳಿಯಂಡ ಬಾರಿ ಒಂಜಿ ಪ್ರಧಾನವಾಯಿನಂಚಿನ ಶಕ್ತಿ ಧರ್ಮದೈವ ವರಾಮೂರ್ತಿ ಪಂಜುರ್ಲಿ ಮನ್ಪ ಆ ಪಂಜುರ್ಲಿ ಈ ಗಡಿದಾಂಟ ದಂಚಿಪಾಯಿಂದಾಂಡ ಕೇರಳ ಪಂಜುರ್ಲಿ ಅಮ್ಮ ಅಂದು ಬಂದು ಬಂಪೇರು ಪಂಜುರ್ಲಿ ಅಮ್ಮ ಅಂದು ಬಂಪೇರು ನಮ್ಮನ ಮುಲ್ಪ ಮಾತ ಪುರುಷ ಶಕ್ತಿ ಬಂದ್ಬನ ರೀತಿ ಪ್ರಚಲಿತಡುಂಡು ಆಂಡ ತವಳವ ತಾಂತ್ರಿಕ ಪರಂಪರೆ ತೂವೊಂದು ಪೋಯಿಂದಾಂಡ ಆ ಪಂಜುರ್ಲಿ ದೈವಲ ಒಂಜಿ ಮಾತೃಶಕ್ತಿ ಬಂದ್ಬನಂಚಿನ ವಿಚಾರಗಳು ತೆರೆಯೊಂದು ಬರ್ಪ ಪಂಜುರ್ಲಿ ಪರೆಯವು ಧೂಮಾವತಿ ಪರೆಯವು ಕೊರತಿ ಪರೆಯವು ವರ್ತೆ ಪರೆಯವು ಕಲ್ಲುಟ್ಟಿ ಪರೆಯವು ಕೊಡಮಣಿತ ಇಬ್ಬರು ಮಲರ ಇಬ್ಬರು ಇಂಚಿತ್ತಿನ ತುಳುನಾಡದ ಸುಮಾರು 70% ಆ ದೈವಿ ಶಕ್ತಿಯನ್ನು ಮಾತ ಮಾತೃ ಸ್ವರೂಪ ತುಯಿನಂಚಿನ ಪರಂಪರೆ ನಮ್ಮನ ಐಕೆ ಕಾರಣವಿಲ್ಲ ನಮ್ಮ ಆ ಶಕ್ತಿದ ಆರಾಧನದ ಹಿನ್ನೆಲೆಯನ್ನು ತುಳುಂದಾಂಡ ನಮಕ್ ರಕ್ಷಣದ ಕರ್ತವಾದ ಒಂದು ದಿನ ಕೇಳಿದಾಂಡ ದೇವಿ ಶಂಕಂ ಚಕ್ರಂ ಗದಂ ಶಕ್ತಿಂ ಹಲಂ ಚ ಮುಸಲಾಯುಧಂ ಕೇಟಕಂ ತೋಮರಂ ಚೈವ ಪರಶುಂ ಪಾಶಮೇವ ಚ ಕುಂತಾಯುಧಂ ತ್ರಿಶೂಲಂ ಚ ಸಾರಂಗಮಾಯುಧಂ ಉತ್ತಮಂ ದೈತ್ಯಾನಾಂ ದೇಹನಾಶಾಯ ಭಕ್ತಾನಾಂ ಅಭಯಾಯ ಚ ದೈತ್ಯರ್ನ ನಾಶಗೂ ಬೋಡಾದೆ ಭಕ್ತರ್ನ ರಕ್ಷಣೆಗೆ ಬೋಡಾದೆ ಶಕ್ತಿ ದೇವತೆಯಾದ ನಮಗೆ ರಕ್ಷಣೆ ಕೊರ್ಪುನಾಲ್ ಏರಿಕೆ ಏನಂದಾಂಡ ಆಲ ಪರಾಶಕ್ತಿ ದುರ್ಗೆ ಅಂಚಿತನ ದುರ್ಗೆನೆ ನಮ್ಮ ಈ ಕ್ಷೇತ್ರಡು ಮಹಾಮಾಯಿ ಬನ್ಪುನ ಅಂಚಿತ ಪುದಂಡ ಆರಾಧನೆ ಮಲ್ತೊಂದು ಬತ್ತ ಮಹಾಮಾಯ ಯಾಕಂದ್ರೆ ಸ್ವಾಮಿಲು ಬಂಡರಿ ಶರದಿ ಹೇಳಿ ಶ್ರೀಹರಿ ಯೋಗ ನಿದ್ರೆ ಹೇಳಿರಲು ಮನಗೊಂಜಿ ವಿಷ್ಣುಲ್ಲ ಒಂಜಿ ಮಾಯ ವ್ಯಾಪಿಸಾದಿತ್ತನಿಗೆ ಬಂದ್ಬನಂಚಿನ ಉಲ್ಲೇಖರು ಆ ದೇವಿ ಮಹಾತ್ಮ್ಯದ ಆರಂಭ ಬರ್ಪ ವಿಷ್ಣು ಮಾಯೇತಿ ಸಂಸ್ಥಿತ ಅಜಾದೆ ಆ ತ್ರಿಮೂರ್ತಿನೆಲ್ಲ ಒಳಗೊಂಡ ಇಡೀ ಪ್ರಪಂಚನೊಂಜಿ ಮಾಯ ಆವರಿಸದನೆ ಆ ಮಾಯದ ಅಧಿಪತಿ ಏರಿಕೆ ಆದಿಮಾಯ ಆಲ ಮಹಾಮಾಯೆ ಅಂಚಾದೆ ಆ ಮಹಾಮಾಯಿ ಬಂದ್ಪನಂಚಿನ ಪುದರಡಿ ನಾವು ಆರಾಧನೆ ಮಲ್ತೊಂದು ಬತ್ತ ಮರಾಠ ಸಮಾಜದಗಳು ಅಲ್ಲಿನ ಮಮ್ಮಾಯಿ ಬಂಡಿರು ಆಯಿ ಬಂಡ ಅಗಲ್ನೇ ಅಪ್ಪೆ ಮಹಾಮಾಯಿಗೆ ಒಂಜಿ ಮಲ್ಲ ಅಪ್ಪೆ ಬಂದ್ಪನಂಚಿನ ಪುದರಡಿ ಎಂಕುಲು ಮಾತ ಬಂಪ ಎಂಕಲಿಗೆ ಪೆತ್ತಿನ ಅಪ್ಪೆ ಬೇತೆ ಅನ್ನಲ್ಲ ಮಾಯದ ಅಪ್ಪೆ ಅದು ಬಲತ್ತ ಜಕ್ಕಿಲ್ಡು ಬಾಡ್ದು ಸಿರಿಮಿರಿಯನ್ನು ಕೊರ್ಪುನಂಚಿನ ಮಾಯಕದ ಅಪ್ಪೆ ಇರು ಬಂದ್ಪನಂಚಿನ ಪಾತ್ರೆಡು ಬಂಪ ಬರೀ ಅಪ್ಪೆನ ತಪಸ್ಸನ್ನು ಮಲ್ತಿಗೆ ತಪಸ್ಸನ್ನು ಮಲ್ತದೆ ಅಪ್ಪಡ ವರಬಲನ ಮಾತ ಪಡೆಯುಂಡಿ నీకు దాద వరబోడికి ఎన్నగా పండుగ బతుకిడు భారీ కష్ట సంకష్టలు మాత ఎదురవరయ్యవు ఆ పుర్తుడు
ఈరు ఎన్నొట్టు పజ్జకు పజ్జది ఇది నడపడి ఎన్నొట్టుకు పనుకున్న చిన్న వరుణికి ఇంటిಗೆ ఆయన జీవనుడు ಒಲ್ಪಬೋನಗಲ ಪಿರತಿರುಕುದೂನಗ ಅಪ್ಪನ ಪಜ್ಜದ ಗುರುತುಲು ಮಾದ ತುವರ ದಿಕ್ಕೊಂದುಲ್ಲ ಅಪ್ಪ ಎನ್ನೊಟ್ಟುಲ್ಲು ಪನ್ಪುನ ಚಿಂತ ಧೈರ್ಯೋಡು ಜೀವನೋಡು ದುಂಬು ಬೋನಿತ್ತೆಗೆ ಭಾರಿ ಕಷ್ಟಲು ಬತ್ತ ಸಂಕಷ್ಟಲು ಬತ್ತ ನಷ್ಟಲು ಎದುರಾಯ ಜೀವನೇ ಪೋಪಡು ಅನ್ಪುನ ಚಿನ್ನ ಗಂಡಾಂತರಲು ಮಾತಾಯಿಗೆ ಎದುರಾಯಿಗೆ ಪಿರದಿರುಕುದು ತೀಯೇ ಅಪ್ಪನ ಪಜ್ಜದ ಗುರ್ತಿಜ್ಜಿ ಖಾಲಿ ಆಯ ನಡತದ ವೈದ್ಯನ ಗುಜ್ಜ ಗುರುತು ಮಾತ್ರ ಉಂಡು ಒಂದು ದಿನ ಕಣ್ಣ ನೀರು ತೆತ್ತದ ಅಪ್ಪನ ಪ್ರಾರ್ಥನೆ ಬಂದಾಗ ಅಪ್ಪ ಎಂಕ್ ಜೀವನೋಡು ಈತ ಮಾತ ಕಷ್ಟಲು ಬತ್ತ ಆ ಕಷ್ಟದ ಕಾಲಡಿ ಅನ್ನ ನೀರು ಬಿಡ್ತು ಬಾಡಿಯರ ಬಂದಕ್ಕೆ ಎನ್ನಗ ಅಪ್ಪ ಬಂಡಲಿಗೆ ಈ ಪಿರದಿರುಕುದು ತೂನಗ ನಿಕ್ಕ ಪಜ್ಜದ ಗುರುತು ತೋಜಿದಿನತ್ತ ಅವು ನಿನ್ನ ಪಜ್ಜದ ಗುರ್ತತ್ತು ಅವು ಎನ್ನನೇ ಪಜ್ಜದ ಗುರುತು ನಿನ್ನ ಕೈಟ್ ತೆರ್ತದ ಬತ್ತೊಂದೆ ಪನ್ಪುನ ಚಿಂತ ಪಾತಿರಣ ಅಪ್ಪ ಬಂಡಲಿಗೆ ಅಂಚಾದೆ ಆ ಕಷ್ಟ ಕಾಲೋಡ್ಲ ಅಪ್ಪ ನಮ್ಮನ್ನು ಕೈಟ್ ತರ್ಕಂದು ಬತ್ತದ ನಮ್ಮನ್ನು ಆ ತಾಂಕೊಂದು ನಮ್ಮನ್ನು ಬತ್ತಿನ ಚಿಂತ ಅಪ್ಪ ಆ ಮಹಾಮಾಯಿ ಅಂಚಿನ ಅಪ್ಪೆಗೊಂಜಿ ಭವ್ಯವಾಯಿನ ಮಂದಿರ ಈ ಮನ್ನಡು ನಿರ್ಮಾಣ ಮಲ್ದ ನಮ್ಮ ಆ ಅಪ್ಪ ಪನ್ಪುನ ಶಕ್ತಿಯೇ ಅಂಚ ಒಂಜಿ ನಾಯಿದ ಕುಕ್ಕುರುಪ್ಪುಡು ಐತಂಜಿ ಅಪ್ಪೆ అయినా అది కింజిలు ఎందుకు జీవుడు మత సయ్యార ముట్ట పుడుతుంది ఎను చర్మ పుడుతుంది అండ ఇటు పెద్దది అలజ్జి అండ ಓಲಾಂಡಲ ದಾತ ತಿಕ್ಕುನಗರ ಮಾತ ಪೆಜ್ಜಿ ತಿಂದು ಬದದು ತನ್ನ ಕಿಂಜಿಲೆಗ ಪೇರು ಕೊರ್ಪುನ ಚಿನ್ನ ಕೆಲಸನ ಮಲ್ಪುಡು ಆ ಬಡತನ ಆ ಬಡಕಲು ಶರೀರನು ಪತೊಂದುಲ ಎರಾಂಡಲ ಕಿಂಜಿದ ಸುದ್ದಿಗೆ ಬತ್ತಿರುಂದ ಅಂಡ ನಿಗಲ ನಾಲಿಗೆ ಬಾಯಿ ಕೊರ್ಪ ಅಂದು ಲೈತದು ಬುರುಂಡು ದಯಕೇಂಡ ಆ ನಾಯಿದೋಲಾಂಡು ಅಪ್ಪ ಪನ್ಪುನ ಚಿನ್ನ ಆ ಮಾತೃತ್ವದ ಶಕ್ತಿ ಜಾಗೃತವಾದುಂಡು ಅಂಚಾದ್ರೆ ಈ ಅಪ್ಪ ಪನ್ಪುನ ಚಿನ್ನ ತತ್ವದಿ ಒಂದು ನಮ್ಮ ದೇವರನ ಆರಾಧನೆ ಮಲ್ತೊಂದು ಬತ್ತ ಬಾರಿ ಪೊರ್ಲುಡು ಸಾಲಿ ರಾಮಚಂದ್ರರಾಯರು ಬಾರಿ ಪೊರ್ಲುಡು ಬರೆಪೇರಿ ಆವಿನದನುರೆ ಹಾಲನೊಲ್ಲೆನು ದೇವಲೋಕದ ಸುದೇನೊಲ್ಲೆನು ದೇವಿ ನಿನ್ನಯ ನಾಮದದ್ಭುತ ಮಹಿಮೆಯನ್ನು ಅರಿತಿಯೇನು ತಾಯಿ ಪಾವನೆಡೆ ನಿನ್ನಂಗ್ರಿ ಕಮಲದ ಸೇವೆಯ ಭಾಗ್ಯವಿದು ನನಗೆ ದೊರೆತಿಹುದು ಶ್ರೀವರನ ಕೃಪೆಯಿಂದ ಇನ್ನೇನು ಬೇಡನೆಗೆ ಬಂದು ಆ ಅಪ್ಪ ಭಾರತಿನಿ ತಾಯಿ ಭಾರತಾಂಬಿನ ಸ್ತುತಿ ಮಲ್ಪುನ ಚಿನ್ನ ಕೆಲಸನು ಆ ಕವಿಕಲ್ ನಗಲು ಮಾತ ಮಲ್ತೀರಿ ಇಂಚ ಇಡೀ ನಮ್ಮ ಚರಿತ್ರೆ ನಮ್ಮ ಆ ದೇಶನು ಧರ್ಮಗೂ ಆಧಾರವಾದಿಪ್ಪನ ಚಿನ್ನ ಮಾತ ತತ್ವಲೆಲ್ಲ ಆ ತಾಯಿ ಅಪ್ಪನ ರೂಪಡುತ್ತದೆ ಆರಾಧನೆ ಮಂತೊಂದು ಬತ್ತ ಬಾರಿ ಪೊರ್ಲುದ ಒಂಜಿ ಆರಾಧನಾ ಪರಂಪರೆ ನಮ್ಮನ ತುಳುನಾಡಲ್ಲಿ ಉಂಡು ಅಗ್ನಿನಾಂ ದಹ್ಯಮಾನಸ್ತು ಶತ್ರು ಮಧ್ಯೆ ಗತೋರಣೆ ವಿಷಮೇ ದುರ್ಗಮೇ ಚೈವ ಭಯಾರ್ಥ ಶರಣಂ ಗತ ಅಂಡ ಎಂಕಲು ತೂಕು ಜತ್ತನ್ನಂಡಲ ರಣರಂಗಗೂ ಜತ್ತನ್ನಂಡಲ ಎಂಕಲಿಗೆ ಅಪ್ಪ ಈ ರಕ್ಷಣೆ ಕೊರಡು ಪನ್ಪುನ ಚಿಂತ ಪಾತಿರನು ಆ ದೇವಿನ ಕವಚಡು ಮಾತ ಕೆನೊಂದು ಬತ್ತಿರೆ ನಮ್ಮನ ತುಳುನಾಡಿನ ಆಳಿನ ಚಿತ್ನ ಮಾತರಾಜ ವಂಶಲ್ಲ ಆಗಲು ದಂಡದ ಕಲಕು ಜಪ್ಪಿರಂದ ಒಂಜಿ ಆಧಾರ ಒಂಜಿ ಶಕ್ತಿನ ಪತ್ತೊಂದು ಜತ್ತೊಂದಿತ್ತರೆ ಅವು ದೇವಿನ ಸ್ವರೂಪದ ಶಕ್ತಿ ಎಂಜಗೇಂಡ ನಮ್ಮನ ತುಳುನಾಡಿನ ಮಸ್ತಗರಡಿ ಇಂಚಿನ ಮಾರಿಗುಡಿಕುಲು ಮಾತಲ್ಲ ಐದು ದಂಡದ ಮಾರಿ ಇನ್ನೊಂದು ಬೇತುಂಡು ದಿಂಡದ ಮಾರಿಯಿಂದ ಬೇತುಂಡು ಕೋಟದ ಮಾರಿಯಿಂದ ಬೇತುಂಡು ಗಡುತ್ತ ಮಾರಿಯಿಂದ ಬೇತುಂಡು ಇಂಚ ಬೇತೆ ಬೇತೆ ರೀತಿ ತಂಚಿನ ಮಾರಿನ ಆರಾಧನೆಗಳು ಮಾತಲ್ಲ ಎಂಕಲ್ಲ ಕಾಪಡು ಒಂಜಿ ಬಾರಿ ಮಲ್ಲ ಮಾರಿನ ಒಂಜಿ ಸಾನ್ನಿಧ್ಯ ಉಂಡು ಈ ಮಾರಿನ ಆರಾಧನೆ ತುಳುನಾಡು ಪ್ರಾಚೀನ ಕಾಲಡು ನಮ್ಮನ್ನ ಗಡುಪಾಡು ಶಕ್ತಿಯನ್ನು ದೈವಲು ಅವು ಪಿಲ್ಚಂಡಿಪ್ಪರಾವು ಕೊಡಮಂದಾಯಪ್ಪರಾವು ಇಂಚಿನ ದೈವಲೇ ಮಾರಿ ಸೇರ್ದು ಆ ಮಾರಿ ದೇವ್ರ ಅಧಿಕಾರ ಅಗಲ ಇತ್ತು ಅಂಡ 14ನೇ ಶತಮಾನದ ಬೊಕ್ಕ ನಮ್ಮನ ಈ ತುಳುನಾಡಿಗೆ ಇಕ್ಕೇರಿದ ಉಚ್ಚಂಗಿ ಕೋಟದ ಇಕ್ಕೇರಿದ ಕರ್ತಿ ಕನ್ನಡ ಅರಸುಲ್ನಗುಲ್ನ ದಂಡು ಜತ್ತನೆ ಆ ಇಕ್ಕೇರಿದ ಆ ನಾಯಕರ್ನಗುಲು ಕೆಳದಿ ವಂಶದಗುಲು ಬರ್ಪುನ ಚಿನ್ನ ಕೊಡ್ತರು ಅಗಲ್ನ ದಂಡದ ಬೆರಿ ಬತ್ತೊಂದು ಈ ಮಮ್ಮಾಯಿ ಬಂಪುನ ಚಿನ್ನ ಆ ಮಾರಿನ ಆರಾಧನೆ ನಮ್ಮ ನಡೆಗೆ ಬತ್ತನೆ ನಮ್ಮ ಮಾತ ದುಂಬುದ ಆಟದ ಪದ್ಯಲಿಡು ಅತನ ಪಿಚ್ಚಡ್ ಮಾರಿ ಗೌತಣವೈವೆ ಪನ್ಪುನ ಚಿನ್ನ ಒಂಜಿ ಸಾಲುಲು ಬರ್ಪ ಮಾರಿ ಗೌತಣವೀವೆ ಪಂಡ ನಮ್ಮ ದಂಡದ ಕಲಟ್ಟು ಎದುರಾಳಿನೊಟ್ಟು ಹೋರಾಟ ಮಲ್ಪನಾಗ ಆ ಈ ಮಾನ್ಯ ಕೆರ್ತೆ ಪನ್ಪುನ ಚಿತ್ತ ಅಪವಾದ ಬರ್ರೆ ಬಲ್ಲಿ ಅಂಚಾದೆ ನಮನ ಮಾರಿನ ನಮನ ಕಡೆ ಹಿಡಿದು ಪತ್ತೊಂದು ಬೇಡ ಅಗಲ್ನ ಮಾರಿನ ದೇವರನ್ನು ಅಗುಲ್ಲ ಬರ್ಪೆರೆ ಆ ಮಾರಿನ ಬಂಡಿನ ಉಂಟಾದ ಯುದ್ಧದ ಕಲಟ್ಟು ಹೋರಾಟ ಹಾಕೊಂಡು ಯಾನ್ ಎದುರದ ಶತ್ರುನು ಕಡ್ತಂದಾಂಡ ಅವು ಎನ್ನ ಮಾರಿಗೆ ಬಲಿ ಅಗಲು ಏನನ್ನು ಕಡ್ತಿರಂದಾಂಡ ಅವು ಅಗಲ್ನ ಮಾರಿಗೆ ಬಲಿ ಪನ್ಪುನ ಆ ಒಂಜಿ ಆ ಪಾಪ ಪ್ರಜ್ಞೆಯನ್ನು ಕಳೆವರಬೋಡಾದೆ ದಂಡದ ಮಾರಿದ ಆರಾಧನೆ ನಡತೊಂದು ಬತ್ತನೆ ಅವೇ ರೀತಿ ನಡತನ ಚಿನ್ನ ಕೊಡಂಜಿ ಆರಾಧನೆ ಕೋಟದ ಮಾರಿ ಕೋಟೆ ಕ್ಷತ್ರಿಯರು ಮುಲ್ಪ ಬೇಕಲೆ ಬೋಡಂದಾಂಡ ತಿಮ್ಮನಾಯಕರು ಅತಂದಾಂಡ ಅಗಲೊಂಜಿ ಮಲ್ಲ ಪರಂಪರೆನೇ ಉಂಟು ಆ ರಾಮಕ್ಷತ್ರಿಯರನ್ನ ವಂಶೋಡಂಜಿ ಮಾರಿನ ಆರಾಧನೆ ಗ್ರಾಮದ ರಕ್ಷಣೆಗೆ ಬೋಡಾದು ರಾಜ್ಯದ ರಕ್ಷಣೆಗೆ ಬೋಡಾದು ಕೋಟೆನ ಸೈನ್ಯನು ಕಟ್ಟೊಂದು ನಗಲು ಅಗಲ್ನ ರಕ್ಷಣೆಗೆ ಬೋಡಾದು ಒಂಜಿ ಶಕ್ತಿ ದೇವತೆನ ಉಪಾಸನೆ ಬಂದೊಂದಿದ್ದರೆ ಕಾರ್ಲಾಡಿನಿ ಬಾರಿ ಮಲ್ಲ ಬ್ರಹ್ಮ ಕಲಶೋತ್ಸವಕ್ಕೂ ತಯಾರಿ ಆಗ್ತದೆ ಅಲ್ಪ ಒಂಜಿ 10-15 ಎರ್ಲೆಯನ್ನು ಪ್ರತಿ ವರ್ಷ ಅಲ್ಪ ಮಾರಿಗೆ ಬಲಿ ಕೊರ್ಪುನ ಚಿನ್ನ ಪರಂಪರೆ ಎತ್ತನೆ ರುದಿರಕ್ತೇನ ಬಲೀನಾಂ ಮಾಂಸೇನ ಸುರಯಾನ್ ನೃಪ ಬಲಿಮಾಂಸಾದಿ ಪೂಜೆಯಂ ವಿಭ್ರವರ್ಜಮಯೇರಿತಾ ಪನ್ಪುನ ಪಾತಿರ
ಪಣದಾಂಡ ನಿಪ್ರೇರ್ನಗಳು ಅಲ್ಲಿನ ಮಂಡಲ ಮಧ್ಯಡು ಕಲಶ ಮಧ್ಯಡು ಅದನ್ನಾಂಡಲೇನ ಯಂತ್ರ ಮಧ್ಯಡು ಮಾತ ಆರಾಧನೆ ಮಲ್ಪರೆಯವು ಆಂಡ ಅರಸು ಆಯ್ನಗಳು ರಾಜಸ ಗುಣೈತಿನಗಳು ಅಲ್ಲಿಗೆ ರಕ್ತ ಬಲಿಮಾಂಸಲಿನ ಮಾತ ಕೊರ್ದು ಆರಾಧನೆ ಮಲ್ಪಡು ಒಂಜಾತೆ ಆ ಶಾಸ್ತ್ರದ ಉಲ್ಲೇಖಡು ಮಾತ ತಿಕ್ಕುವ ಅಂಚಾದೆ ಅಲ್ಲಿ ಬಲಿಪ್ರಧಾನವಾಯಿನ ಆರಾಧನೆಯನ್ನು ಮಾತ ಮಲ್ತೊಂದಿತ್ತೀರಿ ಎಂಕುಲ್ಲ ಪ್ರಾರ್ಥನೆ ಮಲ್ಪನಾಗ ಗ್ರಾಮದ ಗಡುಪಾಡು ಜಾಗಿಡು ಬಲಿಪೀಠದ ಅಧಿಕಾರ ಸ್ಥಾನ ನೆಂಚಿದ್ನ ಅಪ್ಪಮಮ್ಮ ನೆನವರಿಕೆ ಮಲ್ಪ ಅಂದು ಮನ್ಪ ಅಂಚಾದೆ ಆ ಬಲಿಪೀಠದ ಅಧಿಕಾರ ಸ್ಥಾನ ನೆಂಚಿದ್ನ ಶಕ್ತಿ ನಮ ಈ ಕಣ್ಣ ತೂಪರಿಗೆ ಈ ಜಗತ್ತು ಈತು ಪೊರ್ಲಿತ್ತು ಅಂಡಲ ನೆತ್ತ ಅಂಚಿಗೆ ವಿಜ್ಞಾನಗೂ ತಿಕ್ಕಂದು ನೆಂಚಿದ್ನ ಮಸ್ತ್ ಅಂಶಲುಲ್ಲಗೆ ಅವು ಹೋಗಿ ಅಂಡ ಒಂಜಿ ಸಕಾರಾತ್ಮಕವಾಯಿನ ಅಂಶಲು ಒಂಜಿ ನಕಾರಾತ್ಮಕವಾಯಿನ ಅಂಶಲು ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ದೇವರ ಮಾತ್ರ ದೇವರನ್ನ ಎದ್ದು ತೂಕೊಂಡ ಅದೇ ತೂಕದ ನೆಗೆಟಿವ್ ಎನರ್ಜಿ ಒಂಜಿ ನಕಾರಾತ್ಮಕವಾಯಿನ ಶಕ್ತಿ ಇಲ್ಲ ನಮ್ಮನ ಸುತ್ತಮುತ್ತ ಉಲ್ಲ ಬಂದ ಕಲ್ಪನೆ ನಿಧಿ ಒಂದು ನಮ್ಮನ ಸಮಾಜ ಬೈದನು ನಮ್ಮ ನಂಬಿಕೆಯನ್ನು ಮಾತನಾಡುತ್ತ ಬೈದ ಆ ನಕಾರಾತ್ಮಕ ಶಕ್ತಿ ಹಿಡಿದು ನಮ್ಮನ್ನು ರಕ್ಷಣೆ ಮಲ್ಪೊಡಿ ಏರಿಕೆ ಅಂಡ ಅವ ಅಪ್ಪೆ ನಮ್ಮನ ಆ ಮಮ್ಮಾಯಿ ಐಕಬೋಡಾದೆ ವರ್ಷಗೊರ ನಮ್ಮನ ಗ್ರಾಮದಗಳು ಮಾತ ಸೇರಂದು ಆ ಮಾರಿದೇವರು ನಂಚಿದ್ನ ಒಂಜಿ ಆಚರಣೆ ನಮ್ಮನ ಹಿರಿಯರ್ನಗಳು ಮಲ್ತೊಂದು ಬತ್ತ ನಮ್ಮನ ಊರ್ದ ಆ ನಕಾರಾತ್ಮಕ ಶಕ್ತಿಯನ್ನು ಮಾತ ಗ್ರಾಮದ ಗಡುಪಾರಾದ ನಮ ಬಡಿ ಅಂದಾಂಡ ಅಗಲ ಗ್ರಾಮದ ಪಕ್ಕ ಅಗುರು ದೇರಂದು ಒಪ್ಪೆರು ಅವು ಶಿರಸಿ ಮುಟ್ಟಬಹುದು ಕಡಲದ ಕಾಪುದ ಕಡಲ ತಡಿ ಮುಟ್ಟಬಹುದು ಅಲ್ಪಾಡ್ದವೇನು ಕಡಲಿಗೆ ಆ ಎತ್ತವನಂಚಿದ್ನ ಕೆಲಸನು ನಮ್ಮ ಮಾತ ಮಲ್ತೊಂದು ಬೈದ ಒಂದು ಮಾರಿ ಆರಾಧನದ ಒಂದು ವಿಶೇಷತೆ ಒಂದೊಂದು ಬಾರಿ ವಿಶೇಷವಾದ 500 ವರ್ಷದ ಪರಂಪರೆ ನಿಧಿ ಒಂದು ಮಾತ ನಮ್ಮನ ನೆಲಟ್ಟು ನಡತ ಬರ್ತದೆ ಬಾರಿ ಪೊರ್ಲದ ಒಂದು ಆರಾಧನಾ ವ್ಯವಸ್ಥೆ ಈ ಮಾರಿನ ಆರಾಧನಾ ವ್ಯವಸ್ಥೆ ಆ ಆಚರಣೆದೊಟ್ಟಿಗೂ ನಮ್ಮನ ಗ್ರಾಮದ ಐಕ್ಯತೆ ನಮ್ಮನ ಗ್ರಾಮಡು ವಾ ಜಾತಿದಾಗಲಿಲ್ಲರು ವಾ ವರ್ಗದಾಗಲಿಲ್ಲರು ಬಂದ್ಬಿಡ ಮುಖ್ಯತೆ ಒಟ್ಟು ನಮ್ಮನ ಗ್ರಾಮದ ಒಲೆಯಡು ಸುಭಿಕ್ಷೆ ಪಡುವಂತ ಕಾರಣಗೂ ನಮ್ಮ ಒಂದಿನ ಮಾತು ಮಲ್ತೊಂದು ಬತ್ತ ತುಳುನಾಡದ ಹಿಂದೂ ಧರ್ಮದ ಒಂದು ವಿಶೇಷತದಾದ ಕೇಂದ್ರ ನಮ್ಮ ಪ್ರಾರ್ಥನೆ ಮಲ್ಪನಾಗ ನಮ್ಮ ಸ್ವಂತಗೂ ಬೋಡಾದ ಪ್ರಾರ್ಥನೆ ಮಲ್ಪನತ್ತೆ ನಮ್ಮ ಸಾವಿರಾರು ಖರ್ಚು ಮಲ್ತದೆ ಸತ್ಯನಾರಾಯಣ ಪೂಜೆ ಮಲ್ತಂದ ಅದನ್ನ ಒಂಜಿ ದೈವ ಒಂಜಿ ಸೇವೆನ ಕೊಡಿ ಅಂದಾಂಡ ಅಲ್ಪ ಪ್ರಾರ್ಥನೆದಾದ ಕೇಂದ್ರ ಲೋಕ ಸಮಸ್ತ ಸುಖಿಯೋ ಭವಂತು ಇಡೀ ಜಗತ್ತಿಗೆಡ್ಡವಡು ಕಾಲೆ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ಪೊರ್ತುಗೂ ಬರ್ಸಾವಡೆ ಪೃಥ್ವಿಡು ಮಾತ ಆ ಹೊಲಬುಲೆಕ್ಕಲು ಮಾತ ಲಗದ ಬರಡೆ ಅಲೆ ಅಂಬಿ ಬುಲಸಲ ಬಗ್ಗೆನು ಕೊಡ್ದು ಪುಲ್ಲಡಿಟ್ಟು ಪುಲ್ಲು ಬಡ್ಡಿ ಆದೆ ತೊಟ್ಟಿಲಿ ಕಟ್ಟದು ಬಾಲೆಮಾನ ಆದೆ ನೀರು ನಂಜಿ ಒಂದು ಲೆಕ್ಕ ಮನ್ನದ ವರ್ಣ ಪಗರಂದ ಲೆಕ್ಕ ಮನ್ನದ ದುನ್ನ ಕುನ್ನೊಂದು ಲೆಕ್ಕ ನೀರದ ವರ್ಣ ಪಗರಂದ ಲೆಕ್ಕ ನಮ್ಮನ ಗ್ರಾಮನು ಕಾತೊಂದು ಬಲೆ ಎಂದು ನಮ್ಮ ದೇವರಡಿಕೆ ಎನ್ನುವ ಅಂಚಾದೆ ಒಂಜಿ ಸಮಷ್ಟಿದ ಕಲ್ಪನೆ ನದಿ ಒಂದು ಬೆಳೆದು ಬತ್ತಿನಂಚಿದ್ನ ಈ ಸನಾತನವಾಯಿನ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಒಂದೇನು ಒರಿಪುನಂಚಿದ್ನ ಒಂಜಿ ಬಾರಿ ಮಲ್ಲ ಜವಾಬ್ದಾರಿ ನಮ್ಮನ ಪುಗೆಲ್ಲ ಮಿತ್ತುಂಡು ಮರಣಿ ಟರ್ಕಿ ಬಂದ್ಪುನಂಚಿದ್ನ ದೇಶಡು ಭೂಕಂಪಾಂಡೆ ಬಾರಿ ಜನ ಮಾತ ನೆಲ ತಟ್ಟಿಟ್ಟು ಪೂರ್ತಿ ಮಾತ ಸೈತೇರು ಆ ದೇಶಡು ಒಂಜಿ ರಾಜಕೀಯವಾಯಿನ ವ್ಯವಸ್ಥೆ ಹಿಡ್ಕೊಂಡು ಚರ್ಚೆ ಮಲ್ಪುಗಂದಾಗ ರಾಜಕೀಯ ವ್ಯವಸ್ಥೆದ ಆ ಕಟ್ಟಣಲು ಅಗಲ್ನ ಆಫೀಸುಲ್ಲ ಪೂರ ಬೂರ್ದು ಬೋತ ಅಗಲು ಮಾತ ಬಟ್ಟ ಬಯಲಡು ಅಂತ ನಂಚಿನ ಪರಿಸ್ಥಿತಿ ನಿರ್ಮಾಣ ಆಡಿ ಆ ಬೊರ್ತಡು ಆ ಟರ್ಕಿ ದೇಶ ಭಾರತಕ್ಕೂ ಭಾರಿ ಅನ್ಯಾಯ ಮಲ್ತನಂದ ಅಂಡಲ ಸುರೂಕು ಅಗಲ್ನ ನೆರವುಗೂ ಪೋಯಿ ನಂಚಿನ ಒಂಜಿ ದೇಶತ್ತಿನಂದ ಅಂಡ ಅವು ಭಾರತದ ದೇಶ ಭಾರತದ ಸೇನೆದ ಜನಕ್ಕೂ ಜವನಿರ ಅಡೆಪೋಯರಿ ನಮ್ಮನ ಮತ ನಾಯಿಲು ಮತ ಅಡೆಪೋಯ ನೆಲ ತಟ್ಟಿಟ್ಟು ಓಲೋಲು ಬೂರ್ದೇರಿ ಜೀವೋಲ್ಲೇರು ಮೂಸುದಾಗ್ಲಿ ನಾಡದೆ ಆಗಲೇ ಮತ ಪಿದಾಯಿ ವೈತು ಪಾಡ್ ನಂಚಿನ ಕೆಲಸ ಮಲ್ತ 30,000 ಜನದ ಜೀವ ಹೊರ್ತದು ನಮ್ಮನ ಸೇನೆದಗಲು ಪಿರ ತಿರುಗಿದು ಬರ್ನಾಗ ಅಗಲು ಏರ್ಪೋರ್ಟ್ ಚಪ್ಪಾಳ ತಡದೆ ಕನ್ನಡ ಕನ ನೀರು ಬಾಡ್ದು ಎಂಗ್ಲಿನ ದೇವತಾ ಪುರುಷರು ಬಂದು ನಮ್ಮನ್ನು ಮಾತಾಡ್ಬಿಡ್ದು ಆ ಬೀಳ್ಕೊಡುಗೆ ಮಲ್ತು ಕಡಬಡಿಯರಿ ನಮ್ಮ ಅಲ್ಪದ ಅಗತ್ಯರು ನಮ್ಮ ಸೈನಿಕರು ಪಣದಂಡ ಆ ಟರ್ಕಿ ದೇಶ ಮುರಣೆ ಮುಟ್ಟಲ ಕಾಶ್ಮೀರದ ವಿಚಾರಡು ಅಂತಾರಾಷ್ಟ್ರೀಯ ವೇದಿಕೆ ಪಾಕಿಸ್ತಾನದ ಪರವಾದ ಪಾತ್ರ ನಿಂತಿನ ದೇಶ ಇನಿ ಭಾರತದ ಬಗ್ಗೆ ಅಂತ ಜನಕುಲ್ಲ ಭಾವನೆದಾದ ಕೇಳಿದಂಡ ಅಗಲು ಬಂದ್ಪಿರಿ ಪಾಕಿಸ್ತಾನದಂಚಿನ ದೇಶನು ನಮ್ಮ ಸಹಕಾರ ಮಲ್ತದೆ ಅಗಲಿಗೆ ನಮ್ಮ ಜಾತಿದಗಲು ನಮ್ಮ ಧರ್ಮದಗಲು ಬಂದ್ಪುನಂಚಿನ ಒಂದೇ ದೃಷ್ಟಿ ನಮಗಲೇ ಬೆಂಬಲ ಕೊಡ್ದು ನಮ್ಮ ಭಾರತದಂಚಿನ ಒಂಜಿ ಹೃದಯ ವೈಶಾಲ್ಯಪ್ಪನಂಚಿನ ಒಂಜಿ ದೋಸ್ತಿನ ದೂರ ಮಲ್ತೊಂಡ ಬಂದ್ಪುನ ಪಾತ್ರನು ಇನಿ ಅಗಲು ಪನೊಂದುಲ್ಲೇರಿ ಭಾರತ ಜಗತ್ತದ ಕಲ್ಯಾಣಗೂ ಬೋಡಾದ ಕೆಲಸ ಮಲ್ಪುನಂಚಿನ ಒಂಜಿ ದೇಶ ಜಗತ್ತದ ಮಾತ ಜನಾಂಗಲಿಗೆ ಏರು ಕಷ್ಟೋಡಲ್ಲರೆ ಅಗಲಿಗೆ ಬೋದು ಒಂಜಿ ಕಷ್ಟೋಡ್ದು ಪರಿಹಾರ ಮಲ್ತದ ಅಗಲಿನ ಕಷ್ಟೋಡ್ದು ಮಿತ್ತು ತೆರಪುನಂಚಿನ ಕೆಲಸನು ಭಾರತ ಮಲ್ತನೆ ಯಾನು ಮಸ್ತ್ ಸಮಯದ ಜೊತೆ ಒಂಜಿ ಘಟನೆ ಪಂದ್ಯನ ಪಾತ್ರ ನಮಗೆ 2002 ಮೂಜಿದ ಸಮಯ ಇಪ್ಪಡು ಆದಾಗ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ದೇಶದ ಪ್ರಧಾನಿ ಆದಿತ್ಯರಿ ಆಫ್ರಿಕಾದ ಒಂಜಿ ಎಲ್ಲಿ ಒಂಜಿ ದೇಶ ಆಯ್ತ ಬುದರೆ ಸಿಯರಾ ಲಿಯೋನ್ ಬಂದ ಆಯ್ತ ದೇಶದ ಬುದರೆ ಆ ಸಿಯರಾ ಲಿಯೋನುಡು ಸರ್ಕಾರ ಇಜ್ಜಿ ಅಲ್ಪ ಒಂಜಿ ವ್ಯವಸ್ಥೆ ಇಜ್ಜಿ ಬಂಡು ಕೋರರ್ ನಗಲು ಅಲ್ಪ ಒಂಜಾತ ದರೋಡೆ ಕೋರರ್ ನಗಲು ಬಂಡು ಕೋರರ್ ನಗಲು ಆಡಳಿತ
ಪಡ್ತಾವು ಅಲ್ಪದ ಗಣಿಗಾರಿಕೆ ಮಲ್ತದೆ ಮತ್ತ ಡೈಮಂಡ್ ಮತ್ತ ಬಾರಿ ವಜ್ರದ ಗಣಿಕುಲು ಮಾತವಲ್ಲ ಆ ಗಣಿಕಲೇನು ವಶಪಡಿಸವನ ದೃಷ್ಟಿಡಿ ಏತ ಅಲ್ಪ ಉಲಾಯ್ಡ್ ಸಿವಿಲ್ ವಾರ್ ಅವನು ಕೇಳಿದಂಡ ಜನಕುಲೇನು ಮತ್ತ ಜನಕುಲೆ ಬದುಕುನ ಹಕ್ಕೆ ಅಂಚಿತ್ತಿನ ಪರಿಸ್ಥಿತಿ ಅಲ್ಪ ಜನಕುಲು ಬದುಕೊಂಡಿತ್ತೇರಿ ಒಂಜಿ ನಾಗರಿಕ ಕ್ರಾಂತಿ ಆಡು ಎಲೆಕ್ಷನ್ ಮಾಡಿ ಪ್ರಜಾಪ್ರಭುತ್ವ ಬರೋಡು ಬಂದು ಹೋರಾಟ ಮಲ್ತೇರಿ ಏರೇರು ಓಟು ಬಾಟ್ರೆ ಹೋಗ್ತಾರ ಆಗಲ್ಲ ಮಾತೇರ್ನ ಕೈತ ಬಿರೇಲ್ ಕರ್ಪುನ ಚಿನ್ನ ಕೆಲಸ ಅಲ್ಪದ ಭಯೋತ್ಪಾದಕರು ಮಲ್ತೇರಿ ಸಿಯರಾ ಲಿಯೋನದ ಉಲಾಯ್ಡ್ 40,000 ಜನತ ಕೈಟ್ ಬಿರಲೇಜಿ ಕೈ ಏಜ್ಜಾಗಲೇ ಆಗಲೇ ಬಿಡಿಐ ಪೋಡನ್ನ ಪುಲ್ಯಾಡ್ಲು ಬತ್ತದ ಬಾಯಿಗೆ ಬೀಡಿದಿ ಬಿಡು ಅಂಚಿನ ಪರಿಸ್ಥಿತಿ ಇನಿಕೆಲ್ಲ ನಿಗುಲು ಇಂಟರ್ನೆಟ್ ಇಡ್ಬೋದು ಸಿಯರಾ ಲಿಯೋನ್ ಬಂದು ಸರ್ಚ್ ಮಾಡ್ತಾರಡ ನಿಗಲೇ ಕೈದಾಂತಿನ ಜನಕ್ಕೂ ಕಣ್ಣೆದುರು ಬರ್ಬೇರಿ ಅಂಚಿನ ಸಿಯರಾ ಲಿಯೋನ್ದಲ್ಲ ಇಡಿ ಒಂಜಿ ಸರ್ಕಾರನ ಸ್ಥಾಪನೆ ಮಲ್ಪಡು ಬಂದ ನಿರ್ಧಾರಗೂ ವಿಶ್ವಸಂಸ್ಥದ ಒಂಜಾದ ಅಧಿಕಾರಿಗಳು ಮನಸ್ಸು ಮಲ್ತೇರಿ ಐಕೆ ಶಾಂತಿ ಪಾಲನಾ ಪಡೆ ಬಿದಂಡೆ ಆ ಶಾಂತಿ ಪಾಲನಾ ಪಡೆಟ್ಟು ಭಾರತದ ಸೈನಿಕರು ಪೋಯರು ಭಾರತದ ಗುರ್ಖಾ ರೆಜಿಮೆಂಟ್ ಸೈನಿಕರು ಪೋಯರು ಇಡೀ ಸಿಯರಾ ಲಿಯೋನರು ಆಪರೇಷನ್ ಕುಕ್ರಿ ಬಂದ್ ಆಪರೇಷನ್ ಮಲ್ತದೆ ಆ ಮಾತ ಬಂಡು ಕೋರೆಯನ್ನು ಮಟ್ಟಬಾರ್ದು ಇಡೀ ಸಿಯರಾ ಲಿಯೋನ್ದಲಾಡಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಲ್ದಿನಿ ಏರಿಕೆ ಅವು ಭಾರತದ ಸೈನಿಕರು ಅವು ಭಾರತದ ಹಿರಿಮೆ ಇದಾದ್ರೆ ಇಡೀ ಜಗತ್ತದ ಲೋಕದ ಕಲ್ಯಾಣಕ್ಕೂ ಬೋಡಾದ ಕೆಲಸ ಮಲ್ದಿ ನೋಕೇಂಡ ಭಾರತದಂಚಿನ ಒಂದು ಅದ್ಭುತವಾದ ದೇಶ ಇಡೀ ಜಗತ್ತಿನ ಬೇತೆ ಬೇತೆ ರಂಗುಡು ಮಾತ ಸಾಧನೆಯನ್ನು ಮಲ್ತೊಂದುಂಡು ಆ ದೇಶದ ಮೂಲ ಅಂತಃಸತ್ವ ಹೋಕೇಂಡ ಧರ್ಮ ಧಾರಣಾತ್ ಧರ್ಮ ಮಿಥ್ಯಾಹು ಧರ್ಮೋ ಧಾರಯತೆ ಪ್ರಜಾ ಯಚ್ಚಾತ್ ಧಾರಣಾ ಸಂಯುಕ್ತಂ ಸಧರ್ಮ ಇತಿ ನಿಶ್ಚಯ ಪ್ರಭಾತರ ಬಂಡರಿ ಆ ಧರ್ಮದ ಅಂತಃಸತ್ವವನ್ನು ಪತೊಂದು ಈ ದೇಶ ಲಗುದುಂತೋಡು ಈ ದೇಶ ಕುಡೋರ ವಿಶ್ವಗುರು ಆವಡು ಬಂದ್ಪುನಚಿಂತ ಪರಿಕಲ್ಪನೆ ಈ ಒಂದು ನಮ್ಮ ಮಾತ ಕೆಲಸ ಮಲ್ಪುಗ ಆ ದೃಷ್ಟಿಡೆ ನಮ್ಮನ ಒಂಜಾತೆ ವಿಚಾರನು ನಡಪಡೆ ನಮ್ಮನ ಒಂಜಾತೆ ದುಂಬುದ ನಡೆಕುಲಿಪ್ಪಡು ಬಂದ್ಪುನಚಿಂತ ಪಾತಿರಣ ಪನ್ನೊಂದು ಒಂದು ಅದ್ಭುತವಾದ ಕಾರ್ಯಕ್ರಮಡು ಪಾತಿರನಂಚಿನ ಅವಕಾಶ ಮಲ್ತುಕರಿಯಾರೆ ನಿಗಲಿಗೆ ಮಾತ ವಂದನೆ ಸಲ್ಲಿಸ ಒಂದು ಎನ್ನ ಪಾತ್ರ ಮುಗಿತೊಂದಿಲ್ಲ ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ಇದೆ ಕೊರಗಜ್ಜನ ಪದದಾಡದು ಅವೇನು ಪಂಡದು ಸಾಮಾಜಿಕ ಜಾಲತಾಣ ಪುನರ್ಪೇಣಿನ ಮೇಲೆ ಕಾರ್ತಿಕ್ ಕಾರ್ಕಳದ ಕೂಡ ಹಿರ್ಗಾಣ ಗ್ರಾಮದ ಪುವಪ್ಪ ಬುಕ್ಕ ಲೋಲಾಕ್ಷಿ ದಂಪತಿನ ಬಾಲೆ ಮಾಸ್ಟರ್ ಕಾರ್ತಿಕ್ ಅರೆಗೆ ನಮ್ಮ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಂಜನ ಜಯಪಾಲ್ ಶೆಟ್ಟಿ ಭಂಡಾರಮನೆ ಬುಕ್ಕ ರೇಷ್ಮಾಜಿ ಶೆಟ್ಟಿ ಭಂಡಾರಮನೆ ಮಕ್ಕಳು ಸೇರ್ದು ಒಂಜಿ ತದಸಾಯ ಮಲ್ತೊಂದು ಮಾನಾದಿಗೆ ಮಲ್ತೊಂದು ಅವಿಡ್ದು ಬುಕ್ಕ ಪ್ರಕಾಶ್ ಶೆಟ್ಟಿ ಕಿನ್ನೆ ಗೊತ್ತು ದೇಮಲ್ತು ಮಿತ್ತ ಚಾವಡಿ ಬರೋಡು ಪ್ರಭಾಕರ್ ಶೆಟ್ಟಿ ಕಿನ್ನೆ ಗೊತ್ತು ದೇಮಲ್ತು ಮಿತ್ತ ಚಾವಡಿ ಬರೋಡು ಪದನ್ನು ಪಂಡದು ಸಾಮಾಜಿಕ ಧರಣ ಮಲ್ಲ ಪುದರ್ನು ಪಡೆದ ಬಾಲೆ ಕಾರ್ತಿಕ್ ಕಾರ್ಕಳ ಸಂಗೀತ ಪಂಬನ ಗಂಧ ಗಾಳಿ ಜಂದ್ರ ಬಾಲೆ ಶಾಸ್ತ್ರೀಯ ಹುಡು ನನಂಜಡು ಕುಡಂಜಡು ಆಂಡ ದೈವ ದೇವರನ್ನ ಆಶೀರ್ವಾದ ಬಲಟು ಇಳಿತ ದಿನಟ ಬಾಳೆದ ಪದ ಯೂಟ್ಯೂಬ್ ಚಾನೆಲ್ ನ ವೇತ್ ಲೈಕ್ ಪಡೆದ ಬಂಡ ನಿಕ್ಲಿಗೆ ಹೊತ್ತು ಅಂಜಿತ್ತಿ ಬಾಳೆದ ಪದನು ಮಾನಾದಿಗೆ ಮಂತ್ರದಲ್ಲಿ ರೇಷ್ಮಾಜಿ ಶೆಟ್ಟಿ ಬುಕ್ಕ ಜಯಪಾಲ್ ಶೆಟ್ಟಿ ದಂಪತಿಗಳು ಒಂದೆರಡು ಬುಕ್ಕ ಶಾಸಕ ಈಟಿಕಾದ್ರ ಮೇಲೆ ನಮ್ಮ ತಾಲೂಕಿನ ಈ ಒಂದು ಮಾನಾದಿಗೆ ಆವಡು ಬಂದಕ್ಕೆ ಏನೊಂದಿಲ್ಲ ಜಯಪಾಲ್ ಶೆಟ್ಟಿ ಅಂಜನೆ ನಮ್ಮ ಬಿನ್ನಿರಿ ಆಗಲಿ ಸಾತ್ ಕೊರೋದಕ್ಕೆ ಏನೊಂದಿಲ್ಲ ಜೋಯಲ್ ಬುಕ್ಕ ಪವನ್ ಮಡ್ಯ ಶ್ರೀಕೃಷ್ಣನ ಭಗವದ್ಗೀತೆ ಪಂಡಿತಕ್ಕನೆ ನಿಸ್ವಾರ್ಥವಾದ ಫಲಾಪೇಕ್ಷೆ ಜನರ ಬಿಂದಿನ ಕಲಿನ ಇಂಜಿತ್ಯ ವೇದಿಗಳ ಮಾನಾದಿಗೆ ಮಲ್ಪನು ನಮ್ಮ ಧರ್ಮ ಪವನ್ ಮಡ್ಯಾರ್ ಕರಿನ ಅವೇತು ದಿನ ನಿಂಚ ನಿದ್ರೆ ಹಚ್ಚಿರದ ಪಾಪ ದೋರಡದ ಪತ್ತಿನ ಬಂಟಿಗೆ ಪತ್ತಿನ ಧ್ವಜದ ಪತ್ತಿನ ಪ್ರತಿ ಒಂದು ಬೇಲೆ ಮಂತ್ರಿ ಪವನ್ ಮಡ್ಯಾರ್ ಅವರಿಗೆ ಈ ಕ್ಷೇತ್ರದ ಶಾಸಕರು ರಾಜ್ಯ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕರಾಂಜನ ಯುಟಿ ಖಾದರ್ ಅಂಜನೆ ಅಡ್ವೊಕೇಟ್ ಜನರಲ್ ರತ್ನಾಕರ್ ಶೆಟ್ಟಿ ಮೋರ್ಲಾ ಅಂಜನೆ ಬಿ ಬಾಲ್ದೇರಿಗೇಡಿ ಮಾನಾಡಿಗೆ ಆವೊಂದುಂಡು ನಿಜವಾದ ಇಂಚಿತ್ತಿ ಜವನೀರ್ ಬೋರ್ಡು ನಮ್ಮ ಕ್ಷೇತ್ರದ ಉದಿಪನ ಅಂಜನೆ ಬೆಳಿಚೇರಳು ಮಕ್ಕಳ ಪಾತ್ರ ಮಲ್ಲ ಉಂಡುಪನೊಂದು ಮಗಳಿಗೆ ಮಾನಾದಿಗೆ ಮಂತಂದಿಲ್ಲ ಸೇರ್ದಿಂಚಿ ಬಿನ್ನೇರಿನಾಗ ನನಗೂ ನನ್ನ ಸಾಮಾಜಿಕ ಜಾಲತಾಣ ಬಾರಿ ಮಲ್ಲ ಪುದರ್ ಪಡೆಯ ಬಾಲೆ ಸಂಗೀತದ ಗಂಧ ಗಾಳಿ ಜಿನ್ನಂಡಲ್ಲ ಅವು ಏತ್ತು ಮಲ್ಲ ಪುದರ್ ಪಡೆದ್ರೆ ಬಂದು ಆ ಕಾರಣಕ್ಕೆ ಸತ್ಯ ಕೊರಗಜ್ಜಿಗೆ ಹೊತ್ತು
ಅಕ್ಕನಲ್ಲೊಂದು ಧೈರ್ಯ ಕೊಡ್ತಿನಾರು ಅರೆಲ್ಲ ನಮ್ಮ ಈ ಸಂದರ್ಭಡು ಸೊಲ್ಮೆ ಅರೆಗಲ್ಲ ನನ್ನ ದುಂಬಗೆ ತೆಲಿಕೆದ ಬುಳ್ಳಿ ಲಯನ್ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಲಯನ್ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಈರಿನ ಪಾತ್ರಕ್ಕೆ ನೋಡಿ ತುಳುನಾಡದ ಬುಳ್ಳಿ ಎಂಕಲಿಗಿರಿ ಬುಳ್ಳಿ ಮಾತಾಡ ಬಂಗಾರ ಮಾತಲ್ಲ ಇನ್ನೊಂದು ಪುಣ್ಯಕ್ಷೇತ್ರ ಬಹುಶಃ ಆ ದೇವಸ್ಥಾನದ ಉಳ್ಳಾಯಿ ಪೋನಾಗ ವಿರೋಧ ಪಕ್ಷದ ಕೈವಾಡತ್ತ ಕಾದರ್ ಬಾಯಿ ಏನೊಂಜಿ ಭಾರಿ ವರ್ಷದಿಂಚಲ ಒಂಜಿ ಆತ್ಮೀಯವಾದ ಒಂಜಿ ಮಿತ್ರ ಧಾರ್ಮಿಕ ಭಾಷಣ ಅಂಚು ಮಲ್ಪನೆ ಗೊತ್ತುಜಿ ಭಕ್ತಿ ಭಯ ಓಲುಂಡ ಭಕ್ತಿ ಅವಳು ಖಂಡಿತವಾದ್ಲುಂಡು ಹುಣಸೂರು ಕೃಷ್ಣಮೂರ್ತಿ ಭಕ್ತ ಕುಂಬಾರ ಸಿನಿಮಾಗೊಂಜಿ ಪದ್ಯ ಬರೆಯರೆ ಭಾರಿ ಭಂಗ ಬತ್ತೇರು ನಾಮದೇವನ ಎದುರು ನಮ್ಮ ಭಕ್ತ ಕುಂಬಾರಗ ನಾಮದೇವ ಒಂಜಿ ಅರ್ನ ಎದುರು ಒಂಜಿ ಪದ್ಯ ರಚನೆ ಅವಳು ಅವು ಎಂಚ ರಚನೆ ಅವಳು ಬಂದು ಅರೆಗೆ ಇಡೀ ರಾತ್ರಿ ಪಗೆಲ್ಕುಳ್ನಲ್ಲ ಶಬ್ದಗಳು ತಿಕ್ಕಿಜಿಗಾರೆ ಅರೆಗೆ ಒಂಜಿ ಸಿಗರೇಟ್ ವೈಪುನ ಒಂಚೂರು ಅಭ್ಯಾಸ ಉಂಡು ಸಾಹಿತ್ಯನಕಲ್ ಅಪ್ಪಲ್ಲ ಒಂಜಿಗಾಯ್ತು ಸಿಗರೇಟ್ ಒಂಜಿಗಾಯ್ತು ಬರೆಯೊಂದು ಪೇರು ಅವು ಅಕ್ಲಿಗೆ ಐಡಿಯಾ ಬರ್ತೀನಿ ವೈಪುನಾಗ ನಾನು ಗೊತ್ತು ಯಾನೇನು ಮುಟ್ಟು ಹೋಯ್ತಿದ್ದಿ ದೇವ್ರದೇಟು ಹುಣಸೂರು ಕೃಷ್ಣಮೂರ್ತಿ ಸಿಗರೇಟ್ ಹೋಯ್ತದೆ ಇಡೀ ರಾತ್ರಿ ಕಾಂಡೆ 5 ಗಂಟೆ ಮುಟ್ಟ ಎಲ್ಲೇ ತಲ್ಲಂಜಿ ರೆಕಾರ್ಡಿಂಗ್ ಅರೆಗೆ ಲಿರಿಕ್ಸ್ ಬರ್ಪಿಸಿ ಸಾಹಿತ್ಯ ಬರ್ಪಿಸಿ ಎಂಚಿನ ಭಕ್ತ ಕುಮಾರಾಗ ಒಂಜಿ ಪದ್ಯ ಪನೆರೊಂಡು ಎಂಚ ಬರೆಪಿನಿಂದು ಲಾಸ್ಟ್ಗೆ ಸಿಗರೇಟ್ ಹೋಯ್ತದಾಯ್ತ ಕಡೆ ಹಿಡಿಗೆ ತಾಕಂಡು ಜಿಂಕಾಂಡು ಅಪ ಗೊತ್ತಾಯಿ ಮಾನವದ ಆಲಜ್ಜಿ ಮೂಳೆ ಮಾಂಸದ ತಡಿಕೆ ಅಂತ ಪಂಪಿನ ಆ ಪದ್ಯ ರಚನೆ ಆಯ್ನಿ ಅದನ್ನ ಕೈಗೆ ತೂದಾಗದು ಮಾನವ ಮೂಳೆ ಮಾಂಸದ ತಡಿಕೆ ಐದು ಬಕ್ಕ ಇದರ ಮೇಲಿದೆ ತೊಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಅವರವಳು ಬರೀನಿ ಆ ಪದ್ಯನು ಬಾರಿ ಅದ್ಭುತವಾದ ಆ ಸಾಹಿತ್ಯ ರಚನೆ ಅಂಚಾದ ಸುಲುಕು ನಂಗೆ ಭಕ್ತಿ ಬೋಡು ಭಯ ಬೋಡು ಐದು ಬಕ್ಕ ಭಕ್ತಿ ಕರ್ನಾಟಕ ಬರ್ಪುನು ಅಂಚಿನ ಒಂಜಿ ಪುಣ್ಯ ಕ್ಷೇತ್ರ ಏನು ಉಲಾಯ್ಪೋಯೆ ಆ ಕ್ಷೇತ್ರ ಅಡೆ ಪೋನಾಗ ಒಂಜಿ ರೋಮಾಂಚನ ಹಾಪುನು ದಾದಾಂತ ಗೊತ್ತು ಜಂಕ್ ಆ ಶೈಲಿ ದೇವಸ್ಥಾನದ ಕಟದಿನ ನಮ್ಮ ದುಂಬದ ಪುರಾತನ ಕಾಲುಡಿತ್ತಿನ ಶೈಲಿ ಅವಳು ಉಲಾಯಿ ಅಮ್ಮನ ಎದುರುಂತನಾಗ ದಾದನ ಒಂಜಿ ಎನ್ನ ಒಂದು ಯೋಗ ಅಂದಿಂಗ ಅಪಗನೆ ಆಂಡು ಅಲ್ಪನೆ ಕೈ ಮುಗಿಯಾನು ನಮ್ಮ ದೇವರಿಗೆ ಮಾತೆರಿಗಲ ಕೈತಲಾಪಿನಂಚಿನಕ ಮಲ್ತಿನಕ್ಲೆಗೆ ಯಾನು ಸೊಲ್ಬನಡು ಸಂದಾವೆ ಒಂಜಿ ಗ್ರೀಕ್ ದೇಶದ ದೊರೆ ಪರಮ ಒಂಜಿ ಬಾರಿ ಮಲ್ಲ ಒಂಜಿ ಧರ್ಮಿಷ್ಠೆ ಇಡೀ ಊರದ ಪ್ರಜೆಕ್ಟ್ನಕ್ಲೆಗೆ ಬಾರಿ ದಾನ ಧರ್ಮ ಇಲ್ಲು ಪೂರ ಕಟ್ಟದು ಕೊರ್ದು ಅಕ್ಲೇನು ಬಾರಿ ಪೊರ್ಲು ತೂತೆ ದೇವರ ಲೆಕ್ಕ ಅಕ್ಲು ಆ ಅರಸನ್ ಗ್ರೀಕ್ ಅರಸನ್ ದೇವರ ಲೆಕ್ಕ ಪೂಜೆ ಮಲ್ಪೇರು ಊರ್ದಕ್ಲು ಆಂಡ ಒಂಜಿ ದಿನ ಆಗ ಕನಕಟ್ಟನಾಗ ದೇವರನ ಲೀಸ್ಟ್ನು ದೂತೆ ಓದು ತೂಂದುಲ್ಲಿ ಬಾರಿ ಇಂಟ್ರೆಸ್ಟ್ ಆಂಡು ಮೇರೆಗಿಲ್ಲ ಯಾನ್ ಈತು ದಾನ ಧರ್ಮ ಮಲ್ದೆ ಎನ್ನ ಲೀಸ್ಟುಡು ಪುದರ್ ಉಂಡ ಅಂದು ಆ ದೂತಾಡ ಪೋದು ತೂನಗ ಪುದರ್ ಇಜ್ಜಿ ಆತ್ಮಲ್ಲ ದಾನ ಧರ್ಮ ಮಲ್ತನ ಅರಸನ ಪುದರ್ ಇಜ್ಜಿ ಆಯ್ತು
ಭಾರಿ ಬೇಜಾರಾದ ಎಚ್ಚರಿಕೆ ಮನದನ್ನು ಆಲೋಚನೆ ಮಲ್ತೆ ಹಿಂಗೆ ಇಂಚಿಂಚು ಕನಗಾಡ್ತಾನೆ ಯಾನ್ ದೇವರನ್ನು ಈತ ಆರಾಧನೆ ಮಲ್ಪೆ ಈತ ಪೂಜೆ ಮಲ್ಪೆ ಎನ್ನ ಲೀಸ್ಟ್ ಎನ್ನ ಪುದರಿಜಿ ಬಂದಾಗ ಯಾನ್ ಅದನ್ನು ತಪ್ಪು ಮಲ್ತು ಕೊಡು ನಾನು ಮನದನ್ನು ಅವೇ ಕನ ಕೊಡಕಟ್ಟನು ಲಾಸ್ಟ್ಗೆ ಕೇಂದಿದ್ದು ತಡ ಎನ್ನ ದಾನೆ ಪುದರಿಜ್ಜಿ ಯಾನ್ ಈತ ದಾನ ಧರ್ಮ ಮಲ್ಪೆ ಈತ ಜನಕ್ಕಳಿಗೆ ಸೇವೆ ಮಲ್ಪೇನು ಇಂಕ್ ಬಾಡೋದು ಯಾನ್ ದಾಲ ಮಲ್ತು ಯಾನ್ ಜನಕ್ಕಳಿಗೆ ಬಾಡೋದು ಸೇವೆ ಮಲ್ತಂದಲೇ ಇಂಕ್ ದಾಯಗೆ ಎನ್ನ ಪುದರ್ ದಾಯಗೆ ನೀ ಲೀಸ್ಟ್ ಇಜ್ಜಿ ದೇವರನ್ನ ಲೀಸ್ಟ್ ದಾಯಗಿಜ್ಜಿ ಅಂಚಾನಗ ದೂತೆ ಬಂಪೆಗೆ ಒಂದು ಲೀಸ್ಟ್ ಬೇತೆ ದೇವರಡೊಂಜಿ ಲೀಸ್ಟ್ ಉಂಡು ಐಟುಂಡ ತೂಪೆ ದೇವರಡೊಂಜಿ ಲೀಸ್ಟ್ ತೂನಗ ಸುರುತ್ತ ಪುದರೇ ಆ ಗ್ರೀಕಾರಸನ ಅಂಚಾದು ಪ್ರಗ ನಮ್ಮ ಮಾತಿರ್ಲ ಆ ದೇವರನ್ನ ಲೀಸ್ಟ್ ಇಡಲ್ಲ ಅಂಚಾದು ನಂಗೆ ದಾಲ ಭಯಪಡಿಸಿ ಅದ್ಭುತವಾಯಿನ ಒಂಜಿ ಅಪ್ಪನ ಸನ್ನಿಧಾನ ಒಂಜಿ ಪುಣ್ಯ ಸನ್ನಿಧಾನ ಮೂಲು ಆತನು ಅಪ್ಪನ ಮನ ಖಂಡಿತವಾಗ್ಲ ನಮ್ಮನ್ನು ಮಾತಿರಲ್ಲ ರಕ್ಷಣೆ ಮಲ್ಪಾಡು ದೇವಸ್ಥಾನ ಅವಡುಂದಾಂಡ ನಮ್ಮ ಹೆಚ್ಚ ಬೊಂಬೈದಂಚಿ ಪೋಪ ಜಾಸ್ತಿ ದೇವಿರಕ್ಲಿಗೆ ಲೆಕ್ಕ ಕೊರಂದೆಪ್ಪಡು ದಾಯಪಣ್ಣಗ ಮೂಲು ಜೀರ್ಣೋದ್ಧಾರ ರಾವಂದು ಎಪ್ಪಡು ಒವ್ಲ ವಾ ದೇವಸ್ಥಾನಗಳು ಪೋಂಡಲ ಬೊಂಬೈದ ನಮ್ಮ ಉದ್ಯಮಿನಗಳು ಕಾಲಿ ಕೈಟ್ ಗಡಪುಡ್ಜರು ಅಲ್ತ ದೇವಸ್ಥಾನ ಎನ್ನಲೆ ಕೊಡಿ ತುಪ್ಪಡು ಇಂಚೊಪ್ಪಡು ಅಂಚಿನ ಪುಣ್ಯ ಕಾರ್ಯನು ನಮ್ಮ ಬೊಂಬೈದ ಮಾತ ಉದ್ಯಮಿನಗಳು ಮಲ್ತೊಂದುಲೇರು ಅಕ್ಲಿಗೆ ದೇವರ ಎಡ್ಡೆ ಮಲ್ಪಾಡು ಇಂಚಿನೇ ಪುಣ್ಯ ಕ್ಷೇತ್ರಗಳು ಅಭಿವೃದ್ಧಿ ಆವಡು ಮಹಾಮಾಯಿ ಅಮ್ಮನ ಆಶೀರ್ವಾದ ಮಾತಾಡಿಗಳು ತಿಕ್ಕಾಡು ಜನರು ಲೆತ್ತಿನಕ್ಕೆ ಕೂಡ ಅವರ ನಿಕ್ಲೆಗೆ ಉಡಲ್ ದಿಂಜಿನ ಸ್ವಲ್ಪ ಸಂಧಾವನ ಪಾತ್ರೆ ಅವಕಾಶ ಕೊಡಲಿಕ್ಕೆ ವಂದನೆ ಮಾಡ್ತಾರೆ ನಮಸ್ಕಾರ ಮಾತಾಡಿಲ್ಲ ನಮಸ್ಕಾರ ಬ್ರಹ್ಮಕಲಶ ಆತಂడి ಬ್ರಹ್ಮಕಲಶ ఆయన ಹಿಡಿದ್ಬಕ್ಕ ಸ್ವಾಮೀಜಿಲ್ ನಕಲ್ನ ಆಶೀರ್ವಾದ ಅಂడి ಧಾರ್ಮಿಕ ಉಪನ್ಯಾಸ ಮಲ್ತಿನ ಶ್ರೀಕಾಂತ್ ಶೆಟ್ಟಿ ಧಾರ್ಮಿಕ ಉಪನ್ಯಾಸ ಮಲ್ತರಿ ಒಟ್ಟು ಬಂದಂಡ ಪೊರ್ತು ಮೀರ್ದು పోతుండు ಪೊರ್ತು ಬೋಮ್ನ ಹಿಡಿದ ಪಕ್ಕ ಜಾಸ್ತಿ ಪಾತ್ರನ ಹತ್ತು ಸೂಕ್ತ ಹತ್ತು ಸತೀಶರು ಪಂಡೇರಲ್ಲಿ ಪಡೆದು ಇರು ಪಾತ್ರೋಡು ನಾನು ಬೊಡ್ಚಿ ಬಂಡೆ ಇರು ಪಾತ್ರೋಡು ಬಂಡಾರು ನಾನು ಈ ಸಂದರ್ಭಡು ವೇದಿಕೆ ಈ ಭಾಗದ ಶಾಸಕರ್ಲಂದು ಈ ಭಾಗದ ಒರಿ ಅಭಿವೃದ್ಧಿದ ರೂವಾರ್ಲಂದು ಮಾತಾ ಜಾತಿ ಧರ್ಮದೊಟ್ಟಿಗೆ ಮೆರುಪಿನಂಚಿನ ಮೂಲ ಶಕ್ತಿ ಇತ್ತಿನಂಚಿನ ವ್ಯಕ್ತಿ ಸನ್ಮಾನ್ಯ ಯುಟಿ ಖಾದರ್ ಈ ಸಂದರ್ಭದಲ್ಲಿ ಅರೆಗಲ ಈ ಸಂದರ್ಭಡು ಆಶೀರ್ವಾದ ಅರೆಗಲ ಸ್ವಾಗತ ಮಂತೊಂದು ವೇದಿಕೆ ಇಡ್ತಿನ ಆದ್ಯಮನ್ಯ ಗಣ್ಯರೇ ಪಿಕ್ಚರ್ದ ಒಂದು ಆಕ್ಟರ್ಲ ಈ ಭಾಗದ ತೆಲಿಕೆದ ಬಳ್ಳಿಂದ ಬಂದ್ಬೇರೆ ಯಾರ್ನಾರ್ಲ ಕಾಲೇಜ್ ಒಟ್ಟಿಗೆ ಎತ್ತ ಆರು ಏನಾಡ್ದಂತ ದುಂಬುಡ್ದಿತ್ತಾರೆ ಆರ್ನ ಬಾವಿಲ ಕ್ಲಾಸ್ಮೇಟ್ ಇರ ಮಿಸಸ್ನ ಮೆಗ್ಗಿಲ ಕ್ಲಾಸ್ಮೇಟ್ ಅಂಚದುಪ್ಪನಾಗ ಎನ್ನ ಗುರ್ತ ದಿಂಜ ಇಜ್ಜಿಂಡಲ ಪ್ರಶಾಂತ್ ಕಾಜವ್ರ ಬಂದ್ಮೇಲೆ ಗೊತ್ತಪ್ಪು ಬಟ್ ಈತ ಇರ್ ಕಾಲೇಜ್ ಬನ್ನಾನೆ ಅವ್ರಿ ಇದು ಚಕ್ಕಲಕ್ಕಿತ್ತಾರೆ ದಾಪಣ್ಣಗ ಈ ಕುಜಲ್ ಜಿದ್ದಿ ಯಾರು ಬೇತಿನ ಸ್ಟೈಲ್ ಬರೋದಿತ್ತಾರೆ ಅಪಗ ನಾಟಕ ಮಲ್ತೊಂದು ಜನಾರು ಬಟ್ ಕುಜಲ್ ನಡೆದಿಲ್ಲ ಜಾಸ್ತಿ ಇತ್ತು ಗುಂಬುರಾದು ಅಂಚಿತ್ರ ದೇವದಾಸ್ ಕಾಪಿಗಾಡ್ಲ ಉಳ್ಳೇರು ವೇದಿಕೆ ಬೊಂಬಾಯಿ ಪಕ್ಕ ಊರ್ದ ಪೂರ ಆದ್ಯಮಣ್ಣ ಗಣ್ಯರುಳ್ಳೇರು ನಿಕ್ಲೆ ಪೂರ ಸ್ವಾಗತ ಮಲ್ತೊಂದು ಯಾನ್ ಹೆಚ್ಚಿದ್ದಲ್ಲ ಪಾತ್ರ ಪೋಪುಜಿ ಶಾಂತಿ ಪಳಿಕೆ ಬಂದ್ಪಣಂಜಿ ಊರುಡು ಇನಿ ಮಹಾಮಾಯಿ ದೇವಸ್ಥಾನಗ ನಿರ್ಮಾಣ ಆತನು ಆಯ್ತೊಟ್ಟಿಗೆ ದೇವಿನ ನಮ್ಮ ಮಾತ ಒಟ್ಟಿಗೆ ಕೂಡ್ದು ಕುಲ್ಲಾದ ಇನಿ ಸಾನ್ನಿಧ್ಯ ಈ ಭಾಗಡ್ ಪಸರಿಸೋಡು ಮೂಜೂರ ಗ್ರಾಮಡು ಸಾನ್ನಿಧ್ಯ ಪಸರಿಸದು ಈ ಶಾಂತಿ ಬಳಿಕೆ ಬಂದ್ಬಿನ ಜಾಗಡು ಶಾಂತಿ ಸದಾ ನೆಮ್ಮದಿ ರೂಪರಂಚಿನ ಜನಕ್ಲೆಗೆ ಒಂಜಿ ಅವಕಾಶ ತಿಕ್ಕಡು ಮಾತಾ ಜಾತಿ ಧರ್ಮದಕ್ಲು ಸೇರ್ದು ಬದುಕುನಂಚಿನ ಅವಕಾಶ ಆ ದೇವಿ ಕೊರಡು ಒಟ್ಟು ಬರೋಡ್ನಾಂಡ ಬ್ರಹ್ಮಕಲಶಪುರ ಮಲ್ಪುನಿ ಊರು ಬಕ್ಕ ಊಡಿತಿನ ಜನಕಲು ಸಾಮರಸ್ಯಡು ಬದುಕೋಡು ಬಂಪಿನ ಇರಾದೇಡು ದೇವಿಗೆ ಮೂಜಿ ಪೊರ್ತು ಬೊಲ್ಪುದಿದು ಬೊಲ್ಪುಡು ದೇವಿ ಏಪಲ ಸಾನ್ನಿಧ್ಯದಲ್ಲ ಈ ಸಾನ್ನಿಧ್ಯನ ಬೆಳಗಾವಂದು ಉಪ್ಪಲಿಗೆ ಬೆಳಗಾವಂದು ಉಪ್ಪೊಡ್ನಂಡ ನಮ್ಮ ಮಾತ ಆಯ್ಕೆ ಬೋಡಾಪಿಲಕ ನಡತಂದಂಡ ಧರ್ಮದೊಟ್ಟಿಗೆ ನಮ್ಮ ಜೀವನ ಮಾತ ಒರಿಯುಂಡು ಧರ್ಮ ಪಂಡದ ಧರ್ಮದ ಮಧ್ಯೆ
ತಿಕ್ಕಾಟ ಮಲ್ಪನೆ ಬಡ್ದು ಧರ್ಮನ ಇಂಚೆ ಒರಿಪುಣಿನ ಬಂದ್ಬಿಡೇನೆ ನಮ್ಮ ಮಾತ ತಿರುಗೊಂಡ ನಮ್ಮ ಧರ್ಮದೊಟ್ಟಿಗೆ ಇತರ ಧರ್ಮದಕ್ಲೇನೆ ಒಟ್ಟಿಗೆ ಕೂಡದು ಕುರುಪಣೆ ಧರ್ಮ ಕೊರ್ಪಣ ಮಲ್ಲ ಒಂಜಿ ಗೌರವ ಅಪಗ ಧರ್ಮ ಅಜರಾಮರವಾದ ಒರಿಪುಂಡು ನಮ್ಮ ಪಾತ ಮಾನವರಾದ ಒಂದು ಸಮಯ ಬದುಕೇರ ಅವಕಾಶ ಕೊಡ್ತೇರೆ ದೇವರೇ ಮಾತಾ ಜೀವರಾಶಿಗೆ ದೆಚ್ಚ ಮಾನವ ಪಂಡದೊಂಜಿ ನಮ್ಮ ಪುಟ್ಟ ದೈವ ಬಕ್ಕ ದೇವರ ಬಕ್ಕ ಸಾನ್ನಿಧ್ಯ ಆಯ್ತ ಬುಂಡ ಮಾನವಗೆ ಹೆಚ್ಚಿ ಪ್ರಾಶಸ್ತ್ಯ ಇತ್ತಿನಂಚಿನ ಈ ಜಗತ್ತಿನ ನಮ್ಮ ಮಾತಿಗೆ ಒಟ್ಟಿಗೆ ಸೇರಿದ ಬದುಕ ನಮ್ಮ ವೈರತ್ವ ಬಕ್ಕ ಜಡತ್ವವನ್ನು ಬಡ್ದು ಬದುಕಿಗ ಅಪಗ ವೈರತ್ವ ಬಕ್ಕ ಜಡತ್ವವನ್ನು ಬುಂಡ ನಮಕ್ ಮುಕ್ತವಾದ ಬದುಕಿನ ಅವಕಾಶ ತಿಕ್ಕೊಂಡು ಈ ಸಂದರ್ಭದ ಹೆಂಗೆ ಕೊಂಚ ಅವಕಾಶ ಕೊಡ್ತಾರೆ ನಿಕ್ಲಿಕ್ಕೆ ಅಭಿನಂದನೆ ಬಕ್ಕ ಧನ್ಯವಾದ ಈ ಗ್ರಾಮದ ಈ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಂತ ರಾಮಣ್ಣ ಆರ ಹೆಣ್ಣ ನಿಕಟ ಸಂಪರ್ಕ ಜಿನ್ನದ ವ್ಯಕ್ತಿ ಆರು ಅಲ್ಪ ಉಳ್ಳೇರನ್ನು ಗೊತ್ತು ಬಣ್ಣಗ ಆರಿಗೆ ಬ್ರಹ್ಮಕಲಶದ ಪೂರ್ತಿ ಆರ ಬಾರ ಇತ್ತು ಹಿಡ್ದಾದ್ರ ಉಲೈ ದೇವಿನಲ್ಪ ದಾದರ ಪೂಜೆದ ಕಾರ್ಯಕ್ರಮ ಇತ್ತು ಹಿಡ್ದಾದ್ರ ಆರು ವೇದಿಕೆ ಎಕಡೆ ದಿಂಚಿ ಕುಳ್ಳಿಜಾರು ಒಟ್ಟು ಕಾರ್ಯಕ್ರಮ ಎಡ್ಡಾವಡು ನಮನ ಇಂಥ ಕಾರ್ಯಕ್ರಮ ಪೂರ ಎಡ್ಡಾವಡು ದೇವಿಗೆ ತೃಪ್ತಿ ಅವಡು ಬಂದ ಇರಾದಡು ವೇದಿಕೆನ ಅಧ್ಯಕ್ಷರಾದ ಇತ್ತೇರ್ನಂಡಲ್ಲ ಇನಿ ಐನು ಬುಡ್ದು ಮಾತೇರ್ನಲ್ಲ ವಿಚಾರನ ತೆರೆಯೋಣ್ರೆಗೋಸ್ಕರ ನಮ್ಮಟ್ಟಿಗೆ ವೇದಿಕೆ ಪಟ್ಟೊಂದು ಜರಿನಲ್ಲ ಅರ್ನಗಿಲ ಈ ಸಂದರ್ಭದ ಆರ್ವರಿ ಪ್ರಾಮಾಣಿಕೆ ಮಸ್ತ್ ಪ್ರಾಮಾಣಿಕೆ ಆರು ತೂಕ ಎತ್ತಿನ ವ್ಯಕ್ತಿ ಅಂತ ಪಂಡ ತೂಕ ಎತ್ತಿನ ವ್ಯಕ್ತಿ ಲೆಕ್ಕ ತೋರ್ಜಾರು ಆರು ಮುರಣಿ ಬಳ್ಳಿ ಸಮರ್ಪಣೆ ಮಲ್ಪಣಿ ಆವಂತೆ ಪಾತಿರ್ದಿರು ಸತೀಶ್ ಅನ್ನ ಬಾರಿ ಒಂಜಿ ಸ್ವಚ್ಛವಾಯಿನ ವಿಚಾರವನ್ನು ಪಾತಿರ್ದೇರು ಯಾನ ಆನಿ ಪಂಡೆ ಈರೆ ವ್ಯಕ್ತಿ ಮಸ್ತ್ ದಿನ ತೋರ್ಜಾರ್ನಲ್ಲ ಈರೆಗೆ ಎಡ್ಡ ಪ್ರಬುದ್ಧತೆ ಉಂಡು ಈರ್ ಮಾತ ಇಂಚಿನ ಬ್ರಹ್ಮಕಲಸಕ್ಕೆ ಇರ್ನಂಚಿನರೇ ಅಧ್ಯಕ್ಷರಾವಡು ಈರ್ನ ಮುತಾಲಿಕೆ ನಡಪಾಡು ಪನ್ನೆರಡು ಅವು ಬಾರಿ ಪೊರ್ಲುಡು ಶೀಘ್ರ ಆಡು ನಂಗೆ ಮಾತ ಅವಕಾಶ ಕೊರ್ನೇಕ್ ಮಾತ ದೈವಗ ಬಕ್ಕ ದೇವರಿಗೆ ಈ ಭಾಗದ ಸಾನ್ನಿಧ್ಯ ಪೂರ ಒಟ್ಟಿಗೆ ತರ ತಗದು ಹೆಂಗೆ ಅವಕಾಶ ಕೊರ್ನೇಕ್ ಲಿಖಲಕ್ಕೆ ಅಭಿನಂದನೆ ಬಕ್ಕ ಧನ್ಯವಾದ. ದೇವದಾಸ್ ಕಾಪಿ ಕಾಂಡ್ರಿ ಶಾಲೆಗೆ ಬಂದಾಗ ಅವ್ರನ್ನ ಕುಜಲ್ ಕೇಂದ್ರಿಗೆ ನೀನು ಯಾವ ಕಾಡಿಂದ ಬಂದದ್ದು ಆರು ಕಾಮಿಡಿ ಅದು ಬಂದಿರಿಗೆ ನಾನು ಕಾಪಿ ಕಾಡಿಂದ ಬಂದದ್ದು ಒಂದು ಆರು ಕುದುರೆ ನಾಟಕದ 5ನೇ ಸಂಭ್ರಮ ಪರಬಾರ್ದು ಪಣ್ಣಿನ ಪಾತ್ರ ನೆನಪು ದುಂಬಗೆ ನನ್ನ ನಾಗರಾಜ ಬಾರಿ ಮೊದಲು పోయినారు రెండు బ్రహ్మకలశాలు మంతినారు శ్రీ క్షేత్ర సోమేశ్వర ఆడద్ద మంత్రిసారు మమ్మల్ని కొడుకు కానీ రథ నిర్మాణ మంత్రులు సోమేశ్వర కొన్ని కీర్తి కంటున్నారు రవీంద్ర ఇతరుడు పాత్ర ದೇವದಾಸ್ ಕಾಪಿ ನಂದೊಂದು ಯೋಗ ಈ ಕ್ಷೇತ್ರ ಬರ್ಪಣ ಹೆಂಗೆ ಗಿರೀಶ್ ಅವಳ ಮೊದಲ ಗಿರೀಶ್ ಅವಳವ್ರೆ ನನ್ನ ಹೀರೋ ನೆಕ್ ಬರೋಡು ಬಂದಕ್ಕೆ ಸೋಮವಾರ ಬರ್ಪೆ ಬಂದು ನೆಕ್ ಬತ್ತೆ ಅನ್ನ ಭಾರಿ ಒಂಜಿ ಬರ್ಪಲ್ಲೆ ರೋಮಾಂಚನ ಒಂಜಿ ವೈಬ್ರೇಷನ್ ಈ ಕ್ಷೇತ್ರ ಉಂಟು ಕೊಂಚ ಭಾರಿ ವಿಶಿಷ್ಟವಾದ ಕ್ಷೇತ್ರ ದಯಬಂಡ ಒಂದು ಶಿರಾ ಪ್ರತಿಷ್ಠೆ ಖಾಲಿ ಶಿರಾಟ ಪ್ರತಿಷ್ಠೆ ಬಕ್ಕ ವಾ ಪರಿವಾರ ದೇವರ್ಲಜ್ಜಿ ಬಕ್ಕ ಹಸುರಕ್ಕೆ ದೈವಕ್ರೆ ಅವರು ಚಂದಪ್ಪ ಗುರಿಕಾರ್ ಬಂದ್ಬಿಡ ಭಾರಿ ನೆತ್ತ ಬಗ್ಗೆ ಎಂಕಲ್ದ ಮಸ್ತ್ ಪಂಡೇರು ಎನ್ನಲ್ಲ ಶ್ರೀಕೃಷ್ಣ ಅಂದಿರಲ್ಲ ಮಸ್ತ್ ನೆತ್ತ ಬಗ್ಗೆ ಕಾರ್ಣಿಕದ ಬಗ್ಗೆ ಪಂಡೇರು ಕೆನ್ನಗನೆ ಮೈ ರೋಮಾಂಚನ ಅಂಡ್ ಅಣ್ಣ ಬಾರಿ ಒಂಜಿ ಕೊಂಚ ಆಶ್ಚರ್ಯ ನೆಂಚಿನ ಬಣ್ಣದ ಅಂಡ ನಾನು ಸಾಧಾರಣ ಒಂಜಿ ವರ್ಷದ ಸೋಮೇಶ್ವರ ದಾಸನಡು ಕುಲ ಓದಿತ್ತೆ ಅದೊಂದು 2 ಜನ ಬರ್ತೇನೆ ನಡೆ ಬಾರಿ ಒಂದು ಸರಳ ಸಜ್ಜನಿಕದ ವ್ಯಕ್ತಿ ಬಕ್ಕ ಅಧ್ಯಕ್ಷರೇ ನಂದು ಬಂಡೆ ಅದು ಎಂಕಲೊಂದು ಎಲ್ಲೇ ಒಂದು ದೇವಸ್ಥಾನ ಅಂತಂದಿಲ್ಲ ಓಲ್ಗಂಡೆ ಒಂಜು ಜಾಗ ಕುದರ ಎಂಕ ಆತಂದಾಜಿ ಈ ಕಪ್ಪುಗಲ್ಲು ಪಾಡ್ನ ಏತಾಪುನು ನಿಕ್ಲಿ ದೇವಸ್ಥಾನ ಪಾಡ್ದಾರ ಏತಾಪುನ ದಯಕೆಂಡೇನೆ ಅದು ಎಂಕಲೊಂದು ಎಲ್ಲಿಯ ದೇವಸ್ಥಾನ ಎಂಕ್ಲಿ ಅಲ್ಪ ಪಾಡೋಡೊಂದುಂಡು ಒಂಜಿ ಏರು ಎಂಚಿನ ಹಾಕೊಂಡೇರು ಏನು ಅಪ್ಪಗನೆ ಎಂಕ್ಲಿ ದೇವಸ್ಥಾನ ಪಾಡ್ನೆ ಎಂಕ್ಲ ಸೋಮೇಶ್ವರದೇನೆ ಫೋನ್ ಮಲ್ದೆ ನಮ್ಮನೆ ಒಂಜಿ ಎಲ್ಲಿಯ ದೇವಸ್ಥಾನಕ್ಕೆ ಈ ಅಲ್ಪ ಪಾಡ್ಬಣ್ಣ ಉಂಡು ಅದು ಕಮ್ಮಿಟ್ಲ ಪಾಡೋಡು ಬಂಡೆ ಖಂಡಿತ ಪಾಡ್ಬಂಡೆ ಬಕ್ಕ ಮೇರೆ ನಂಬರ್ ಕೊರಿಯೇ ಪಾತೇರೆ ಈನಿ ಬತ್ತು ತೂರ್ನಾಗ ಏನು ಬ್ರಹ್ಮಕಲಶದ ಉಲೆ ಪೊಗ್ಗುನಾಗ ಅವ್ರು ಖಾಲಿ ಮೈಟಿ ಅಲ್ಪ ನಡವಳಿ ಇಂಚಿನ ಅವಂದಿತ್ತು ನಾನು ಉಲೆ ಪೊಗ್ಗೊಂದುಲ್ಲೆ ಮೆಲ್ಲ ಗಿರೀಶಾಳು ಅಡಿಗೆ ನಾರು ಏರಿಗಿಂಡಿ ಆರು ರಾಮಣ್ಣ ಶೆಟ್ರು ಅದು ರಾಮಣ್ಣ ಶೆಟ್ಟಿ ಅದು ಅವ್ರ ಅಧ್ಯಕ್ಷರು ರಾಮಣ್ಣ ಶೆಟ್ರು ಮತ್ತು ಅಧ್ಯಕ್ಷರು ಬಂದಿದೆ ಹೆಂಗೆ ಭಾರಿ ಆಶ್ಚರ್ಯ ನಂದ ಬಂಡೆ ಹಿಡ್ದೊಕ್ಕ ಬತ್ತದ ಅದೇನು ನಡೆ ಬತ್ತೀರಿ ಯಾನು ಹಿಂಜಜ್ಜ ಹೆಂಗೆ ಗೊತ್ತಾ ನೀರು ಕಲ್ಲಿಗಿಂದ ಬರ್ಜರು ಹೊಟ್ಟೆನ ಒಂದು ಅದನ್ನ ಕೆಂಪು ಕಲ್ಲಿಡೆ ಅವಡೊಂದು ಆತು ಸರಳ ಸಜ್ಜಿನೇಕೆ ಒಂಜಿ ದೇವಸ್ಥಾನದ ಒಂಜಿ ಕೆಲಸ ಮನ್ಪುನ ಒಂಜಿ ನಿಸ್ವಾರ್ಥ ಭಾವನೆ ಈ ದೇವರ ಕೋರ್ಪುನ ಯೋಗ ಪನ್ನದೊಂಜಿ ಆ ದೇವರ ಕೋರ್ಪು ಮನ್ಮ ದೇವರನ ಕೆಲಸ ಮನ್ಪುನ ನಮ್ಮ ಚಾಕ್ರದ ಮೇಲೆ ಎನ್ನದ ಮಲ್ತಂದ ಅಂಡ ಈತು ಪೊರ್ಲದ ಯಾನು ಈತು ಎಲ್ಲಿ ಅಂದ ಈತು ಪೊರ್ಲದೊಂಜಿ ಕ್ಷೇತ್ರ ಮೂಲ ಆತನ ಬಣ್ಣಗೆ ನಿಜವಾದ ಎಂಕಲ ಯೋಗ ಬಗ್ಗೆ ಈ ಒಂದು ಕ್ಷೇತ್ರ ಬರ್ಪುಣ ಅಂದೆ ಯಾನು ಎನ್ನೊಂದುಲ್ಲೆ
ನನ್ನ ದುಂಬಾಗ ಈ ಮೋರಿ ಬಾರಿ ಶೋಕದ ಜಾಗ ಮಸ್ತ್ ಇಲ್ಲೇ ತನಿತ ಮಸ್ತ್ ಮಲ್ಲಾತನಂದು ಬಂದಿರು ಮುಲ್ಲೊಂಜಿ ಬಾರಿ ಸುಸಜ್ಜಿತ ಒಂದು ಸಭಾಗೃಹಾಲ ಆವಡು ದೇವರ ನಿಕ್ಲೆ ಮಾತೆಗಳ ಶಕ್ತಿ ಕೊಡೊಂದು ಈ ಸಂದರ್ಭ ಬಂದು ಅರೆ ಮೂಗಿಡಲ್ಲ ಅರೆಗೆ ಶೋಭಿ ಶೆಟ್ಟಿ ಶಾಲು ಪಾಡ್ದು ಸ್ಮರಣಕ್ಕೆ ಕೊಡ್ದು ಮಾನವಿಕ ಮಾಡ್ಬೋದು ಶಾಲು ಪಾಡ್ದು ಸ್ಮರಣಕ್ಕೆ ಕೊಡ್ದು ಮಾನವಿಕ ಮಾಡ್ಬೋದು ನನ್ನ ದುನಾಸಕರ ಪ್ರಿಯ ಶಾಸಕರು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಶ್ರೀ ಮಹಾಮಾಯಿ ದೇವಸ್ಥಾನದ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶ ಬಂದು ದೇವರ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಪಡ್ಕೊಳ್ಳಿಕ್ಕೆ ಬಹುಶಃ ಒಂದು ಪ್ರದೇಶ ಇವತ್ತು ಅಭಿವೃದ್ಧಿಯಾಗಿ ಎಲ್ಲರೂ ಸಮೃದ್ಧಿ ಆಗಬೇಕಾದ್ರೆ ಆ ಪ್ರದೇಶದ ಎಲ್ಲಾ ಧಾರ್ಮಿಕ ಕೇಂದ್ರಗಳು ಅಭಿವೃದ್ಧಿ ಮತ್ತು ಬ್ರಹ್ಮಕಲಶ ಮತ್ತು ಇನ್ನಿತರ ಪುನಃ ಪ್ರತಿಷ್ಠೆ ಮತ್ತು ಸೌಂದರ್ಯೀಕರಣ ಮತ್ತು ಪಾವಿತ್ರ ಅಂದ್ರೆ ಮಾತ್ರ ಆ ಊರು ಬೆಳಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಏನೊಂದು ಬೇಡಿಕೆ ಇದ್ದ ಶಾಂತಿ ಪಾಲಿಕೆಯ ಶ್ರೀ ಮಹಾಮಾಯಿ ದೇವಸ್ಥಾನ ಇವತ್ತು ಪುನಃ ಪ್ರತಿಷ್ಠೆ ಬ್ರಹ್ಮಕಲಶ ಆಗಿಕೊಂಡು ಇಲ್ಲಿ ಬ್ರಹ್ಮಕಲಶ ಮಾತ್ರ ಅಲ್ಲ ಇದರ ಪ್ರತಿಫಲ ಸುತ್ತಮುತ್ತ ಎಲ್ಲರಿಗೂ ಕೂಡ ಸಿಕ್ಕಿ ಎಲ್ಲರೂ ಕೂಡ ಸಂತೋಷ ನೆಮ್ಮದಿಯ ಸೋದರತೆಯ ಪ್ರೀತಿ ವಿಶ್ವಾಸದ ಒಂದು ಜೀವನ ಸಾಗಿಸಲಿಕ್ಕೆ ಇದೊಂದು ಖಂಡಿತವಾಗಿ ಒಂದು ಭವಿಷ್ಯದಲ್ಲಿ ಆಶೀರ್ವಾದ ಸರ್ವರಿಗೂ ಕೂಡ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ಒಂದು ಕ್ಷೇತ್ರ ಇದು ಕರ್ನಾಟಕ ಮತ್ತು ಕೇರಳ ಗಡಿಯ ಒಂದು ಕ್ಷೇತ್ರವಾಗಿದೆ. ಈ ಜಾಗ ಬಹುಶಃ ಇದು ಕರ್ನಾಟಕ, ದೇವಸ್ಥಾನ ಇರುವುದು ಕೇರಳ. ಅದಕ್ಕೆ ಅಲ್ಲಿ ಬಹುಶಃ ಮುಗೇರ ನಾನು ಬಹುಶಃ ಮತ್ತೆ ಮುಗೇರ ದೇವಸ್ಥಾನಕ್ಕೆ ಕೋಲಾಗುವಾಗ ಪ್ರತಿ ವರ್ಷ ಕೂಡ ಆ ಧಾರ್ಮಿಕ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಬಂದು ಅಲ್ಲಿ ಊಟ ಮಾಡಿಕೊಳ್ಳುವುದು ಅಂತ ಕೂಡ ನಮ್ಮ ಒಂದು ಪರಂಪರೆ. ಆ ಕಡೆ ಕರ್ನಾಟಕ, ಆದ ಕಾರಣ ಬಹುಶಃ ಇದೊಂದು ಕರ್ನಾಟಕ ಮತ್ತು ಕೇರಳದ ಸಮ್ಮಿಲನದ ಒಂದು ಬಹುಶಃ ಒಂದು ಧಾರ್ಮಿಕ ಮತ್ತು ಸೌಹಾರ್ದದ ಕೇಂದ್ರ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಧಾರ್ಮಿಕ ಕೇಂದ್ರ ಮಾತ್ರ ಅಲ್ಲ, ಧಾರ್ಮಿಕ ಕೇಂದ್ರ ಒಂದು ಸೌಹಾರ್ದತೆ ಕೇಂದ್ರವಾಗಿದ್ದುಕೊಂಡು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಪಾವಿತ್ರತೆ ಮತ್ತು ಭಕ್ತಿಪೂರ್ವಕ ಭಾಗವಂತ ಕೇಂದ್ರವನ್ನು ಸ್ಥಾಪಿಸುವುದು ಅದು ನಮ್ಮ ನಿಮ್ಮೆಲ್ಲರೂ ಇವತ್ತು ವಿಶೇಷವಾದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದರೆ ನನಗೆ ವಿಶ್ವಾಸ ಇದೆ ಈ ಒಂದು ಶಾಂತಿ ಪಾಲಿಕೆ ಮಹಾಮಾಯಿ ಬಹುಶಃ ದೇವಸ್ಥಾನ ಬಹುಶಃ ಮುಂದಿನ ದಿನಗಳಲ್ಲಿ ಭವಿಷ್ಯದ ಯುವ ಪೀಳಿಗೆಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಈಗ ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ನಮ್ಮ ಸಮಾಜದ ಸಂಸ್ಕೃತಿ ಏನು, ಆಚಾರ ಏನು, ವಿಚಾರ ಏನು, ದೇಶದ ಪರಂಪರೆ ಏನು, ದೇಶ ಸೌಹಾರ್ದತೆ ಏನು, ಬಹುಶಃ ಸೋದರತೆ ಏನು, ಸಾಮರಸ್ಯ ಜೀವನ ಏನು, ಬಹುಶಃ ಅದು ಇಲ್ಲಿಂದಲೇ ಅವರಿಗೆ ಕಲಿಸಿಕೊಡುವಂತಹ ಮತ್ತು ಅವರಿಗೆ ಅರಿತುಕೊಳ್ಳುವಂತಹ ದೊಡ್ಡ ಮಟ್ಟದ ಒಂದು ಕೇಂದ್ರವಾದ ಭವಿಷ್ಯದಿನಲ್ಲಿ ಬಂದು ನಿಲ್ತದೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವುದು. ಅದು ಆಗಬೇಕು, ಅದು ಈ ದೇಶಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ಬಹುಶಃ ನಾನು ಈ ಊರ ಎಲ್ಲರನ್ನು ಕೂಡ ಬಹುಶಃ ಬಹಳಷ್ಟು ದಿನ ಕನಸು ಮತ್ತು ದೊಡ್ಡ ಒಂದು ಅವರ ಒಂದು ಭಾವನೆ ಇತ್ತು, ಇದು ಬರಲೇಬೇಕಂದ್ರೆ ಬೇರೆ ಕೇರಳ ಗಡಿಯಾದ ಕಾರಣ ಜಾಸ್ತಿ ಹೆಚ್ಚನ್ನು ಕೂಡ ಇಲ್ಲಿ ಸಹಕಾರ ಮಾಡ್ಲಿಕ್ಕೆ ಕೂಡ ಆಗದಂಥ ಪರಿಸ್ಥಿತಿ. ನಾನು ಬಹುಶಃ ಮಂತ್ರಿ ಆಗಿದ್ದಾಗ ಇಲ್ಲಿ ಜಿಲ್ಲಾಧಿಕಾರಿನೇ ಕಳಿಸಿದ್ದೆ ಈ ಜಾಗ ಅವರ ಹೆಸರಿಗೆ ಮಾಡಿ ಕೊಡ್ಬೇಕಂತ. ಜಿಲ್ಲಾಧಿಕಾರಿ ಬಂದು ಸ್ಪಾಟ್ಗೆ ಬಂದು ಎಲ್ಲ ವ್ಯವಸ್ಥೆ ಮಾಡಿ ಒಂದು ಹೋದ್ರು. ಬಹುಶಃ ಇನ್ನೂ ಕೂಡ 5 ವರ್ಷ ನಾನು ಏನು ಆಗ್ತದೆ ಎನಿಸಿದ್ದೆ, ಅವಾಗ ಅಧ್ಯಕ್ಷರಿದ್ದು MP ಎಲ್ಲ ಇದ್ರು, ಏನಾಗ್ಬೋದಂತ ಎನಿಸಿದ್ದೆ, ಪ್ರಯತ್ನ ಪಟ್ಟೆ. ಈ 5 ವರ್ಷದಲ್ಲಿ ಕೂಡ ಏನು ಕೂಡ ಆಗಲಿಲ್ಲ. ದೋಷ ದೇವರಿಟ್ಟಿದ್ದಾನೆ, ಮುಂದೆ ಏನಾಗ್ತಂತ ನೋಡುವ ಅವಕಾಶದ ಸಂದರ್ಭ ಯಾವ ರೀತಿ ಇದನ್ನು ಬಹುಶಃ ಈ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೆಸರು ಕೆಲಸವನ್ನು ಮೀಸಲು ಆಗ್ಬೇಕಂದ್ರೆ. ಆದರೂ ಕೂಡ ಬಹುಶಃ ಚಂದ್ರಶೇಖರ್ ಕ್ಷೇತ್ರ ಗೊತ್ತಿದ್ದಾಗೆ ಆ ಪಕ್ಕದ ನಮ್ಮ ಆ ಜಾಗ ಏನಿದೆ ಅದು ಬಹುಶಃ ಹೆಸರಲ್ಲಿದ್ರು ಕೂಡ ಅದನ್ನು ಬಹುಶಃ ಉಪಯೋಗ ಮಾಡಲಿಕ್ಕೆ ಇನ್ನೂ ಕೂಡ ಈ ಕ್ಷೇತ್ರಕ್ಕೆ ಅದನ್ನು ಅವಕಾಶ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ನಾವೆಲ್ಲ ಅತ್ಯಂತ ಗೌರವವಾಗಿ ಅತ್ಯಂತ ಹಿರಿಯರಿದ್ದಾರೆ, ಹಿರಿಯರ ಪರಂಪರೆ ಮತ್ತು ಆಶೀರ್ವಾದ ಮತ್ತು ಸಲಹೆ ಸೂಚನೆ ಮುಖಾಂತರ ಯುವ ಜನಾಂಗ ಮುಂದೆ ಹೋಗುವಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಹಿರಿಯರ ಅನುಭವದ ಮುಂದೆ ಬೇರೆ ಯಾವುದು ಕೂಡ ಗೊತ್ತಿಲ್ಲ. ಇತಿಹಾಸ ಗೊತ್ತಿದ್ದವನಿಗೆ ಮಾತ್ರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ನಮ್ಮೆಲ್ಲ ಇತಿಹಾಸ ಯಾಕೆ ಇರಬೇಕಂತ ಹೇಳಿದ್ರೆ ಅದು ಇನ್ನೊಂದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಪೂರಕವಾಗಿರ್ಬೇಕು. ಒಂದು ಇತಿಹಾಸವನ್ನು ದ್ವೇಷ ಮತ್ತು ಭಾವನೆಗಳು ಸ್ಪಂದಿಸುವಂತ ಇತಿಹಾಸ ಯಾವುದು ಕೂಡ ದೇಶಕ್ಕೆ ಅಗತ್ಯ ಇಲ್ಲ. ಅದರ ನೇನು ನಮ್ಮ ದೇಶ ಜನರಿಗೆ ಪ್ರಯೋಜನದ ಪರಿಸ್ಥಿತಿ ಆಗ್ತದೆ. ಆದ ಇತಿಹಾಸ ಎಲ್ಲವೂ ಕೂಡ ಭವಿಷ್ಯ ಇತಿಹಾಸ ನಮ್ಮ ಯೋಜನೆ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಪ್ರೇರಣೆ ಆಗ್ಬೇಕಾ ಆ ರೀತಿಯ ಇತಿಹಾಸ ನಮ್ಗೆಲ್ಲರಿಗೂ ಕೂಡ ಅತಿ ಅಗತ್ಯ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಭಾರತ ದೇಶ ಅಂತ ಹೇಳಿದ್ರೆ ಅದು ಬರೀ ಭೂಪಟದಲ್ಲಿ ಭಾರತ ದೇಶ ಆದ ದೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶದ ಎಲ್ಲ ಜನರು ಸೇರಿದಾಗ ಮಾತ್ರ ಅದು ಭಾರತ ದೇಶ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು ಯಾರು ಕೂಡ ಈ ದೇಶ ಒಳಗಡೆ ಇಲ್ಲದಿದ್ರೆ ಅದು ದೇಶ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಸೊ ಭಾರತ ದೇಶ ಆದಂತ ಹೇಳಿದ್ರೆ ಭಾರತ ದೇಶದೆಲ್ಲ ಒಳಗೆ ಜೀವನ ಮಾಡುವ
ಪ್ರತಿಯೊಬ್ಬ ಜನರು ಸೇರಿದಾಗ ಮಾತ್ರ ಅದು ದೇಶವಾಗ್ತದೆ. ಈ ಭೂಪಟದೊಳಗೆ ಜೀವನ ಮಾಡಿದ ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ, ಪ್ರೀತಿ, ವಿಶ್ವಾಸದ ಜೀವನ ಮಾಡಿದ ಮಾತ್ರ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಒಂದು MLA ಇಂದಲ್ಲ, ಮಂತ್ರಿಯಿಂದಲ್ಲ ದೇಶವನ್ನು ಬಲಿಷ್ಠವಾಗಿ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಪ್ರತಿಯೊಬ್ಬ ಮನೆಯನ್ನು ಕೂಡ, ಅತ್ಯಂತ ಕಡು ಬಡೆಯ ಮನೆಯನ್ನು ಕೂಡ ಅತ್ಯುತ್ತಮವಾದ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಪಡೆದುಕೊಂಡು ಅತ್ಯಂತ ಸತ್ಪ್ರಜೆಯಾಗಿ ಎದ್ದು ನಿಲ್ಲುವಂತ ಕೆಲಸ ಇವತ್ತು ಆಗಬೇಕು. ನರಿಂಗಾನದ ಪ್ರತಿಯೊಂದು ಕಡು ಬಡವನ ಮನೆಯಲ್ಲಿ ಕೂಡ ಅವನು ಹೊಟ್ಟೆ ತುಂಬ ಊಟ ಮಾಡುವಂತ ಕೈಗೆ ಕೆಲಸಕ್ಕೆ ಇಟ್ಕೊಂಡು ಅವನು ಬಹುಶಃ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ದೊಡ್ಡ ಸ್ಥಾನಕ್ಕೆ ತಂದಾಗ ಮಾತ್ರ ನರಿಂಗಾನ ಅಭಿವೃದ್ಧಿ ಆಗದೆ ಹೊರತು ಇಲ್ಲದಿದ್ದರೆ ನರಿಂಗಾನ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ನೀವು ಎಷ್ಟೇ ರಸ್ತೆ ಹೆಸರು ಬದಲಾವಣೆ ಮಾಡಿ, ಎಷ್ಟೇ ಇನ್ನು ಮೂರ್ತಿ ಇಟ್ಕೊಳ್ಳಿ, ಎಷ್ಟೇ ನೀವು ರೋಡ್ ಹೆಸರು ಚೇಂಜ್ ಮಾಡಿ, ಯಾವ್ದು ಹೆಸರು ಚೇಂಜ್ ಮಾಡಿ ನಮ್ಮ ಹೊಟ್ಟೆಗೆ ಅಡ್ಡ ಸಿಗ್ತದ, ನಮ್ಮ ಯುವಕರಿಗೆ ಉದ್ಯೋಗ ಸಿಗ್ತದ? ನಾನೆಲ್ಲ ಕೂಡ ಚೇಂಜ್ ಮಾಡಿ ಬಿಡುವ, ಏನು ತೊಂದರೆ ಇಲ್ಲ. ನಮ್ಮ ಮಕ್ಕಳಿಗೆ ಕಲೀಲಿಕ್ಕೆ ಶಿಕ್ಷಣಕ್ಕೆ ಆರ್ಥಿಕವಾದ ವ್ಯವಸ್ಥೆ ಹೇಗೆ ಬರಬೇಕು, ಕಲ್ತವನಿಗೆ ಹೇಗೆ ಉದ್ಯೋಗ ಸಿಗಬೇಕು, ಉದ್ಯೋಗ ಇದ್ದವನಿಗೆ ಬಹುಶಃ ಇವತ್ತು ನೆಮ್ಮದಿಯ ಜೀವನ ವಾತಾವರಣ ಇವತ್ತು ನಿರ್ಮಾಣ ಆಗಬೇಕು. ಅದು ಬಹುಶಃ ನಮಗೆ ಪ್ರಮುಖವಾದ ವಿಚಾರ ಇವತ್ತು ಆಗಬೇಕು. ಆ ಒಂದು ಆಲೋಚನೆ ನಮ್ಮಲ್ಲಿ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು, ಇದು ಮಾತ್ರ ನಮ್ಮ ಗ್ರಾಮವನ್ನು ಇವತ್ತು ಮುಂದೆ ತಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುವ ವಿಚಾರ ಆಗ್ತದೆ. ಅದನ್ನು ಹಂತವಾಗಿ ಭಾರತ ದೇಶ ಇವತ್ತು ಬಲಿಷ್ಠವಾಗುವ ನಿಲ್ಲುವಂತ ಅವಕಾಶ ಆಗ್ತದೆ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ದುಶ್ಚಟ ಮುಕ್ತವಾದ ಸಮಾಜ, ದ್ವೇಷ ಮುಕ್ತವಾದ ಸಮಾಜ ಇವತ್ತು ನಿರ್ಮಾಣ ಮಾಡಿಕೊಂಡು ಹೋಗುವಂತ ಅವಕಾಶ ಆಗಬೇಕು. ನಮ್ಮೆಲ್ಲ ಯುವಕರು ಯಾವ ರೀತಿ ಇರಬೇಕಂತ ಹೇಳಿದ್ರೆ, ಈ ದೇವರ ಆಶೀರ್ವಾದದ ಮುಖಾಂತರ ಒಂದು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂತ ಯುವಕರಾಗಬೇಕು ಹೊರತು ಸಮಸ್ಯೆಯನ್ನು ಹುಡುಕಿಕೊಂಡು ಮತ್ತೆ ಸಮಸ್ಯೆ ಉಂಟು ಮಾಡುವಂತ ಯುವಕರಾದ್ರೆ ಅದು ನಷ್ಟದ ಸಮಾಜಕ್ಕೆ ಏನು ಕೂಡ ಪೂರಕ ಇಲ್ಲ, ನಮ್ಮ ದೇಶ ಕೂಡ ಪೂರಕ ಇಲ್ಲದಂತಹ ಪರಿಸ್ಥಿತಿ ಆಗ್ತದೆ. ಸಮಸ್ಯೆಯನ್ನು ಬಗೆಹರಿಸುವಂತಹ ಸಕಾರಾತ್ಮಕದ ಆಲೋಚನೆ ಮತ್ತು ಚಿಂತನೆ, ಮಾನವೀಯತೆಯ ಕಲ್ಪನೆ ಮುಖಾಂತರ ಪ್ರತಿಯೊಂದು ಯೋಜನೆಯಿಂದ ವ್ಯಕ್ತಿತ್ವ ಬರ್ಬೇಕಂತ ಹೇಳಿ ಬಹುಶಃ ಎಲ್ಲ ಧರ್ಮದ ಸಾರಾಂಶ ಕೂಡ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಧರ್ಮದ ಸಾರಾಂಶ ಕೂಡ ಮಾನವೀಯತೆ, ಕರುಣೆ, ಪ್ರೀತಿ, ವಿಶ್ವಾಸ ಇರುವಂತ ಒಂದು ಸ್ಪಷ್ಟವಾದ ಸಂದೇಶ ಅಲ್ಲದೆ ಬೇರೆ ಯಾವ ಧರ್ಮದಲ್ಲಿ ಯಾವ ಸಂದೇಶ ಕೂಡ, ನೀವು ಯಾವ ಭಗವದ್ಗೀತೆ ತೆಕೊಳ್ಳಿ, ನೀವು ಕುರಾನ್ ತೆಕೊಳ್ಳಿ, ನೀವು ಬೈಬಲ್ ತೆಕೊಳ್ಳಿ, ಎಲ್ಲಿಯೂ ಕೂಡ ಒಂದು ಧರ್ಮವನ್ನು ಇನ್ನೊಂದು ಧರ್ಮ ದ್ವೇಷಿಸಂತ ಎಲ್ಲಿಯೂ ಕೂಡ ಇಲ್ಲ. ಎಲ್ಲ ಕೂಡ ಮಾನವೀಯತೆ, ಸಹಾಯ, ಶೈಕ್ಷಣಿಕ ಮತ್ತು ಲೌಕಿಕ ಶಿಕ್ಷಣ ಕೊಡುವ ವಿಚಾರ ಇವತ್ತು ಆಗಬೇಕು. ಅದು ಬ್ರಹ್ಮಶ್ರೀ ನಾರಾಯಣ ಗುರು ಇರಲಿ, ಬಸವಣ್ಣನ ಇರಲಿ, ಕೊಟ್ಟ ಶಿಕ್ಷಣ ಮುಖಾಂತರ ಇದು ಜಾಗೃತಿಗೊಳಿಸುವ ವಿಚಾರ ಇವತ್ತು ಆಗಿ ಆದ ಕಾರಣ ಈ ಒಂದು ಪ್ರದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಯಾರು ಮಕ್ಕಳಿದ್ದಾರೆ, ನಿಮಗೆ ಮೊಮ್ಮಕ್ಕಳಿದ್ದಾರೆ, ಅವರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂತ ಜವಾಬ್ದಾರಿ ತಂದೆ ತಾಯಂದ್ರ ಜವಾಬ್ದಾರಿ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಧಾರ್ಮಿಕ ಕೇಂದ್ರ ಅವರಿಗೆ ಮನಸ್ಸು ಸಮಾಧಾನ, ನೆಮ್ಮದಿಯ ನೋವಿದ್ದಾಗ ಅದನ್ನು ಇಲ್ಲಿಟ್ಟುಕೊಂಡು ದೇವರ ಆಶೀರ್ವಾದ ಪಡೆದುಕೊಳ್ಳುವ ಮುಖ ನೆಮ್ಮದಿಯನ್ನು ಸಾಗಿಸುವಂತ ದೊಡ್ಡ ಮಟ್ಟದ ಒಂದು ಸೌಹಾರ್ದತೆಯ, ಸಮಾಧಾನದ ಒಂದು ಧಾರ್ಮಿಕ ಒಂದು ಕ್ಷೇತ್ರವಾಗಿ ಇವತ್ತು ಬಂದು ನಿಲ್ಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ವಿಚಾರ ನಾನು ಇವತ್ತು ಮಾಡ್ತೇನೆ. ನಾವೆಲ್ಲ ಇದು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಗಾಗಿ ಮಾಡೋದಲ್ಲ, ನಮ್ಗೆ ಹಿರಿಯರು ಮಾಡಿ ಕೊಟ್ಟಿದ್ದಾರೆ ಆಗ್ಬೋದು. ಭವಿಷ್ಯದಲ್ಲಿ ಇನ್ನೂ ಕೋಟ್ಯಾಂತರ ಮಕ್ಕಳು ಹುಟ್ಟಿ ಬರ್ಲಿಕ್ಕಿದ್ದಾರೆ, ಅವ್ರು ಯಾವ ರೀತಿಯ ಸಮಾಜವನ್ನು ಬಿಟ್ಟು ಕೊಡಬೇಕು, ಅದು ನಮ್ಮ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವಿವತ್ತು ಸಮಾಧಾನ ನೆಮ್ಮದಿಯ ಜೀವನ ಸಾಗಿಸ್ತಿದ್ರೆ ಅದು ನಮ್ಮ ಹಿರಿಯರು ಕೊಟ್ಟಂತ ಕೊಡುಗೆ. ನಾವು ಯುವಜನಕ್ಕೆ ಯಾವ ಸಮಾಜವನ್ನು ಬಿಟ್ಟು ಹೋಗ್ತೇವೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ನಾವು ಏನಾದರೂ ಕೂಡ ಅವ್ರಿಗೆ ದ್ವೇಷದ ಸಮಾಜ, ಕೋಪದ ಬಿಟ್ಟು ಹೋದ್ರೆ ಆ ಯುವಕರು ಮೇಲೆ ಬಂದಾಗ ನಮ್ಮನ್ನು ಯಾರು ಕೂಡ ಶ್ರಮಿಸಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೇನೆ. ಉಲಾಲದೆಲ್ಲ ಮೊನ್ನೆ ನಾವೊಂದು ದೇವಸ್ಥಾನದೊಂದು ಕಾರ್ಯಕ್ರಮ ಹೋದೆವು, ಅಲ್ಲಿ ಅರ್ಧದಲ್ಲಿ ಬಾಕಿಯಾಗಿತ್ತು, ಉಲ್ಲಾಲ ದರ್ಗದ ಹತ್ತಿರದಲ್ಲಿ. ಒಂದು ಪೂರ್ವ ಮೀಟಿಂಗ್ ಹೋದಾಗ ನನ್ನ ಜೊತೆ ಬೇರೆಯವರೆಲ್ಲ ಕೂಡ ಬಂದ, ಮಸೀದಿಯವರೆಲ್ಲ. ಅಲ್ಲಿ ಬಂದು ಮಾತಾಡೋದು ಒಂದು 2 ಲಕ್ಷದ ಮರ ಬೇಕಿತ್ತು. ಅಲ್ಲಿ ಮಸೀದಿ ಅಧ್ಯಕ್ಷ ಹೇಳಿದರು, ಎಲ್ಲ ಈ ಮರವನ್ನು ನಾವೆಲ್ಲ ಮುಸ್ಲಿಂ ಸೋದರು ಸೇರಿ ನಿಮಗೆ ಕೊಡ್ತೇವೆ ಅಂತೇಳಿ. 1 ತಿಂಗಳ ಒಳಗಡೆ ಎಲ್ಲ ಮುಸ್ಲಿಂ ಸೇರ ಮರವನ್ನು ಅಲ್ಲಿಗೆ ತಗೊಂಡು ಹೋಗುದು, ಅವ್ರು ಸ್ವೀಕಾರ ಮಾಡುದು, ಜೊತೆಲಿ ಮೊನ್ನೆ ಅದರ ಬ್ರಹ್ಮಕುಲಶ ಬಲ ಎಲ್ಲ ಪ್ರೀತಿ ವಿಶ್ವಾಸದಿಂದ ಬಂದು ತಲೆ ಎತ್ತಿ ನಿಲ್ಲುವಂಥ ಕೆಲಸ ಇವತ್ತು ಕೂಡ ಅಲ್ಲಿ ಉಳ್ಳಾಲದಲ್ಲಿ ಕೂಡ ಇವತ್ತು ಆಗಿದೆ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಸ್ಕೃತಿ ಆಗಬೇಕು, ಇದು ನಮ್ಮ ಭವಿಷ್ಯದ ಪೀಳಿಗೆ ಕೊಡುವಂಥ ದೊಡ್ಡ ಮಟ್ಟದ ಕೆಲಸ ಆಗಬೇಕು. ದೇವರೊಬ್ಬನೇ ಅಂತೇಳಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ನಾನು ಬೇರೆ ಕಡೆ ಕೂಡ ಎಲ್ಲ ಹೇಳಿದ್ದೇನೆ, ದೇವರೊಬ್ಬರಲ್ಲದೆ ದೇವರಿಬ್ಬರಿಗೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ, ಒಬ್ಬ ಜೀವನದ ಒಂದು ಸಂಬಂಧದಲ್ಲಿ ನೀವು ಆಲೋಚನೆ ಮಾಡಿಕೊಳ್ಳಿ. ಒಬ್ಬ ನನ್ನ ಅಥವಾ ಶ್ರೀಕಾಂತನ ಅಥವಾ ಯಾರಾದ್ರೂ ಒಬ್ಬರ ಆಚೆ ಮೇಲೆ ನಮ್ಮ ತಾಯಿಯಂದಿರು ನಮಗೆ ಹೆರಿಗೆ ಮಾಡುವಾಗ ನನಗೂ ನನ್ನ ತಾಯಿಗೂ ಕೂಡ 9 ತಿಂಗಳು 10 ಅಂತ ಡೇಟ್ ಇರೋದು. ಶ್ರೀಕಾಂತನವರ ತನ್ನ ತಾಯಿ ಕೂಡ ಅಷ್ಟೇ ತಾಯಿಗೂ ಜಾಸ್ತಿ ಹೆಚ್ಚನ್ನು ಕಡಿಮೆ ಇರುವುದಿಲ್ಲ. ಡಾಕ್ಟರ್ ಅಷ್ಟೇ ಹೇಳ್ತಾರೆ. ನಾವು ಹುಟ್ಟಿದಾಗ ನಾನು ಕೂಡ ಕೂಗುದೆ, ನಮ್ಮ ಶ್ರೀಕಾಂತ್ ಕೂಡ ಕೂಗುದೆ. ಅವ್ರು ನೆಗಡ್ಲಿಕ್ಕೆ ಇಲ್ಲ, ಅದು ನಾನು ಕೂಗ್ಲಿಕ್ಕೆ ಇಲ್ಲ, ಅದು ಅವ್ರು ಕೂಗ್ಲಿಕ್ಕಿಲ್ಲ, ನಾನು ನೆಗಡ್ಲಿಕ್ಕಿಲ್ಲ. ನಮ್ಮ ಆಕಾರದಲ್ಲಿ ಕೂಡ ನನಗೆ ಕೂಡ 2 ಕಣ್ಣು, ಮೂಗು, ಕಿವಿ ಸೈಡಲ್ಲಿ ಕೊಟ್ಟಿದ್ದಾರೆ. ಶ್ರೀಕಾಂತ್ ಕೂಡ 2 ಕಣ್ಣು, ಮೂಗು, ಕಿವಿ ಎಲ್ಲ ಸೈಡಲ್ಲಿ ಕೊಟ್ಟಿದ್ದಾರೆ. ದೇವರು ಬೇರೆ ಬೇರೆ ಆಗ್ತಿದ್ರೆ ನಮ್ಮ ಹಿಂದೆ ತಾಲಿಗೆ 2 ಕಣ್ಣು ಕೊಡ್ತಿದ್ದು, ನನಗೆ ಒಂದು 2 ಹಿಂದಿತ್ತು, ಶ್ರೀಕಾಂತನಿಗೆ ಮುಂದಿತ್ತು. ಮೂಗು ಸೈಡಲ್ಲಿ ಬರ್ತದೆ ಶ್ರೀಕಾಂತಿಗೆ, ನನಗೆ ಈ ಕಡೆ ಬರ್ತದೆ. ಬೇರೆ ಬೇರೆ ಆಕಾರದಲ್ಲಿ ಕೂಡ ಬೇರೆ ಇತ್ತು.
ಮತ್ತು ಇನ್ನು ನಾವು ಬಹುಶಃ ಭಾವನಾತ್ಮಕ ವಿಚಾರ, ನನ್ನ ಭಾವನಾತ್ಮಕ ವಿಚಾರ ಕೂಡ ಒಂದೇ, ಶ್ರೀಕಾಂತ್ ಅವರ ಭಾವನಾತ್ಮಕ ವಿಚಾರವೂ ಕೂಡ ಒಂದೇ. ಅಲ್ಲಿ ಏನೋ ಯಾರಿಗಾದ್ರು ತೊಂದರೆ ಆದರೆ, ಕಷ್ಟ ಆದರೆ ಅಲ್ಲಿ ಯಾವ ಜಾತಿ ಧರ್ಮ ನಾನು ನೋಡುವುದಿಲ್ಲ, ಶ್ರೀಕಾಂತ್ ಕೂಡ ನೋಡುವುದಿಲ್ಲ. ನೇರವಾಗಿ ನಾವು ಸಹಾಯಕ್ಕೆ ಹೋಗ್ತೇವೆ. ಅದು ಮಾನವೀಯತೆ ಮತ್ತು ಭಾವನೆಗಳು ದೇವರು ನಮಗೆ ನಮ್ಮ ಜೀವನದಲ್ಲಿ ಸೃಷ್ಟಿಸುವಂಥ ದೊಡ್ಡ ಮರದ ಕೂಡ. ಆದ ಕಾರಣ ಬಹುಶಃ ಎಲ್ಲರೂ ಕೂಡ ಬಹುಶಃ ಇವತ್ತು ಆ ರೀತಿ ಇದು. ನಾನು ಬಹುಶಃ ಇವತ್ತು ನಾವು ಮಸೀದಿಗೆ ಹೋದಾಗ ಹಸಿರು ಇರ್ಬೋದು, ಇಲ್ಲಿ ಕೇಸರಿ ಇರ್ಬೋದು. ನಾವು ತಿಳಿಯೋದಾಗ ನಾನು ಕೂಡ ವೈಟ್ ಬಟ್ಟೆ, ಇವರು ಕೂಡ ವೈಟೇ ಬಟ್ಟೆ, ಇವರ ಕೇಸರಿ ಬಟ್ಟೆವಿಲ್ಲ, ನಾನು ಹಸಿರು ಬಟ್ಟೆ ಕೂಡ ಇಲ್ಲ. ದೇವರ ಮುಂದೆ ಒಂದೇ ಬಟ್ಟೆ, ಬಿಳಿ ಬಟ್ಟೆ ಎಲ್ಲರಿಗೂ ಕೂಡ. ಆದ ಕಾರಣ ಇದೆಲ್ಲ ನಾವು ಜೀವನದಲ್ಲಿ ನಾವು ಒಂದೊಂದು ಸೃಷ್ಟಿ ಮಾಡಿಕೊಂಡು ಬಂದಂತ ಒಂದು ವಿಚಾರ. ಇದು ಒಂದು ದೇವರ ಮುಂದೆ ಜನಸಾಮಾನ್ಯರು ಮನುಷ್ಯರೆಲ್ಲರೂ ಸಮಾನತೆಗೆ ಬಂದು ನಿಲ್ಲುವಂತ ವಿಚಾರ ಇವತ್ತು ಆಗುವಂತ ಅವಕಾಶ ಆಗ್ತದೆ. ಈ ಒಂದು ಭಾವನೆ ಮತ್ತು ಆಲೋಚನೆಗಳು ಪ್ರತಿಯೊಬ್ಬರು ಕೂಡ ಬಂದು ನಿಲ್ಲುವಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೀರ್ಘವಾಗಿ ನಾನು ಮಾತಾಡದೆ, ನಾವೆಲ್ಲರೂ ಕೂಡ ಅತ್ಯಂತ ಅಭಿವೃದ್ಧಿಯ ಪ್ರೀತಿ ವಿಶ್ವಾಸದ. ಯಾಕೆಂದ್ರೆ ನಾನು ಎರಡು ಉದಾಹರಣೆ ನಾನು ಯಾವ ಕೂಡ ಉಲ್ಲಾಳದಲ್ಲಿ ನಾನು ಎಲ್ಲರೂ ಕೂಡ ಕೊಡ್ತಾ ಇರ್ತೇನೆ. ಒಂದು ಯಾವುದಂತ ಹೇಳಿದ್ರೆ, ಒಬ್ಬ ಮದುವೆ ಆಗಿ ಬಂದಂತೆ, ಮದುವೆ ಗಂಡ ಹೆಂಡತಿ ಒಂದು ಬಾಡಿಗೆ ಮನೆಗೆ ಬಂದರು. ಬಾಡಿಗೆ ಮನೆಗೆ ಬಂದು ಒಂದೇ ಅಂತ ಎಂದತ್ ಹೇಳುದಂತೆ, ಪಕ್ಕದ ಮನೆ ನೋಡಿಕೊಂಡು ನೋಡಿ ಅವರು ಏನು ಶುದ್ಧವೇ ಇಲ್ಲ, ಅವರು ಕ್ಲೀನೇ ಇಲ್ಲ, ಯಾವಾಗ ಗಲೀಜು ನೋಡಿ, ಅವರು ಬಟ್ಟೆ ಅವರು ವಾಶ್ ಮಾಡಿ ಹಾಕಿದ್ರು ಕೂಡ ಮಣ್ಣು ಕಾಣ್ತದೆ. ಏನಂತ ಡೈಲಿ ಒಂದು ದಿವಸ ಹೆಂಡತಿ ಬಂದು ನೋಡಾಗ ಬಟ್ಟೆ ಬರ ಶುಭ್ರವಾಗಿ ಬಿಳಿ ಬಿಳಿ ಕಾಣ್ತದಂತೆ. ಆವಾಗ ಬಹುಶಃ ನನ್ನ ಈ ಹೆಂಡತಿ ಹೇಳಿದ್ರಂತೆ ಗಂಡನ ಹತ್ರ, ನಾವು ಮಾತಾಡುವಾಗ ಏನೋ ಮಾತು ಅವ್ರಿಗೆ ಕೇಳಿರ್ಬೇಕು, ಇಲ್ಲದಿದ್ರೆ ಇವತ್ತು ಅಷ್ಟು ಶುಭ್ರವಾಗಿ ಬಟ್ಟೆ ಇರಲಿಕ್ಕೆ ಸಾಧ್ಯವಿಲ್ಲ, ನಿನ್ನ ತನಕ ಮಣ್ಣಿದ್ದದ್ದು ಇವತ್ತು ಹೇಗೆ ಇಷ್ಟು ಶುಭ್ರ ಆಯ್ತು ಅಂತ ಹೇಳಿದಾಗ ಗಂಡ ಹೇಳ್ತಾನಂತೆ, ನಾವೇನು ಮಾತಾಡೋಣ ಅವ್ರಿಗೇನು ಕೇಳಲಿಲ್ಲ, ನಮ್ಮ ಗ್ಲಾಸಲ್ಲಿ ಮಣ್ಣಿತ್ತು ಅದನ್ನು ನಾನು ಸ್ವಲ್ಪ ಕ್ಲೀನ್ ಮಾಡಿದ್ವಿ ಇವತ್ತು, ಆಗ ಅದು ಕ್ಲೀನ್ ಕಾಣ್ತದೆ ಅಂತೇಳಿ. ನಾವು ನಮ್ಮ ಮಣ್ಣನ್ನು ಇಟ್ಟು ಅವನು ಸರಿ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಕಾಲಘಟ್ಟಕ್ಕೆ ನಾವು ಬಂದು ನಿಂತರೆ ನಮ್ಗೆ ಯಾರು ಕೂಡ ಸರಿ ಕಾಣಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ನಾವು ಸರಿಪಡಿಸಿಕೊಂಡು ಹೋಗ್ಬೇಕು. ಅದ್ರ ಜೊತೆಯಲ್ಲಿ ಹೇಳ್ತಾ ಇದ್ದ ಒಬ್ಬ ಇದ್ದಂತೆ, ಇಡೀ ದೇಶ ಸರಿ ಇಲ್ಲ, ನನಗೆ ದೇಶ ಸರಿ ಮಾಡ್ಬೇಕಂತ ಹೋರಾಟ. ಹಾಗಾದ್ರೆ 20-30 ವರ್ಷ ತನಕ ದೇಶ ಸರಿ ಮಾಡ್ಬೇಕಂತ ಹೋರಾಟ ಮಾಡ್ತಾನೆ. 30 ವರ್ಷ ಗೊತ್ತಾಗ್ತದಂತೆ ಇದು ದೇಶ ಅಲ್ಲ, ನನ್ನ ರಾಜ್ಯವೇ ಸರಿ ಇಲ್ಲ ಅಂತೇಳಿ. 30-40 ವರ್ಷ ತನಕ ನಾನು ರಾಜ್ಯವನ್ನು ಸರಿ ಮಾಡ್ತಂತೇಳಿ ಹೋರಾಟ ಮಾಡ್ತಾನಂತೆ. ಆ ಹೋರಾಟ ಈ ಹೋರಾಟ ಮಾಡಿ 40 ವರ್ಷ ಗೊತ್ತಾಗ್ತದಂತೆ ಇದು ರಾಜ್ಯ ಅಲ್ಲ, ನನ್ನ ಜಿಲ್ಲೆ ಸರಿ ಇಲ್ಲ ಅಂತೇಳಿ. 40-50 ವರ್ಷ ತನಕ ಇವನು ಜಿಲ್ಲೆಯನ್ನು ಸರಿ ಮಾಡ್ಲಿಕ್ಕೆ ಹೋರಾಟ ಮಾಡ್ತಾನೆ. 50 ವರ್ಷ ಗೊತ್ತಾಗ್ತಂತೆ ಇದು ಜಿಲ್ಲೆ ಅಲ್ಲ, ನನ್ನ ತಾಲೂಕೆ ಸರಿ ಇಲ್ಲ ಅಂತ. 50-60 ವರ್ಷ ತನಕ ಇವನು ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. 60 ವರ್ಷ ಗೊತ್ತಾಗ್ತಂತೆ ಇದು ತಾಲೂಕಲ್ಲ, ನನ್ನ ಗ್ರಾಮವೇ ಸರಿ ಇಲ್ಲ ಅಂತೇಳಿ. 60-70 ತನಕ ವರ್ಷ ಕೆಲಸ ಮಾಡಿ ಹೇಳ್ತಾನಂತೆ ಇದು ಗ್ರಾಮ ಅಲ್ಲ, ನನ್ನ ಮನೆಯೇ ಸರಿ ಇಲ್ಲ ಅಂತೇಳಿ. ಹಾಗೆ ಮನೆ ಸರಿಪಡಿಸ್ಬೇಕಂತೇಳಿ ಬಹುಶಃ 70-80 ವರ್ಷ ತನಕ ಮನೆ ಸರಿ ಮಾಡ್ಲಿಕ್ಕೆ ಹೊರಡ್ತಾನೆ. 80 ವರ್ಷ ಗೊತ್ತಾಗ್ತಂತೆ ಇದು ಮನೆ ಇಲ್ಲ, ನಾನೇ ಸರಿ ಇಲ್ಲ ಅಂತೇಳಿ. ಇವನು ಸರಿ ಮಾಡಿ ಇವನು ಸತ್ತು ಹೋಗ್ತಾನೆ ಇಲ್ಲಿ. ಅದಕ್ಕೆ ನಾವು ಬೇರೆ ಸರಿಪಡಿಸಲ್ಲದೆ ನಾವು ಯಾವಾಗ ಸರಿಪಡಿಸ್ತೀವಿ ಅಂತ ಆಲೋಚನೆ ಮಾಡ್ಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ನಾವು ಸರಿಯಾಗಿ ನಮ್ಮ ಮನೆಯನ್ನು ಸರಿಪಡಿಸಿಕೊಂಡು ನಮ್ಮ ಸಮಾಜವನ್ನು ಸರಿಸಿಕೊಂಡು ನಾವು ಮುಂದೆ ಹೋಗ ದೇಶ ಇವತ್ತು ಸರಿಪಡುವಂಥ ವಿಚಾರಕ್ಕೆ ಬಂದು ನಿಲ್ಲುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ. ಆ ಕೊಡುಗೆ ಅದು ನಿಮ್ಮೆಲ್ಲ ಭವಿಷ್ಯದ ಮಕ್ಕಳಿಗೆ ಕೊಡುವಂಥ ಅವಕಾಶ ಇವತ್ತು ಆಗಬೇಕು. ನನ್ನ ಒಂದು ದೊಡ್ಡ ಕನಸೇನಿದ್ರೆ ಈ ಒಂದು ನರಿಂಗಾನದ ಪ್ರತಿಯೊಂದು ಮನೆಯಲ್ಲಿ ಕೂಡ, ಅದು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ಮನೆಯಲ್ಲಿ ಕೂಡ ನಿಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕು, CA ಆಗಬೇಕು, ನಿಮ್ಮ ಮನೆ ಪ್ರತಿಯೊಂದು ಮನೆ ಮುಂದೆ ಕಾರ್ನಲ್ಲಿ ಬೇಕು, ದೊಡ್ಡ ಮನೆ ಕಟ್ಟಬೇಕು, ಸಂಪದ್ಭರಿತವಾದ ನರಿಂಗಾನ ಆಗಬೇಕು. ಅದು ಸಂಪದ ದೇಶ ಕಟ್ಟುವಂಥ ಅವಕಾಶ ಆಗ್ತದೆ. ನಮ್ಮ ಮಕ್ಕಳು ಯುವಕರು ಗಲಾಟೆ ಮಾಡಿ ಜೈಲಿಗೆ ಹೋಗಲಿ ನಮ್ಮ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಆ ಕನಸನ್ನು ತಾವೆಲ್ಲರೂ ಇಟ್ಕೊಳ್ಳುವಂಥ ಅವಕಾಶ ಪ್ರತಿಯೊಂದು ತಾಯಂದರು ಕೂಡ ಮಾಡಬೇಕು. ಕಷ್ಟ ಇರ್ಬೋದು, ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಶಿಕ್ಷಣಕ್ಕೆ ಒಂದು ಕಷ್ಟ ಆಗದಂಥ ಪರಿಸ್ಥಿತಿ ತಾವು ಇವತ್ತು ನೋಡ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ಭವಿಷ್ಯ ಹೇಗೆ ಅಂತ ನೋಡ್ಬೇಕಾದ್ರೆ ನಿಮ್ಮ ಮನೆ ಮಾಡನ್ನು ನೋಡುವಂಥ ಅಗತ್ಯ ಇಲ್ಲ, ಮಾಡು ಗಟ್ಟಿದೆಯಾ ಟೇರಿಸಿದೆ ಅಂತೇಳಿ. ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳನ್ನು ನೋಡಬೇಕು. ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದು ನಿಮ್ಮ ಮನೆಯ ಭವಿಷ್ಯ ಪ್ರಕಾಶಿಸ್ತಿದೆ ಅಂತೇಳಿ. ನಿಮ್ಮ ಮನೆಯ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ರೆ ಅದರ ಅರ್ಥ ನಿಮ್ಮ ಮನೆ ಕೂಡ ಡಿಮ್ ಆಗ್ತದೆ ಅಂತ ಹೇಳಿ. ಆದಾಗ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಮಾಡಬೇಡಿ, ಪ್ರಕಾಶಿಸುವ ರೀತಿ ಮಾಡಬೇಕು. ಭಾರತ ದೇಶ ಭವಿಷ್ಯ ನೋಡಬೇಕಾದ್ರೆ ಭಾರತ ದೇಶದ ಮಕ್ಕಳ ಕಣ್ಣುಗಳನ್ನು ನೋಡಬೇಕು. ಅವರಿಗೆ ಉತ್ತಮವಾದ ಶೈಕ್ಷಣಿಕ ಶಿಕ್ಷಣ, ಧಾರ್ಮಿಕ ಶಿಕ್ಷಣ, ಲೌಕಿಕ ಶಿಕ್ಷಣ, ಅವ್ರ ವ್ಯಕ್ತಿತ್ವ ಬೆಳೆಸಿಕೊಳ್ಳುವಂತ ದೊಡ್ಡ ಮಟ್ಟದ ಕೊಡುಗೆ ನಾವು ಕೊಟ್ಟಾಗ ಮಾತ್ರ ಬಹುಶಃ ಇವತ್ತು ಭಾರತ ವಿಶ್ವದಲ್ಲಿ ಇವತ್ತು ಒಂದಿನ ಸ್ಥಾನಕ್ಕೆ ಬರುವಂತ ಅವಕಾಶ ಆಗುವುದು. ನಮಗೆ ಕೂಡ ಗೊತ್ತಿಲ್ಲ 20-30 ವರ್ಷ ಏನು ಯಾವ ಪರಿಸ್ಥಿತಿ ಇರ್ಬೋದು. ನಮ್ಮ ದೇಶದಲ್ಲಿ ಇರುವಂತ ವಿಚಾರಗಳು ನಾವೇನು ಆಲೋಚನೆ ಮಾಡಬೇಕಾಗ್ತದೆ. ಪಾಕಿಸ್ತಾನ ಕಂಡ್ರೆ ನಮಗೆ ಆಗುವುದು ನಮ್ಮ ಮೇಲೆ ಗಲಾಟೆ. ತಾಲಿಬಾನ್ ಅವರು ರೆಡಿಯಾಗಿ ಇವತ್ತು ನಿಂತಿದ್ದಾರೆ. ಚೈನಾದವರು ನಮ್ಮ ದೇಶ ಒಳಗಡೆ ಬಂದಿದ್ದಾರೆ. ಪಕ್ಕದ ನೇಪಾಳ ನಮ್ಮವ್ರು ಗ್ಯಾಪ್ ನಮ್ಮ ಮ್ಯಾಪ್ ಅನ್ನು
ಚೇಂಜ್ ಮಾಡಿದ್ದಾರೆ. ಶ್ರೀಲಂಕಾದವನು ಬಹುಶಃ ಅಮೆರಿಕಾಗೆ ಜಾಗ ಕೊಟ್ಟಿದ್ದಾನೆ. ಬಹುಶಃ ಈ ರೀತಿ ಪರಿಸ್ಥಿತಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿಕೊಂಡಿದ್ರೆ ಸುತ್ತಮುತ್ತಲೆಲ್ಲ ವೈದಿಗಳನ್ನು ಇಟ್ಟುಕೊಂಡು ನಾವು ಕೂತ್ಕೊಂಡ ಪರಿಸ್ಥಿತಿಯಾಗಿ ಮತ್ತೆ ನಾವು ವಿಶ್ವಗುರು ಅಂತ ಹೇಳುವಂಥ ಪರಿಸ್ಥಿತಿ ನಾವು ಇವತ್ತು ಇದ್ದೇವೆ. ಭವಿಷ್ಯದ ಭಾರತ, ಭವಿಷ್ಯದ ಯುವ ಜನಾಂಗದ ಭವಿಷ್ಯ ವಿಚಾರಗಳಲ್ಲಿ ನಾವು ಇವತ್ತು ಆಲೋಚನೆ ಮಾಡಿದ ಕಾಲಘಟ್ಟಕ್ಕೆ ನಾವು ಬರಬೇಕು ಅಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದಾಗ ನಾವು ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯವನ್ನು ಅತ್ಯಂತ ಸಂತೃಪ್ತವಾದ ರಾಜ್ಯ ಜಿಲ್ಲೆಯಾಗಿ ಪರಿವರ್ತಿಸಿಕೊಂಡು ಈ ದೇಶಕ್ಕೆ ನಾವು ಪ್ರತಿಯೊಬ್ಬರಿಗೂ ದೊಡ್ಡ ಕೊಡುಗೆ ಕೊಡುವಂಥ ಕೆಲಸ ಆಗುವ, ಅದಕ್ಕೆ ಬಹುಶಃ ಈ ಮಹಾಮಾಯಿ ದೇವಸ್ಥಾನ ದೊಡ್ಡ ಮಟ್ಟದ ಒಂದು ಫೌಂಡೇಶನ್ ಆಗಲಿ, ದೊಡ್ಡ ಮಟ್ಟದ ಸೌಹಾರ್ದ, ಪ್ರೀತಿ, ವಿಶ್ವಾಸದ ಒಂದು ದೊಡ್ಡ ಮಟ್ಟದ ಆ ಕೊಡುಗೆ ನಿಲ್ಲುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹಳ ಸ್ಪಷ್ಟವಾಗಿ ಮೊನ್ನೆ ಕೂಡ ಹೇಳಿದೆ, ನಾವು ಆಲೋಚನೆ ಮಾಡಬೇಕಾಗ್ತದೆ. ನಮ್ಮ ಬಜೆಟ್ನಲ್ಲಿ ನಾವು ಯಾಕೆ ತಾಲಿಬಾನ್ಗೆ ದುಡ್ಡು ಕೊಡ್ತೇವೆ, ತಾಲಿಬಾನ್ಗೆ ಯಾಕೆ ನಾವು ಗೋಧಿ ಕೊಡ್ತೇವೆ, ಕೇಂದ್ರ ನಮ್ಮ ಟ್ಯಾಕ್ಸ್ ಅಲ್ಲಿ ಕೊಂಡು ಯಾಕೆ ನಾವು ಕೊಡಬೇಕು, ಅವರು ತಿಂದು ನಾಳೆ ಫಸ್ಟ್ ಬಂದು ಅಟ್ಯಾಕ್ ಮಾಡದೆ ನಮ್ಮ ಮಕ್ಕಳನ್ನು, ನಮಗೆ ಏನು ಅಗತ್ಯ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಅಲ್ಲಿ ಇವತ್ತು ನಮ್ಮ ಕೇಂದ್ರದಲ್ಲಿ ಬಜೆಟ್ನಲ್ಲಿ ನಾವು ಇವತ್ತಲ್ಲಿ ಅವ್ರಿಗೆ ಫ್ರೀ ದುಡ್ಡು ಕೊಡ್ತೇವೆ. ಆದರೆ ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ತೀರ್ಮಾನ ತಗೊಳ್ಳೋ ವಿಚಾರ ಇವತ್ತು ಆಗಬೇಕು. ನಮ್ಮನ್ನು ನಾವು ಫಸ್ಟ್ ಗಟ್ಟಿಯಾಗಿ ಇಟ್ಟುಕೊಂಡು ನಾವೆಲ್ಲರೂ ಒಗ್ಗಟ್ಟಿಂದ ಇದ್ದುಕೊಂಡು ಬಹುಶಃ ಒಗ್ಗಟ್ಟೆ ಈ ದೇಶದ ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ, ಮಹಾಮಾಯಿ ದೇವ ಶಾಂತಿ ಪಾಲಿಕೆ ನಮ್ಮ ಸೋದರ ಮಿತ್ರರು ಕೂಡ ಬಹಳಷ್ಟು ಸಹಕಾರ ಬಂದಿದ್ದರು. ಮುರಳಿ ಅವರು, ಚಂದ್ರಶೇಖರ್ ಅವರು, ರಾಮಣ್ಣನವರು, ನಮ್ಮ ಬಾಬಣ್ಣನವರು, ಆದ ಕಾರಣ ಕಾಜನ್ನು ಕೂಡ ಹೇಳಿದರು. ಆದ ಕಾರಣ ನಿಮ್ಮೆಲ್ಲ ನಮ್ಮ ಕ್ಷೇತ್ರ ಸರ್ವ ಜನರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಈ ಒಂದು ಗ್ರಾಮಸ್ಥರ ಪ್ರತಿಯೊಂದು ಮನೆಯ ಪರವಾಗಿ ನನ್ನ ಸಂಬಳದಿಂದ 50,000 ರೂಪಾಯಿಯನ್ನು ಬಹುಶಃ ನಿಮ್ಮ ಈ ಒಂದು ಇದಕ್ಕೆ ನಾನು ಕೊಳ್ಳೋದು ಬಹುಶಃ ನನ್ನದಂತಲ್ಲ, ನೀವು ನನ್ನನ್ನು ಗೆಲ್ಲಿಸಿದ ಕಾರಣ ನನಗೆ ಅದು ಸಂಬಳ ಬರ್ತದೆ. ಆ ಸಂಬಳದು ನಿಮ್ಮ ಪರವಾಗಿ ನಾನು ಇಲ್ಲಿಗೆ ಏನೇ ಆಪುಂಡು ಆದಾಗ ನಿಖಲ ಪೂರ ಆಶೀರ್ವಾದ ಕೇಳಲು ಎಂಗ್ಳು ನೆಮ್ಮದಿಯ, ಪ್ರೀತಿಯ, ವಿಶ್ವಾಸ, ಸೋದರ ಜೀವನ ಮಾಡುವ ಸಮಾಜವನ್ನು ಕಟ್ಟನಂಚ ಕೆಲಸ ತಂದೆ ಸಮಾಜನ ಬಿಕ್ಕಟ್ಟು ಒಂದು ಕೆಲಸ ಏರಲ್ಲ ಆಪನ್ನು ಬೊಡ್ಚಿ ಅವು ದೇವರಿಗೆ ವಿಶೇಷನ ಶಕ್ತಿ ಕೊಡ ಬಂದೇನು ಕೇಳಂದು ಎನ್ನ ರದ್ದು ಪಾತ್ರ ಅಂತಾವೆ. ನಮಸ್ಕಾರ. ಹಾಗೆ ಬಿ ನಾರಾಯಣ ಬಲಿತವರು ಕೂಡ ಅದಕ್ಕೆ ಸಾಥ್ ಕೊಡಬೇಕು. ದಯವಿಟ್ಟು ಮುರಳಿ ಚಪ್ಪಲ್ ಕೆಳಗೆ ದಯವಿಟ್ಟು ಒಂದು ನಿಮಿಷ ಅಭಿನಂದನೆಗಳು ಶಾಸಕರಿಗೆ.